ಇಂದಿರಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳಜನ ಧ್ಯಾನಿಸೆಯು ವಂದಿಸುವೆ ಶಾರದಗೆಯು ಶಕ್ರಾತ್ಯ ಅಮರರಿಂಗರಗೆ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ ಗಾನದನಾಗಿ ಕವಿಗಳ ದಂಡನಿ ಬಲಬಲ್ಲು ಬೀಳುವಿನಿ ಸಮರ ಸೌಗನಿಕ ಎಂಬಿ ಕಥಾಮೃತ ಕವಿಗಳ ದಂಡನಿ ಬಲವನ್ನು ಬೀಳುವನಿಗೆ ಮಾತುಗಳಿದು ಬಂಡೆ ಗೊರಗುದ ಭೀಮ ಬಾಳುವೆಯು ಕೈಸೋದು ಉಂಡ ಭವನಗಳ ಯೋಚಿಸುವುದು ವನವಾಸದ ಭಾಗವಾದ ದ್ವೈತವನವನ್ನು ಉತ್ತರಿಸಿದೆವು. ಆದರೆ ಶಿವನೇ, ವಾಸ್ತವವು ನಿಜವಾಗಿಯೂ ವಾಸ್ತವವಾಗಿಯೇ ಪರಿಗಣಿಸದೆ ಕೇವಲ ಕನಸಾಗಿ ಉಳಿಯುತ್ತ ಕನಸು ವಾಸ್ತವವಾಗದ ಅದ್ವೈತವನ್ನು ಮುಟ್ಟುವುದಕ್ಕೆ ಸಾಧ್ಯವಾಗದ ನೋವು ಯಾಕೋ ಭೀಮಸೇನನನ್ನು ಅನುಗಾಲವು ಕಾಡುವುದು ತಪ್ಪುವುದಿಲ್ಲ ಅಂತ ನನಗನ್ನಿಸ್ತದೆ. ದ್ವೈತವನವನ್ನು ಸೇರಿದಂತಹ ನಾವು ಮಾನಸಿಕವಾದಂತಹ ಕ್ಲೇಶಕ್ಕೆ ಒಳಗಾದ ಸಂದರ್ಭದಲ್ಲಿ ನನ್ನಣ್ಣನಾದಂತಹ ಧರ್ಮರಾಜ ಈ ದುರವಸ್ಥೆಗೆ ಕಾರಣಕರ್ತನಾದಂತಹ ಸುಯೋಧನನನ್ನು ಅವನ ಅನುಜರನ್ನು ಭೃತ್ಯರನ್ನು ದೂರುತ್ತಾನೆ, ಆಕ್ಷೇಪಿಸುತ್ತಾನೆ ಅಂತ ಭಾವಿಸಿದ್ರೆ ಅವನು ಪ್ರೀತಿಯ ಮಾತುಗಳನ್ನೇ ಆಡುತ್ತಾನೆ. ಗುರುರಾಯ ಯಾವ ಕಾರಣಕ್ಕೂ ನಲುಗಕೂಡದು, ಯಾವ ಕಾರಣಕ್ಕೂ ಅವನ ಬದುಕಿಗೆ ವೇದನೆ ಬರಕೂಡದು, ಅತ್ಯಂತ ಸಂತೃಪ್ತಿಯ ಬದುಕು ಅವನಿಗೆ ಒದಗಲಿ ಅಂತ ಕಾಡಿನಲ್ಲಿ ನಿರಾಳವಾಗಿ ಹಾರೈಸ್ತಾನೆ. ಈ ಭೀಮಸೇನನ ಒಡಲುರಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲದೆ ಧರ್ಮರಾಜನು ಜ್ಯೇಷ್ಠ ಭ್ರಾತೃ ಅವ ಹೇಳಿದ್ದನ್ನು ನಾವು ಕೇಳುತ್ತೇವೆ ಎನ್ನುವ ಕಾರಣಕ್ಕಾಗಿ ಹೀಗೆ ಮಾತಾಡ್ತಾನೋ ಅಲ್ಲ, ಸ್ವಾಭಾವಿಕವಾಗಿ ಮೈಗೂಡಿಸಿಕೊಂಡಂತ ಭಾವವೈಶಿಷ್ಟ್ಯ ಅದುವೇ ಆತ್ಯಂತಿಕವಾಗಿ ಅವನ ಜೊತೆಗಿರುವುದರಿಂದ ತಣ್ಣೀರನ್ನಾದರೂ ತಣಿಸಿ ಕುಡಿಯಬೇಕು ಎನ್ನುವ ಧೋರಣೆಯ ಅವನು ನಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳನ್ನು ಮರೆತು ಬಿಡುತ್ತಾನೋ. ದ್ವೈತವನದಲ್ಲಿ ಇದ್ದ ಹೊತ್ತಿಗೆ ಭಗವನ್ ಬಾದರಾಯಣರು ಅರ್ಥಾತ್ ವೇದವ್ಯಾಸರು ಪ್ರವೇಶ ಮಾಡಿದರು. ನನ್ನ ಕಷ್ಟಗಳನ್ನು ನಿಮ್ಮ ಮುಂದೆ ಹೇಳಿಕೊಳ್ಳುತ್ತೇನೆ ಅಂತ ಧರ್ಮರಾಯ ಹೊರಟಾಗ ಸೂರ್ಯನಿಗೆ ಹೇಗೆ ಮೋಡ ಮುಸುಕಿದಾಗ ತಾತ್ಕಾಲಿಕವಾದಂತಹ ಮರೆ ಬರುತ್ತದೋ ಅದು ನೀಗಿ ಹೋದಾಗ ಮತ್ತೆ ಪ್ರಕಾಶಮಾನನಾಗಿ ಹೇಗೆ ಕಾಣಿಸ್ತಾನೋ ಹಾಗೆಯೇ ಬದುಕಿನ ಏರಿಳಿಗಳನ್ನು ನೀನು ಒಪ್ಪಿಕೊಳ್ಳತಕ್ಕದ್ದು ಅಂತ ಸೂಚಿಸಿದ್ರು. ಪ್ರತಿಸ್ಮೃತಿ ಎನ್ನುವ ಮಂತ್ರವನ್ನು ಅಣ್ಣನಿಗೆ ಬೋಧಿಸಿದ್ರು. ನಿನ್ನ ತಮ್ಮನಾದಂಥ ಅರ್ಜುನನಿಗೆ ಅಧಿಕಾರ ಸ್ಥಾನದಲ್ಲಿ ಕರ್ತೃತ್ವದ ನೆಲೆಯಲ್ಲಿ ಇದನ್ನು ಬೋಧಿಸುವ ಮೂಲಕವಾಗಿ ಭಗವನ್ ಶಂಕರನನ್ನು ಆರಾಧಿಸುವುದಕ್ಕಾಗಿ ಇಂದ್ರಕೀಲಕ್ಕೆ ತೆರಳುವ ಹಾಗೆ ಪ್ರಚೋದಿಸುವಂತ ಸೂಚಿಸಿದರು. ಅಣ್ಣನ ಮಾತನ್ನು ಅಂತರಂಗವನ್ನು ಅಲ್ಲಗಳೆಯದೆ ಒಪ್ಪಿಕೊಂಡ ಅರ್ಜುನ ಇಂದ್ರಕೀಲಕ್ಕೆ ಪ್ರವೇಶ ಮಾಡಿದ ಹೊತ್ತಿಗೆ
ನಾವಲ್ಲಿ ನಿಲ್ಲುವುದು ತರವಲ್ಲ, ಮಾನಸಿಕವಾದ ಬೇಸರವನ್ನು ದೂರಿಕೊಳ್ಳುವುದಕ್ಕಾಗುವುದಿಲ್ಲ ಅಂತ ಹೇಳಿ ಅಲ್ಲಿಂದ ಬದರಿಕಾಶ್ರಮದ ಕಡೆಗೆ ಬಂದೆವು, ಗಂಧಮಾದನವನ್ನು ಉತ್ತರಿಸಿ. ಈ ಹೊತ್ತಿಗೆ ನನ್ನ ಬದುಕಿನ ಪೂರ್ವದ ಕಥಾನಕಗಳನ್ನು ನೆನಪು ಮಾಡಿದ್ರೆ ಎಂತಹ ದುಃಖಭರಿತವಾದ ಜೀವನವನ್ನು ನಾನು ಸಾಗಿಸಿದೆ. ನಾನು ಎಳೆಯವನಾಗಿದ್ದಾಗ ತಾಯಿಯ ಮಡಿಲಿನಿಂದ ಜಾರಿ ಬಂಡೆಗೆ ಬಿದ್ದನಂತೆ. ನಾನು ನಗುತ್ತಿದ್ದನಂತೆ, ಬಂಡೆ ಹೋಳಾಗಿ ಹೋಯಿತಂತೆ. ನನ್ನ ವೇದನೆಯನ್ನು ತಿಳ್ಕೊಂಡವಳು ತಾಯಿ ಕರುಳನ್ನು ಹೊಂದಿರುವ ನನ್ನ ಮಾತೆಯೇ ಆದಂತ ಕುಂತಿ ಬಿಟ್ರೆ ಮತ್ತಿನ್ಯಾರು? ನನ್ನ ಬಲಾಢ್ಯತೆಯನ್ನೇ ಅತ್ಯಂತ ಹೆಚ್ಚು ಅಂತ ಹೊಗಳಿದವರು, ನನ್ನ ವೀರ ಶಕ್ತಿಯನ್ನೇ ವೈಭವೀಕರಿಸಿದವರು. ಅಬ್ಬ, ಆ ಮಗು ಬಂಡೆಗೆ ಬಿದ್ರು ಅದು ಸಾಯುವುದಿಲ್ಲ, ಬಂಡೆ ಹೊಡೆಯುತ್ತದೆ, ಅದರ ಬಲ ಎಷ್ಟು ಅಂತ ನನ್ನನ್ನು ವೈಭವೀಕರಿಸಿದರು. ಬದುಕಿನಲ್ಲಿ ಬಂದ ಆಪತ್ತಿನ ಕ್ಷಣಗಳನ್ನು ನೆನಪಿಸಿಕೊಂಡ್ರೆ ಯಾಜ್ಞಸೇನಿಯ ಮಾನಭಂಗದ ಆ ದುರ್ದಿನದಲ್ಲಿ, ದೆಸೆಯಲ್ಲಿ ಅವಳಿಗಾದಂಥ ಅಪಮಾನದ ನಿವಾರಣೆಗಾಗಿ ಕೌರವರನ್ನು ನಾಶ ಮಾಡುವುದಕ್ಕೂ ಸಾಧ್ಯವಾಗದ ದುಸ್ಥಿತಿ ನನ್ನ ಪಾಲಿಗೆ. ಅತಿ ಬಲಾಢ್ಯನಾದಂಥ ಭೀಮನಿಗೆ ಭೀಮಸೇನ ಅಂತ ಹೆಸರುಂಟು. ಧರ್ಮರಾಯ ಸೇನ, ಅರ್ಜುನ ಸೇನ, ನಕುಲ ಸಹದೇವ ಸೇನರಾಗಿ ಕಾಣಿಸಿಕೊಳ್ಳಿಲ್ವಲ್ಲ. ಹಾಗಾದರೆ ಗಂಡುಸಾಗಿದ್ದು ಕೂಡ ಹರಿಯುತ್ತಿರುವಂಥ ಬಾಳೆಂಬ ವಾಹಿನಿಯಲ್ಲಿ ಕಷ್ಟಕಾರ್ಪಣ್ಯಗಳ ಹೆಬ್ಬಂಡೆಗಳು ಅಡ್ಡ ಬಂದ ಹೊತ್ತಿಗೆ ತಿರುವನ್ನು ಕಂಡುಕೊಳ್ಳಬೇಕಾದಂಥ ಅನಿವಾರ್ಯತೆ ಬಂತೇ ಹೊರತು ಬಂಡೆಯನ್ನು ಅತಿಕ್ರಮಿಸುವ ಸಾಹಸ ಮಾಡುವ ಯಾವುದೇ ಪ್ರಯೋಗಶೀಲವಾದಂಥ ಅವಕಾಶಗಳು ನನ್ನ ಪಾಲಿಗೆ ಬರಲಿಲ್ಲ. ಆದ ಕಾರಣದಿಂದ ದುಃಖಿತನಾಗಿ ಅಣ್ಣನನ್ನೋ ತಮ್ಮಂದಿರನ್ನೋ ಯಾಜ್ಞಸೇನಿಯನ್ನು ದೂರ ಬಿಟ್ಟು ಈ ದ್ವೈತವನದಲ್ಲೇ ಇರಬಹುದಾದಂಥ ಪ್ರಾಂತದಲ್ಲಿ ವಿಶಿಷ್ಟವಾದಂಥ ಬದರಿಕಾಶ್ರಮ, ಗಂಧಮಾದನದ ತಪ್ಪಲಿನಲ್ಲಿರಬಹುದಾದಂಥ ಸಾಧುಶೀಲರ ಆವಾಸ ಸ್ಥಾನ, ಇಲ್ಲೇ ಬಂಡೆಗೆ ಹೊರಗೆ ನಿಂತಿದ್ದೇನೆ. ಈ ಬಂಡೆಗೂ ನನಗೂ ಏನಿದೆ ವ್ಯತ್ಯಾಸ? ಈ ಬಂಡೆ ಅಲುಗಾಡುವುದಿಲ್ಲ, ಮಾತಾಡುವುದಿಲ್ಲ, ಉಸಿರಾಡುವುದಿಲ್ಲ, ಅನ್ನ ತಿನ್ನುವುದಿಲ್ಲ. ಭೀಮಸೇನ ಎಲ್ಲವನ್ನು ಮಾಡಿಯೂ ಬಂಡೆಯ ಹಾಗೆ ನಿಷ್ಪ್ರಯೋಜಕವಾಗಿ, ನಿರರ್ಥಕವಾಗಿ ಬದುಕು ಸಾಗಿಸುವ ಸ್ಥಿತಿ ಬಂತಲ್ಲ ಶಿವನೇ. ಏನು ಮಾಡಲಿ, ಏನು ಮಾಡಲಿ? ಇನ್ನು ಮುಗಿಯೋಜದಿರು ಇಂದು ಮುಗಿಯೋಜಿಸಿರಿ ನಾಸಿಕೆಯ ದಿವ್ಯ ಸೌಗಂಧ ಸೋಗೆ, ನಾಸಿಕೆಗೆ ದಿವ್ಯ ಸೌಗಂಧ ಸೋಗಲು ತಾದೊಂದು ಬಯಕೆಯ ತಳೆದು ನುಡಿದಳು ಇನಿಯಂಗಿರಗಿ. ತಾನೊಂದು ಬಯಕೆಯ ತಳೆದು ನುಡಿದಳು ಇನಯಂಗಿರಗಿ. ಸ್ವಾಮಿ, ಏನೇನೋ ಕಾಂತ, ಏನೇನೋ ಮೌನ, ಏನೇನೋ ಕಾಂತ, ಏನೇನೋ ಮೌನ, ಏನೇನಯ ಮಾವ ಪತ್ತು ತಂದೆಯ ಗಂಧ, ಏನಿದೆಯ ಮಾವ ಪತ್ತು ತಂದೆಯ ಗಂಧ, ಕಾನನ ತುಂಬಿರಲು, ಕಾನನ ತುಂಬಿರಲು, ಏನಿದೆಯ ಮಾವ ಪತ್ತು ತಂದೆಯ ಗಂಧ, ಕಾನನ ತುಂಬಿರಲು, ಮಾವ ಪುತ್ತು ತಂದೆಯ ಗಂಧ, ಕಾನನ ತುಂಬಿರಲು. ಮೂಗಿಲ್ಲದವರಂಬೆ ಬಾಗಿಕೊಳ್ಳಿ ಬಿರಿಯ, ಮೂಗಿಲ್ಲದವರಂತೆ ಬಾಗಿಕೊಳ್ಳಿ ಬಿರಿಯ, ಸೌಗಂಧ ಸುಖಗೊಡರೆ, ಸೌಗಂಧ ಸುಖಗೊಡರೆ, ಸೌಗಂಧ ಸುಖಗೊಡರೆ. ಆ
ಎಂದಳು ತಂದೆಯೇ ಹೋಗಿ ಹುಡುಗಿ ಎಂದಳು ಆ ಮೂಗಿಲ್ಲದವರಲ್ಲಿ ಬಾಗಿಕೊಳ್ಳಿ ಸೌಗಂಧ ಸುಖ ಕೊಡಲಿ ಬಾಗುವೆ ಸುಮವಾದ ನೀವು ತಂದೆಯೇ ಹೋಗಿ ಹುಡುಗಿರೆಂದಳು ಏನಿದು ಗಂಧ ಏನಿದು ಮೌನ ಏನಿದು ಕಾಂತ, ತ್ರಿಪದನಂದನೆ, ನೀವು ಸ್ವಲ್ಪ ದೂರದಲ್ಲಿದ್ರು ನಾನೇ ನಿಮ್ಮನ್ನು ಹುಡುಕಿಕೊಂಡು ಬಳಿಗೆ ಬಂದದ್ದು. ಆ ಕಾರಣದಿಂದ ನನಗೂ ನಿನಗೂ ಇರುವ ಅಂತರ ಸದಾ ಕಡಿಮೆ ಇರ್ತದೆ. ಏನು ಬಂಡೆ ಗಟ್ಟಿಯೋ ನೀವು ಗಟ್ಟಿಯೋ ಅಂತ ಕೂತ ಹಾಗುಂಟಲ್ಲ. ನನಗೆ ಎರಡರ ಬಗ್ಗೆಯೂ ಸಂಶಯ, ಎರಡೂ ಗಟ್ಟಿ ಇಲ್ವೋ ಅಂತ. ಅಥವಾ ಎರಡೂ ಗಟ್ಟಿ ಉಂಟು ಅಂತ. ಅದು ಮೃದು ಮನಸ್ಸಿನ ನೀನು ನಿರ್ಣಯ ಮಾಡುವುದಾ? ಹೌದು, ಯಾಕಂದ್ರೆ ಹ, ಮಲ್ಲಿಗೆ ಹೂವಿನ ಮುಂಭಾಗಕ್ಕೆ ಹೋಲಿಸಿದರೆ ಪ್ರತಿಯೊಂದು ಗಟ್ಟಿಯೇ ಹೌದು. ಅಲ್ವೇ? ಹಾ ಹಾಗೆ ಹಾ ನನ್ನ ಮುಂಭಾಗದಲ್ಲಿ ಕಠಿಣ ಮನಸ್ಕರಾಗಿ ಕಠಿಣವಾದಂತಹ ಬಾಹುಗಳನ್ನು ಹೊಂದಿದಂತಹ ಭೀಮಸೇನ ಹಾ. ನನ್ನವರು ಈ ರೀತಿಯಾಗಿ ನಿರ್ಲಿಪ್ತವಾಗಿ ಕುಳಿತದ್ದನ್ನು ಕಂಡಾಗಲೇ ನನಗೆ ಆಶ್ಚರ್ಯ ಆದ್ದು. ಓಹೋ, ಏನಿದು ಅಂತ. ಹಾ, ಸ್ವಾಮಿ, ಓ, ಒಂದು ಪ್ರಶ್ನೆ ಕೇಳಲ್ಲ. ಧಾರಾಳ. ನಿಮಗೆ ಮೂಗು ಉಂಟಾ? ಕಾಣಿಸುವುದಿಲ್ವೋ ನಿನಗೆ? ಕಾಣಿಸುವುದಕ್ಕೆಲ್ಲ ಮೂಗು ಅಂತ ಹೆಸರು ಉಂಟಾ? ಮುಖ ಅಂತ ಆದ ಮೇಲೆ ಹಾ, ಕಣ್ಣು, ಹ್ಮ್ ಎರಡು ಹೊಳ್ಳೆಗಳಿಂದ ಕೂಡಿಕೊಂಡ ಮೂಗು, ಹ್ಮ್ ಚಂದದ, ನಮ್ಮಂತವರಿಗಾದರೆ ಮೀಸೆ, ಹೌದು, ನಿಮ್ಮಂತವರಿಗಾದರೂ ಹೆಸರಿಲ್ಲದ ಜಾಗ, ಸರಿ, ತುಟಿ, ಹಾ. ದಂತಪಂಕ್ತಿ, ಹಾ. ನಾಲಗೆ ಹ್ಮ್. ಇತ್ಯಾದಿ ಇದ್ದದ್ದರಿಂದಲೇ ಅಲ್ವ ಅದು ಮುಖ. ಕಿವಿ, ನಿಮ್ಮಲ್ಲಿ ಒಂದು ಕೇಳಲ್ಲ. ಹಾ, ನಾಲಿಗೆ ಬಾಯಿಯಲ್ಲಿದ್ದು ಮಾತನಾಡೋನ ಕುರಿತಾಗಿ ಹೇಳುವ ಕ್ರಮ ಉಂಟು. ಹೇಗೆ? ಅವನಿಗೆ ನಾಲಿಗೆಯೇ ಇಲ್ಲ ಅಂತ. ಹೌದು, ನಾಲಿಗೆ ಇಲ್ಲ ಅಂದ್ರೆ ಬಾಯಿಯೊಳಗೆ ನಾಲಿಗೆ ಇಲ್ಲ ಅಂತ ಅದರ ಅರ್ಥ ಅದರ ಅಲ್ಲ. ಅರ್ಥ ಅಲ್ಲ. ನಾನು ಅದೇ ದೃಷ್ಟಿಯಲ್ಲಿ ಕೇಳಿದ್ದು. ನಿಮಗೆ ಮೂಗು ಉಂಟು ಅಂತ ಕೇಳಿದ್ರೆ ನೋಡಿದ್ರ, ಋಷಿಗಳು ಇರುವಂತಹ ಪರಿಸರದಲ್ಲಿ ನಾವಿದ್ದೇವೆ. ಹೌದು, ಎಷ್ಟೋ ಮಂದಿ ಧ್ಯಾನಸ್ಥರಾದಂತಹ ಋಷಿಗಳು ಸಹಿತ ಪಕ್ಕನೆ ಕಣ್ಣರಳಿಸಿ ಮೂಗರಳಿಸಿ ಎಲ್ಲಿಂದಲೋ ಬಂದಂತಹ ಗಂಧವನ್ನು ಆಘ್ರಾಣಿಸ್ತಾ ಇದ್ದಾರೆ. ಹೌದಲ್ಲ. ನನ್ನ ಮಾವ ಹೊತ್ತು ತಂದದ್ದು. ನಿನ್ನ ಮಾವ? ಹೌದು. ಯಾರೇ ನಿನ್ನ ಮಾವ? ನನಗರಿವಿಲ್ಲದವ. ನನ್ನ ಮಾವ ಅಂತ ಹೇಳಿದ್ರೆ ನಿಮ್ಮ ತಂದೆ ಅಂತ. ನನ್ನ ಪತ್ನಿಯಾಗುವಾಗ ನನ್ನ ಜನಕನಾದಂತ ವಾಯುವೇ ನಿನಗೆ ಮಾವ. ಮಾರುತಿ ಅಲ್ವ ನೀವು? ಮೆಲು ಗಾಳಿ ಹೊತ್ತು ತಂದ ಸೌಗಂಧ ಇದು. ಕಾನನ ಸಂಪೂರ್ಣವಾಗಿ ಆ ಸೌಗಂಧ ಅನ್ನೋದು ತುಂಬಿದೆ. ಅಬ್ಬಾ, ಇವರೆಲ್ಲರೂ ಹೀಗೆ ಮೂಗರಳಿಸಿ ಕಣ್ಣರಳಿಸಿ ನೋಡ್ತಾ ಇದ್ದಾರೆ ಅಂತ ಆದ್ರೆ ವಿಶಿಷ್ಟವಾದದ್ದು, ಈ ಪ್ರದೇಶಕ್ಕೆ ಬಹಳ ಅಪರೂಪವಾದದ್ದು ಅಂತೂ ಆಯಿತು. ಇದು ನಾವು ಕಂಡ ಈ ಪರಿಸರದಲ್ಲಿ ಅರಳಿದ ಹೂಗಳ ಸುಗಂಧ ಅಲ್ವೇ ಅಲ್ಲ? ಅಲ್ವೇ ಅಲ್ಲ. ನೀವು ಕೂತದ್ದು ಸಾಕು. ಎಷ್ಟು ದಿನ ಅಂತ ಹೀಗೆ ಬಂಡೆಗೆ ಹೊರಗೆ ಕೂತುಕೊಳ್ಳೋದು? ಅಂದ್ರೆ ಕೂತಲಿಂದ ಎದ್ದು ನಿಲ್ಲಿ, ಎದ್ದು ನಿಂತು ಕೆಳಗಿಟ್ಟಂತಹ ಗದೆಯನ್ನು ಎತ್ತಿಕೊಂಡು ಆ ಹೂವು ಎಲ್ಲಿ ಉಂಟು ಅಂತ ಹುಡುಕಿ, ಇದು ಹೂವಿಗೆ ಹೆಸರು ನಾನೇ ಇಟ್ಟಿದ್ದೇನೆ, ಸೌಗಂಧಿಕ ಅಂತ. ಸುಗಂಧ ಇರುವುದರಿಂದ ಆ ಹೆಸರೇ ಸರಿ. ಆ ಹೂವನ್ನು ಹುಡುಕಿ ತಂದು ನನಗೆ ಕೊಡಿಯಂತೆ. ಗಂಡಸರಿಗೆ ಗದೆ ಬೇಕು, ನಡೆಯುವುದಕ್ಕೆ ಎದೆ ಬೇಕು. ಹೌದು, ಪರಾಕ್ರಮದ ಬೆದೆ ಬರಬೇಕು. ನೀವು ಪ್ರಮದೆಯರಲ್ವೇನೆ? ಹೌದು. ಪ್ರಮದೆಯರಿಗೆ ಬೇಗ ಸುಮದ ಸುವಾಸನೆ, ಪ್ರಮದೆಯರಿಗೆ ಬೇಗ ಸುಮದ ಸುವಾಸನೆ, ಸುವಾಸನೆ ವಿಮಲೆ ಮೂಗಿದ್ದರು ಮೂಗಿಲ್ಲದವರಂತೆ ನಮಗೆ ನಮ್ಮದೇ ಚಿಂತೆಯುವುದು. ವಿಮಲೆ ಮೂಗಿದ್ದರು ಮುಗಿಲ್ಲದಂತೆ ನಮಗೆ ನಮ್ಮದೇ ಚಿಂತೆಯುವುದು. ಪ್ರಮದೆಯರೇ ವಲ್ಲಭ ಪ್ರಾಣೇಶ್ವರ, ಸ್ನಿಗ್ಧವಾದ ಮುಗ್ಧವಾದಂತಹ ಪ್ರಕೃತಿಯುಳ್ಳ ಹೆಣ್ಣಾದವಳು ನವಿರಾದ ಸಂವೇದನೆಗಳನ್ನು ಹೊಂದಿದವಳು ಅಲ್ಲವೇ? ಗಂಡಸು ಸಹಜವಾಗಿಯೇ ಸ್ವಲ್ಪ ಒರಟ, ಸ್ವಲ್ಪ ದರ್ಪ, ಸ್ವಲ್ಪ ಪೊಗರು ಬುದ್ಧಿಯವನು. ಗಂಡಿನಷ್ಟು ಸಲೀಸಾಗಿ ಹೆಣ್ಣು ವ್ಯವಹರಿಸಲಾರಳು.
ವ್ಯವಹರಿಸಲಾಗದು ಅಂತ ನಿರ್ಬಂಧ ಇಲ್ಲ. ಸರಿ. ಮನಸ್ಸು ಮಾಡಿದ್ರೂ ಗಂಡಿನ ತೀವ್ರತೆ, ಗಂಡಿನ ಗಡಸುತನ, ಪೆಡಸುತನ ಅದನ್ನು ಮೈಗೂಡಿಸುವಲ್ಲಿ ಅವಳು ಸಾಫಲ್ಯ ಹೊಂದುವುದಿಲ್ಲ. ಸೂಕ್ಷ್ಮವಾದ ವಿಚಾರಗಳಿಗೆ ಪುರುಷನಿಗಿಂತ ಅತ್ಯಂತ ವೇಗ ಸಂವಾದಿಯಾಗಿ ಪ್ರತಿಕ್ರಿಯಿಸುವವಳು, ಪ್ರತಿಸ್ಪಂದಿಸುವವಳು, ಪ್ರಚೋದನೆಗೊಳಗಾಗುವವಳು. ಪ್ರಮದ ಹೌದು ಎನ್ನುವ ಹಾಗೆ ಹೆಣ್ಣನ್ನು ಕರೆದದ್ದು. ಪ್ರಮದೆಯರ ಸಾಲಿನಲ್ಲಿ ಅಗ್ರಗಣಿ ಅಂತ ಕರೆಯಲ್ಪಟ್ಟವಳು ನೀನು. ಸಾಧಾರಣ ಅಲ್ಲ. ಒಬ್ಬಾಕೆಗೆ ಒಬ್ಬ ಗಂಡ ಲೋಕನದ ನಿಯಮ. ನೀನು 5 ಗಂಡಂದಿರನ್ನು ಪಡೆದು ಪಂಚವಲ್ಲಭೆ ಎನಿಸುವಂತ ಖ್ಯಾತಿಯನ್ನು ಹೊಂದಿದ್ದಿ. ಹೌದು. ಅಂತಹ ಪ್ರಮದೆಯರಲ್ಲಿ ಸರ್ವಶ್ರೇಷ್ಠಳೆನಿಸಿದ ನನಗೆ ಈ ಹೂವಿನ ಸುವಾಸನೆ ಬಂತು. ಆ ಸುವಾಸನೆ ನಿನ್ನನ್ನು ತೀಡಿದಾಗ ಉಂಟಾಗುವಂತ ಭಾವ ಪಾರವಶ್ಯ, ಆ ಪಾರವಶ್ಯ ಸೃಷ್ಟಿ ಮಾಡುವಂತ ಪ್ರಚೋದನೆ, ಆ ಪ್ರಚೋದನೆ ನಿನ್ನನ್ನು ಒಳಗೊಳ್ಳುವಂತ ಅಪೇಕ್ಷೆ, ಆ ಅಪೇಕ್ಷೆಯನ್ನು ತೋಡಿಕೊಳ್ಳುವುದಕ್ಕೆ ಒಂದು ಮಾಧ್ಯಮ ಇತ್ಯಾದಿಗಳೆಲ್ಲ ಅಗತ್ಯ ಆಗುತ್ತದೆ. ಯಥಾರ್ಥಕ್ಕೆ ಹೇಳಬೇಕು, ಏನಾಯ್ತು? ನಾವೆಲ್ಲ ಮೂಗಿಲ್ಲದೆ ಬದುಕುವುದಕ್ಕೆ ತೊಡಗಿ ಕಾಲ ಎಷ್ಟು ಕಳೆದು ಹೋಯಿತು. ಯಾಜ್ಞಸೇನೆ ಯಾವಾಗ ವನವಾಸ ಪ್ರಾರ್ಥಿಸಿತೋ, ಯಾವಾಗ ಕೈಯಲ್ಲಿ ಗದೆ ಹಿಡಿಯಬೇಕಾದ ಸ್ಥಿತಿಯಲ್ಲಿ ಕಂಕಣ ತೊಡಬೇಕಾದಂತ ನೈಜ ಸ್ಥಿತಿ ಬಂತೋ, ಯಾವಾಗ ಹೀನಾಯ ಪ್ರಾರಬ್ಧ ಒಂದು ನಮ್ಮ ಎದೆಯ ಮೇಲೆ ಒಕ್ಕಲು ಕುಳಿತುಕೊಂಡಿತೋ, ಆ ಕಾಲಕ್ಕೆ ಮೂಗಿದ್ದು ಮೂಗಿಲ್ಲದವರ ಹಾಗೆ, ನಾಲಗೆ ಇದ್ದು ಆಡದಾಗದ ಹಾಗೆ, ಕರ್ಣಗಳಿದ್ದು ಒಳ್ಳೆಯದನ್ನು ಕೇಳಲಾಗದಂತಹ ಒಂದು ಮೂಕ ಸ್ಥಿತಿಗೆ ಬಂದಿದ್ದೇವೆ. ಹೇಳುವುದಕ್ಕೂ ಆಗದ, ಹೇಳಲಾಗದ ಒಂದು ಒಯ್ದಾಟ, ಮಾನಸಿಕವಾದ ತುಮುಲ. ನಿನಗದ ಅರ್ಥವಾಗದ್ದಲ್ಲ. ಆದ್ದರಿಂದ ನಿನ್ನಂತ ಗರಿಷ್ಠವಾದಂತ ಸ್ಥಾನವನ್ನು ಹೊಂದಿದವಳು, ನಿನ್ನ ಅಪ್ಪಯ್ಯನ ಸಂಕಲ್ಪವಾದ ಯಜ್ಞದಲ್ಲೇ ಉದ್ಭವಿಸಿದವಳು. ಇಷ್ಟು ಸಣ್ಣ ಹೂವಿಗೆಲ್ಲ ಆಸೆ ಪಡಬಹುದೇ ನಮ್ಮ ಸುಮ್ಮನ ಗುತುಕ? ಸಣ್ಣದು ಮತಲ್ವಾ? ಸಣ್ಣದು ಅಂತ ತಿಳ್ಕೊಂಡ್ರೆ ಇದನ್ನು ಸಣ್ಣದಲ್ಲ ಹೂವಿನಾಗದೆ ಹೆಣ್ಣ ಬದುಕಿಗೆ ಸಣ್ಣದಲ್ಲ ಸಣ್ಣದಲ್ಲ ಹೂವಿನಾದೆ ಹೆಣ್ಣ ಬದುಕಿಗೆ ಸಣ್ಣದಲ್ಲ ಹೂವಿನಾದೆ ಹೆಣ್ಣ ಬದುಕಿಗೆ ಉನ್ನತಿ ಸೌಭಾಗ್ಯ ಬದಿ ಬಣ್ಣವಿದೆ ಮಗೆ ಉನ್ನತಿಗೆ ಸೌಭಾಗ್ಯ ಪತಿಗೆ ಬಣ್ಣವಿದೆ ಮಗೆ ಪತಿಗೆ ಬಣ್ಣವಿದೆ ಮಗೆ ಸಣ್ಣದಲ್ಲ ಹೂವಿನಾದೆ ಹೆಣ್ಣ ಬದುಕಿಗೆ ಉನ್ನತಿಗೆ ಸೌಭಾಗ್ಯಪತಿ ಬಣ್ಣವಿದೆ ಮಗೆ ಉನ್ನತಿಗೆ ಸೌಭಾಗ್ಯಪತಿ ಬಣ್ಣವಿದೆ ಮಗೆ ಬಣ್ಣವಿದೆ ಮಗೆ ಸಣ್ಣದಲ್ಲ ಮೊದಲದಾದ ಬಾಮಿಗಾಗಿ ಕದನ ಮುಖದಳು, ಮೊದಲದಾದ ಬಾಮಿಗಾಗಿ ಕದನ ಮುಖದಳು, ಮೊದಲದಿಂದ ಪಾರಿಜಾತ ಒದಗಿಸಿಲ್ಲವೇ, ಮೊದಲದಿಂದ ಪಾರಿಜಾತ ಒದಗಿಸಿಲ್ಲವೇ. ಮರಣದಾದ ಬಾಮಿಗಾಗಿ ಕದನ ಮುಖದಳು, ಪದುಳದಿಂದ ಪಾರಿಜಾತ ಒದಗಿಸಿಲ್ಲವೇ, ಪದುಳದಿಂದ ಪಾರಿಜಾತ ಒದಗಿಸಿಲ್ಲವೇ. ಮದನದಾದ ಭಾವಿ
ಒದಗಿಸಿಲ್ಲವೇ ಪದುಡರಿನೈ ಪಾರಿನಾರೈ ಒದಗಿಸಿಲ್ಲವೇ ಮರಣದ ಭೂಮಿಗಾಗಿ ಮರಣದ ಭೂಮಿಯಾಗಿ ಗಗನ ಮುಖದಳು ಒದಗಿಸಿಲ್ಲವೇ ಸ್ವಾಮಿ, ಹೂವಿನ ಪರಿಮಳ ದೊಡ್ಡದಲ್ಲ, ಹಾ ಮಾತ್ರವಲ್ಲ ಹೂವನ್ನು ನಾನು ಅಪೇಕ್ಷಿಸುವುದು ಬಹಳ ಸಣ್ಣದು ಅಂತ ನೀವು ಆಡ್ತೀರಿ. ಹೌದು. ಹೂವಿನ ಆಸೆ ಅನ್ನುವುದು ನಮಗೆ ಸ್ತ್ರೀಯರಿಗೆ ಪ್ರಮದೆಯರಿಗೆ ಸಣ್ಣದು ಅಂತ ಆಲೋಚನೆ ಮಾಡಿದಾರ ನೀವು? ಅದು ಸಹಜ. ನೀವು ಹೂವಿನ ಬಗ್ಗೆಯೇ ಆಸ್ಥೆ ವಹಿಸಬೇಕಾದವರು. ನಿಮ್ಮ ಕಣ್ಣುಗಳನ್ನು ಹೂವಿಗೆ ಹೋಲಿಸಿದ್ದು ಅಲ್ಲವೇ? ನಿಮ್ಮ ದೇಹವನ್ನು ನವಿರಾದ ಅತ್ಯಂತ ಸಪೂರವಾದಂತ ಬಳ್ಳಿಗೆ ಹೋಲಿಸಿದ್ದು. ಹಾ. ಬಳ್ಳಿಯಲ್ಲಿ ಮೊಗ್ಗು ಮೂಡುತ್ತದೆ, ಮೊಗ್ಗು ಹೂವಾಗಿ ಹರಳುತ್ತದೆ. ಆತ್ಯಂತಿಕವಾಗಿ ನಿಮಗೆ ಹೂವೇ ಪ್ರಧಾನ. ಹೌದು. ಹಾಗಾಗಿ ನೀನು ಬಯಸುವುದು ಅದು ದೊಡ್ಡದಲ್ಲ. ಕೇವಲ ಸ್ತ್ರೀಯರಿಗೆ ಅಂತ ಹೇಳಿದ್ರೆ ಆಭರಣವನ್ನು ಬಯಸದಿರಬಹುದು, ಒಳ್ಳೆಯ ಸೀರೆಯನ್ನು ಬಯಸದಿರಬಹುದು, ಆದರೆ ಮುಡಿಯಲ್ಲಿ ಒಂದು ಮಲ್ಲಿಗೆಯ ಮಾಲೆಯಾದ್ರೂ ಬೇಕು ಅಂತ ಅಪೇಕ್ಷಿಸಿದ್ರೆ ತಪ್ಪಲ್ವಲ್ಲ? ಪರಿಪೂರ್ಣವಾದಂತಹ ವೇಷಭೂಷಣ ಅದು ಪರಿಪೂರ್ಣ ಆಗಿದೆ ಅಂತ ಒಬ್ಬರಿಂದ ಗ್ರಹಿಸಲ್ಪಡಬೇಕಾದರೆ ರಾಜನಾದವನಿಗೆ ನೆತ್ತಿಯ ಮೇಲೆ ಮುಕುಟ ಧಾರಣೆ ಆಗಬೇಕು, ಬೇಕಲ್ಲ? ಅಲ್ಲಿಗೆ ರಾಜನ ಪೋಷಾಕು ವೇಷಭೂಷಣ ಸರಿಯಾಯಿತು. ಹೆಣ್ಣಾದವಳು ಅಲಂಕೃತೆಯಾಗಿ ಹೊರಟ ಮೇಲೆ ನಾಗವೇಣಿ ನೀಲವೇಣಿ ಅಂತ ಕರೆಯುವ ಅವಳಿಗೆ ಒಂದು ಹೂ ಬೇಕೇ ಬೇಕು. ನಾನು ಗಂಡುಸಾಗಿಯೂ ನಿನ್ನ ಬಗ್ಗೆ ಉದಾರತೆಯಿಂದ ಒಪ್ಪಿಗೆ ಕೊಡ್ತೇನೆ. ಹೂವಿನ ವಿಷಯ ಸಣ್ಣದು ಅಂತ ನೀವು ಹೇಳ್ತೀರಿ. ಹೂವಿನಿಂದಲಾಗಿಯೇ ನಮ್ಮ ಅಣ್ಣನದ್ದೊಂದು ಪ್ರಸಂಗವೇ ಆಗಿದೆ, ಅದು ಗೊತ್ತುಂಟ ನಿಮಗೆ? ನಿನ್ನ ಅಣ್ಣನದ್ದು? ಹೌದೌದು, ಸುಮ ಪ್ರಸಂಗ. ಹೌದು. ಯಾವುದದು? ಪಾರಿಜಾತ ಪ್ರಕರಣ, ನರಕಾಸುರ ವಧೆವರೆಗೂ ಹೋಗಿದೆ ಅದು. ಸ್ವರ್ಗಲೋಕದಿಂದ ಬಂದಂತಹ ನಾರದ ಮಹರ್ಷಿಗಳು ಒಂದು ಹೂವನ್ನು ತಂದು ಶ್ರೀಕೃಷ್ಣನಿಗೆ ಕೊಟ್ಟು ಅದನ್ನು ಮಡದಿಯಾದ ರುಕ್ಮಿಣಿಯ ಹೆರಳಿಗೆ ಆತ ಅದನ್ನು ಮುಡಿಸಿ, ಕೊನೆಗೆ ಸುರಪಾರಿಜಾತ ತನಗೆ ಸಿಗಲಿಲ್ಲ ಅಂತ ಸತ್ಯಭಾಮ ಮತ್ತೊಬ್ಬಳ ಅತ್ತಿಗೆ ಬಾಗಿಲ ಹಾಕಿ, ಅಂತೂ ಹೂ ಎನ್ನುವುದು ನಾರಿ ಘಟನದ ಮಧ್ಯೆ ಬೇಡದ ಪ್ರಸಂಗ ಎಳೆದು ಹಾಕಿತ್ತು ಅಂತ ಸತ್ಯ. ಬೇಕು ಅಂತ ಕೊನೆಗೆ ತನ್ನ ಮಡದಿಯನ್ನು ಕರ್ಕೊಂಡು ಸ್ವರ್ಗಲೋಕದವರೆಗೆ ಹೋಗಿ ಆ ಸುರಪಾರಿಜಾತದ ಗೆಲ್ಲನ್ನೇ ತಂದು ದ್ವಾರಕೆಯಲ್ಲಿ ನೆಡುವಲ್ಲಿವರೆಗೆ ಆ ಹೂವಿನ ಪ್ರಕರಣ ಬೆಳೆದಿದೆ. ಒಂದು ಹೂ ನೆಲದಲ್ಲಿರುವವನನ್ನು ನಾಕದ ಬುಡದೊರೆಗೆ ತಕೊಂಡು ಹೋಗ್ತದೆ. ಮದನ ತಾತ ಭಾಮೆಗಾಗಿ ಕದನ ಮುಖದೊಳು ಸ್ವರ್ಗದಿಂದ ತಂದಿದ್ದಾನೆ ಅಂತ ಆದ್ರೆ, ಹಾಗಾದ್ರೆ ನಿಮಗೆ ಇಲ್ಲಿ ಭೂಲೋಕದಲ್ಲೇ ಕಾಣುವ ಒಂದು ಹೂವನ್ನು ತಕೊಂಡು ಬರ್ಲಿಕ್ಕೆ ಏನಾಗ್ತದೆ? ಓ ದ್ರುಪದ ನಂದನೆ, ಧ್ರುವದ ನಂದನೆ ಧ್ರುಪದ ನಂದನೆ ಮಾತ ಕೇಳು. ನಮ್ಮ ಅಪದೇಶ ಹೇಗಿದೆ ಹೇಳು, ಇದ್ದೇವೆ ನಾವು. ನಮ್ಮ ಅಪದೇಶ ಹೇಗಿದೆ ಹೇಗಿದೆ ಹೇಳು. ಅಯ್ಯೋ ವಿಪರೀತ ಬಯಕೆಗಳೇಕೆ ವಿಪರೀತ ಬಯಕೆಗಳೇಕೆ ಕೋರ ವಿಭಿನ್ನರಿ ಶೃಂಗಾರ ಬೇಕೆ ಈ ಘೋರ ವಿಪಿನದಲ್ಲಿ ಕೋರ ವಿಭಿನ್ನರಿ ಶೃಂಗಾರ ಬೇಕೆ ಶೃಂಗಾರ ಬೇಕೆ ಬಯಕೆಗಳೇಕೆ ವಿಪರೀತ ಬಯಕೆಗಳಿಗೆ ಘೋರ ವಿಭಿನ್ನದಿ ಸಂಗಾರ ಬೇಕೆ. ಧ್ರುಪದಂದನಿ ಮಾತ ಕೇಳು, ನಮ್ಮ ಉಪದೇಶ ಹೇಗಿದೆ ಹೇಳು. ಧ್ರುಪದಂದನಿ ಮಾತ ಕೇಳು. ಓ ದ್ರುಪದ ನಂದನೆ, ಸ್ವಾಮಿ, ಇಚ್ಛಾ ಕ್ರಿಯಾ ಎರಡೂ ಶಕ್ತಿಗಳು ಸಂಗಮಿಸಿದ್ರೆ ಅದರ ಫಲಶ್ರುತಿ ಎಂತಹ ಪರಮಾದ್ಭುತವಾದ ಸ್ವರೂಪವನ್ನು ಪಡೆಯುವುದಕ್ಕೆ ಸಾಧ್ಯ ಎನ್ನುವುದಕ್ಕೆ ನಿನ್ನ ತಂದೆಯಾದ ದ್ರುಪದ ಕೈಗೊಂಡ ಯಜ್ಞವೇ ಸಾಕ್ಷಿ ಅಲ್ಲವೇ?
ಪ್ರಬಲವಾದಂತ ಇಚ್ಛೆ ಸಂಕಲ್ಪ, ಅದನ್ನು ಪಡೆದೇ ತೀರಬೇಕೆಂಬ ಪ್ರಬಲವಾದ ಇರಾದೆ, ಅದು ಕಾರಣವಾದುದರಿಂದಲೇ ಕ್ರಿಯಾ ಯಜ್ಞ ಪ್ರಕರಣ ಯಜ್ಞ ಕರ್ಮ ಎನ್ನುವುದಕ್ಕಾತ ತೊಡಗಿದ್ದು. ಅಂತ ತಂದೆ ಮಗಳಲ್ವ ನಾನು? ಅಂತಹ ನೆಲೆಯಿಂದ ಹುಟ್ಟಲ್ಪಟ್ಟಂತ ನೀನು ಈಗಲೂ ಪ್ರಬಲ ಇಚ್ಛೆಯನ್ನೇ ಪ್ರಕಟಿಸುವುದಕ್ಕೆ ಶಕ್ತಳೇ ಹೌದು. ನನಗೆ ಬೇಕೇ ಬೇಕು. ಆದರೆ ಕಾಲ ದೇಶ ಪಾತ್ರ ಪರಿಸ್ಥಿತಿ ಸನ್ನಿವೇಶ ನೋಡಿ ವ್ಯವಹರಿಸಬೇಕು ಅಂತ ನಿನ್ನ ಹಿರಿಯ ಪತಿ ಅರ್ಥಾತ್ ನಮ್ಮ ಜ್ಯೇಷ್ಠನಾದ ಯುಧಿಷ್ಠಿರ ಆಗಾಗ ಹೇಳುವುದನ್ನು ಕೇಳಲಿಲ್ಲ. ಅದು ಆಗಾಗ ಅಲ್ಲ ಅಂತ ಅದನ್ನೇ ಹೇಳಿಕೊಂಡಿರುವುದು. ಅಸ್ಥಾನದಲ್ಲಿ ಅಪ್ರಯೋಜಕವಾಗಿ ಯಾವುದನ್ನು ಯೋಚಿಸಕೂಡದು, ಸ್ವಸ್ಥಾನದಲ್ಲಿ ಫಲದಾಯಕವಾದುದನ್ನು ಯೋಜಿಸುವುದಕ್ಕೆ ಎಳ್ಳಿನಿತು ಅಳುಕು ತೋರಕೂಡದು ಅಂತ ಅವನ ನಿಯಮ. ಸರಿ, ನೀನು ಆಲೋಚನೆ ಮಾಡು. ಏನನ್ನು? ವನವಾಸ, ಹೌದು, ಘೋರ ದುರಿತ ಎಲ್ಲವನ್ನು ಕಳಕೊಂಡಿದ್ದೇವೆ. ಉಟ್ಟ ಬಟ್ಟೆಯಲ್ಲೇ ನಾವು ಕಾಡಿಗೆ ಬಂದಿದ್ದೇವೆ. ಅದಾದ ಮೇಲೆ ಯಜ್ಞದ ಮೂಲಕ ಹುಟ್ಟಲ್ಪಟ್ಟ ಯಜ್ಞ ಸಂಭವೆಯಾದ ನೀನು ಯಾವ ಸ್ಥಿತಿಯಲ್ಲಿದ್ದಿ ಅಂತ ನಿನಗೇ ಗೊತ್ತಿದೆ. ಒಬ್ಬಳು ಹೆಂಡತಿಗೆ ತನ್ನನ್ನು ಕಾಯುವ ಪ್ರಬಲರಾದಂತ ಗಂಡಂದಿರಿದ್ದು ಬರಬಾರದಂತ ದುರವಸ್ಥೆ, ದಯನೀಯವಾದಂತ ಸ್ಥಿತಿ ನಿನ್ನ ಪಾಲಿಗೆ ಬಂದಿದೆ. ನಾವು ಉಳಿದವರಿಗೆ ಮಿಷ್ಟಾನ್ನವನ್ನು ಉಣಬಡಿಸಬೇಕಾಗಿತ್ತು. ಸರಿ, ನಾವು ಸಹಸ್ರ ಮಂದಿಗಳಿಗೆ ರಾಜಾಂಗಣದ ಆ ಅರವಟ್ಟಿಗೆಯ ವಿಶಾಲವಾದಂತಹ ಚಪ್ಪರದ ಕೆಳಗೆ 3 ಹೊತ್ತು ಉಣಬಡಿಸಬೇಕಾಗಿತ್ತು. ಹೌದು, ಏನೋ ಸೂರ್ಯದೇವರ ಕೃಪೆ, ಆ ವಿಶಿಷ್ಟವಾದ ಅಕ್ಷಯ ಪಾತ್ರೆಯ ಪ್ರಭಾವದಿಂದ ನನ್ನ ಅಣ್ಣನ ಗೌರವ, ಅಣ್ಣನ ಧರ್ಮ ಬುದ್ಧಿ ಉಳಿಸುವುದಕ್ಕಾಗಿ ವಿಧಿ ಕೊಟ್ಟ ಕೊಡುಗೆಯ ಮುಖೇನ ಸಹಸ್ರ ಬ್ರಾಹ್ಮಣರಿಗೆ ಸಂತರ್ಪಣ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಆ ದೃಷ್ಟಿಯಿಂದ ಕೊರತೆ ಆಗಲಿಲ್ಲ. ಆದರೆ ಬದುಕಿನ ಅಭಿರುಚಿ ಕಡಿಮೆ ಆದದ್ದನ್ನು ನೀನು ನಿರಾಕರಿಸುವ ಹಾಗಿಲ್ಲ. ಅಂದ್ರೆ ನಮ್ಮಲ್ಲಿ ಮೊದಲಿನ ಆಸಕ್ತಿ ಇಲ್ಲ, ಮೊದಲಿನ ವೀರ್ಯ ಇಲ್ಲ, ಮೊದಲಿನಲ್ಲಿ ಇದ್ದಂತ ಛಲ ಇಲ್ಲ, ಬಲದ ಬಗ್ಗೆ ಅದು ಇದ್ದೂ ಸುಖ ಇಲ್ಲ ಅಂತ ನಿಷ್ಪ್ರಯೋಜಕ ಭಾವ ಬಂದಿದೆ. ಆದ ಕಾರಣದಿಂದ ದೃಪದ ನಂದನೆ, ಏನು ನೀನು ಈ ಕಾಲದಲ್ಲಿ ಹೂವಿಗೆ ಆಸೆ ಪಟ್ರೆ ಅದು ಅಸ್ಥಾನದಲ್ಲಿ ಅಪ್ರಯೋಜಕವಾದುದನ್ನು ಆಶಿಸಿದ ಹಾಗಾಗುತ್ತದೆ. ನಿಮ್ಮಲ್ಲಿ ಒಂದು ಮಾತು ಹೇಳ, ಏನು? ಬಲ ಇಲ್ಲ ಅಂತ ನೀವು ಆಡ್ತೀರಿ. ಹೌದು, ವಿಷದ ಲಡ್ಡುಗೆಯನ್ನು ತಿಂದ ಮೇಲೆ ನದಿಯ ತಳಕ್ಕಿಳಿದಂತಹ ನೀವು ಜನ್ಮಜಾತವಾಗಿ ಬಂದಂತಹ 100 ಆನೆಗಳ ಬಲದ ಜೊತೆಗೆ ಅಲ್ಲಿ ಸಿಕ್ಕಿದಂತಹ ಔಷಧೀಯವಾದ ಬಾಂಡದಿಂದ 9 ಬಾಂಡವನ್ನು ಕುಡಿದು 900 ಆನೆಗಳ ಬಲವನ್ನು ಸೇರಿಸಿ ಸಹಸ್ರ ಗಜ ತ್ರಾಣಿಯಾದವರು. ಒಂದು ಗದೆ ನಿಮಗೆ ಹೀಗೆ ಉಪನ್ಯಾಸ ಮಾಡುವ ಹೊತ್ತಿಗೆ ತಂದಾಗ್ತಿತ್ತು. ಈಗ ನೀನು ನಿನ್ನ ಅಣ್ಣ ಹೂವಿನ ನೆಪ ಹಿಡ್ಕೊಂಡು ಸ್ವರ್ಗಕ್ಕೆ ಹೋದ, ಸ್ವರ್ಗ ದಿಗ್ವಿಜಯವನ್ನು ಕೈಗೊಂಡ ಕಥೆ ಹೇಳಿದ್ದೇನೆ. ಅವ ಮುಕುಂದ ಮಾತ್ರ ಅಲ್ಲ, ಸರ್ವರನ್ನು ಕಾಯಬಲ್ಲ ದೇವರ ದೇವ. ಅವನಿಗದು ವಿನೋದ, ಅವನಿಗದು ಲೀಲೆ. ನನ್ನಂತವನು ಅದನ್ನು ಮಾಡಿದ್ರೆ ಅವನು ಮಾಡಿದ ಅಂತ ಇವನು ಮಾಡಿದ ಎನ್ನುವ ಹಾಗೆ ನೆಗೆಪಾಟಲಿಗೆ ಒಳಗಾಗಬೇಕಾಗಿ ಬಂದಿತ್ತು. ಅದು ಪ್ರಸಂಗ ಬೆಳೆದು ಯಾರದ್ದೋ ವಧೆಯವರೆಗೂ ಆ ಪ್ರಸಂಗ ಒಯ್ಯಲ್ಪಟ್ಟಿದೆ. ಸರಿ, ಮುರಾಸುರ ವಧ, ನರಕಾಸುರ ಸಂಹಾರ ಆಗಿದೆ ಅಥವಾ ಮೋಕ್ಷ. ಸರಿ, ಆ ಪ್ರಕರಣದವರೆಗೆ ಬೆಳೆದಿದೆ. ಅವರಿಬ್ರು ಹೋಗಬೇಕು ಅಂತ ಸಂಕಲ್ಪ ಇತ್ತು. ಒಂದು ಕೆಲಸ ಮಾಡು, ಏನು? ಎಲ್ಲಿ ಗಂಡು ಕಚ್ಚೆ ಕಟ್ಟಿ ಸೆರಗನ್ನು ಬಿಗಿ ಮಾಡು, ನನ್ನ ಜೊತೆಗೆ ನೀನು ಬಾ, ಇಬ್ರು ಹೋಗಿಬಿಡು ಅವನ ಹಾಗೆ. ಈಗ ಅಷ್ಟು ಹೇಳುವ ನೀನು ನೀರಿನಲ್ಲಿ ನಾನು ಮುಳುಗಿ ಆ ಬಳಿಕ ಮೇಲೆ ಬರುವಾಗ ಸಹಸ್ರ ಆನೆಗಳ ಬಲ ಉಂಟು ಅಂತ ಹೇಳ್ತೀಯಲ್ಲ. ಈಗ ಮೊದಲು ಹೇಗೆ ಹೆಸರಿದ್ದದ್ದು? ಹೇಗೆ? ಭೂಮಿ ತೂಕದ ಗದೆಯನ್ನು ಹಿಡಿದ ಭೀಮ ಅಂತ. ಹೌದು, ಈಗ ಭೂಮಿ ತೂಕದ ಭೀಮ ಹಿಡಿದ ಗದೆ ಅಂತಾಗಿದೆ. ಒಮ್ಮೆ ಸುಮ್ಮನೆ ಕೂತುಕ. ಅಣ್ಣನಿಗೆ ನೋವಾದಿತ್ತು, ಬೇಸರ ಆದಿತ್ತು ಅಂತ ಹೇಳೋ ಪ್ರಜ್ಞೆ ಬೇಡ ನಿನಗೆ? ಈಗ ತರುವುದಿಲ್ಲ. ಅಜ ಹೊತ್ತಿಯ ಇಲ್ವ ನೀನು? ತರುವುದಿಲ್ಲ ನಾನು. ಬದೆಯ ಮಾತನು ಕೇಳಿಯು ಸುಧದೆಯು ಹೆಚ್ಚಾಯ್ತೇನೆ ನಾನು ಆಡಿದ್ದು, ಹೆಚ್ಚಾಯ್ತೆ. ಪತಿಯ ಮಾತನು ಕೇಳಿ ಸುರತಿಯು ವ್ಯತಿಸಿ ಕಂಬನಿ ತುಂಬಿ ಮರುಗುತ್ತ ವ್ಯತಿಸಿ ಕಂಬನಿ ತುಂಬಿ ಮರುಗುತ್ತ ಕ್ಷಿತಿಯೊಳಗೆ ಹತಭಾಗ್ಯಳಾದೆ, ಕ್ಷಿತಿಯೊಳಗೆ ಹತಭಾಗ್ಯಳಾದೆ, ಹತಭಾಗ್ಯಳಾದೆ. ಬಯಗೆ ಬರಿದೋಯ್ತು
ಪತಿಗಳೈವರ ಮಡಿದಿ ಬರಿ ಗತಿಗಳಾದುದು ಪತಿಗಳೈವರ ಮಡಗಿ ಬರಿ ಗತಿಗಳಾದುದು ಬದುಕೆ ಮುಂದಿನ ಯದುನಗಳು ಸಾವಿಂದು ಮುಂಬರೆ ಆಗ ಮುಂದಿನ ಯತುನಗಳು ಸಾವೆಂದು ಮುಂಬರಿ ಪದೆಯ ಮಾತನು ಕೇಳಿಸುದದಿಯು ವೆದಿಸಿ ಕಂಬನಿ ತುಂಬಿ ಮರುಗುತ್ತ ಹದವಾಗೆಳಾದೇನೆ ಬಯಕೆ ಬರಿದಾಯ್ತೆ ಯಾವ ಕಾರಣಕ್ಕೂ ನೀವು ಹೂವನ್ನು ತಂದು ಕೊಡುವುದಿಲ್ಲ. ನಾನು ದುಡುಕಿ ಆವೇಶದಿಂದ ಒಂದು ಮಾತಾಡಿಬಿಟ್ಟೆ. ಏನನ್ನು? ಹೋಗಾಚೆ. ಸರಿ, ನವಿರಾಗಿ ಹೇಳಬಹುದಿತ್ತು ನನಗೆ. ಏನು ಮಾಡೋಣ? ಇಲ್ಲ. ಒಳಗಿನ ಒತ್ತಡ, ನನ್ನ ಅಸಹಾಯಕ ಸ್ಥಿತಿ, ನನ್ನ ಈ ಸಂದಿಗ್ಧ ಹಾಗೆ ಮಾತಾಡಿಸ್ತದೆ ಯಾಜ್ಞಸೇನೆ. ಇಲ್ಲ ಸ್ವಾಮಿ, ಬೇಸರಿಸಕೂಡದು. ನಾನು ಇಲ್ಲವೇ ಇಲ್ಲ. ನೀವು ಪ್ರಾಮಾಣಿಕವಾಗಿ ಆಡಿದಂತಹ ಮಾತು ಅಂತ ನಾನು ತಿಳಿದಿದ್ದೇನೆ. ಪ್ರಭು, ಓ ಒಂದೇ ಹೇಳ, ಏನು? ಪಂಚವಲ್ಲಭೆ ನೀನು ಅಂತ ನೀವು ಆಗ ಆಡಿದ್ರಿ. ಆಡಿದ್ದೇನೆ. 5 ಮಂದಿ ಧರ್ಮವೋ ಬಲವೋ, ಧರ್ಮ ಮತ್ತು ಬಲ ಒಟ್ಟಾಗಿ ಸೇರಿದ್ದೋ, ರೂಪಾತಿಶಯವೋ, 2 ಮಂದಿ ಒಟ್ಟಾಗಿ ಒಂದು ರಥವನ್ನೇರಿ ಹೋರಾಟಕ್ಕೆ ಹೋದ್ರೆ ಸೋಲೇ ಇಲ್ಲ ಅನ್ನುತ್ತಹ ನೆಗಳ್ತೆಯೋ, ಯಮಳರು ಅಂತಹವರೆಲ್ಲ ನನಗೆ ಪತಿಗಳಾಗಿ ಸಿಕ್ಕಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹಿಗ್ಗಿದ್ದೆ. ಏನು ಮಾಡೋಣ? ಒಬ್ಬೊಬ್ಬರು ಅಷ್ಟೂ ಸೌಖ್ಯಗಳನ್ನು ನಿನಗೆ ಕೊಡಲಾರದೆ ಹೋದೆವು. ವನವಾಸಕ್ಕೆ ನಾವು ಬಂದಿದ್ದೇವೆ. ಚಕ್ರವರ್ತಿ ವಂಶದಲ್ಲಿ ಜನಿಸಿ ಚಕ್ರವರ್ತಿ ಪೀಠದಲ್ಲಿ ಕುಳಿತು ಬಂದವರಿಗೆಲ್ಲ ಬೇಕಾದ್ದನ್ನು ಕೊಡುವಂತಹ ಯೋಗ್ಯತೆ ಆಗಬೇಕಿತ್ತು, ನಮ್ಮದು ಆಗಲಿಲ್ಲ ಅಂತ ನೀವು ಆಡ್ತೀರಿ. ನಿಮ್ಮಲ್ಲಿ ಒಂದು ಕೇಳ, ಏನು? ಸಹಸ್ರಾರು ಮಂದಿಗೆ ಏನನ್ನೂ ನೀವು ಕೊಡುವುದು ಬೇಡ. ನಿಮ್ಮ ಕೈ ಹಿಡಿದು ನಿಮ್ಮ ಜೊತೆಯಾಗಿ ಬಂದ ಹೆಂಡತಿಗೆ ಒಂದು ಹೂವನ್ನು ತಂದು ಕೊಡ್ಲಿಕ್ಕೆ ಆಗುವುದಿಲ್ಲವಲ್ಲ ನಿಮಗೆ? ಪತಿಗಳೈವರು ಈ ಪರಿಯಲ್ಲಿರುವ ಹೊತ್ತಿಗೆ ನಾನು ಕೇಳಿದ ಒಂದು ಹೂವನ್ನು ತಂದು ಕೊಡುವುದಕ್ಕೆ ನಿಮ್ಮಿಂದ ಸಾಧ್ಯವಾಗುವುದಿಲ್ಲ ಅಂತ ಆದರೆ ನನ್ನ ಜೀವನದಲ್ಲಿ ನನಗೆ ಉಳಿದದ್ದಿನ್ನೊಂದೇ ಯತ್ನ. ಯಾವುದು? ಕಾಣುತ್ತಿರುವಂತಹ ಕೋಡುಗಲ್ಲಿಗೆ ಹತ್ತಿ ಅಲ್ಲಿಂದ ಕೆಳಗೆ ಧುಮುಕಿ ಸಾಯ್ತೇನೆ. ನನಗೆ ಯಾಕೆ? ಬಿಡು ಬಿಡು ಗಣ್ಣೀರು ನೋಡು. ಬಿಡು ಬಿಡು ಗಣ್ಣೀರು ನೋಡೇ ನಮಗೆ ದ್ರೌಪದಿ ಬಿಡು, ಪ್ರಾಣವನ್ನೇ ಬಿಡುವುದು. ತುಂಬಿದ ಸಭೆಯಲ್ಲಿ ಅಣ್ಣನ ಕೈ ಸುಡುತ್ತೇನೆ. ಕರ್ಕಶವಾದ ಭಾವವೊಂದು ಅನಪೇಕ್ಷಿತವಾಗಿ ಹೃದಯದಲ್ಲಿ ನುಸುಳಿ ಆ ಕೃತಿಯನ್ನು ಆಚರಿಸಿ ಬಿಡುತ್ತೇನೆ ಅಂತ ಹೊರಡುವ ವೇಳೆಗೆ ಅರ್ಜುನ ಬಿಡು ಬಿಡು, ಕ್ರೋಧ ತಾತ್ಕಾಲಿಕವಾದ ಅಭಿನಿವೇಶವನ್ನು ಅಂತಾಡಿದ್ದ. ಈಗ ಹೇಳ್ತೇನೆ, ಏನು? ಅಣ್ಣ ಏನಾದರೂ ನಿರ್ಬಂಧಿಸಿದ್ರು ತೊಂದರೆ ಇಲ್ಲ. ಬಾಮಾಮಣಿಯಾದ ನಿನ್ನ, ನನ್ನ ಆಂತರಂಗಿಕ ಸ್ನೇಹಿತೆಯಾದ ನಿನ್ನ, ನನ್ನ ಬದುಕನ್ನು ಉಳಿದವರಿಗಿಂತ ಭಿನ್ನವಾಗಿ ಅರ್ಥ ಮಾಡಿಕೊಂಡು ನನ್ನ ಬಹುಮುಖಗಳನ್ನು ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಅದರ ವಿಸ್ತಾರಕ್ಕೋ ಅದರ ಪ್ರಕಾಶಮಾನವಾದ ಪ್ರಕಟೀಕರಣಕ್ಕೋ ಕಾರಣಕರ್ತಳಾದಂಥ ಹಿತೈಷಿ ಬಂತು ನೀನು. ಕೇವಲ ನನ್ನ ಪತ್ನಿ ಮಾತ್ರ ಅಲ್ಲ, ಹಕ್ಕಿನಿಂದ ಬಂದ ವಾರಿಸುದಾರತ್ವದಿಂದ ನನಗೆ ಒಪ್ಪಿಸಲ್ಪಟ್ಟ ಹೆಣ್ತನ ಎನ್ನುವುದು ನನ್ನ ಅಡಿಯಾಳ್ತನ ಆಗಕೂಡದು ಅಂತ ನಾನು ಭಾವಿಸಿದವನು. ನನ್ನ ಭಾವನೆಯ ಎತ್ತರದ ಉತ್ತರದ ಹೊಸ ಸೊಬಗು ನೀನು, ಹೊಸ ಎಸುಗೆ ನೀನು, ಹೊಸ ಶೋಭಾಯಮಾನ ಸ್ಥಿತಿ ನೀನು. ಅಂತಹ ನೀನು ಬದುಕಲಾರೆ. ಮುಂದೆ ಕಣ್ಣೀರು ಸುರಿಸಿದ್ರೆ ಏನು ಪುನಃ ಅಣ್ಣನ ಕಡೆಯಿಂದ ಹೂವಿನ ರಾಶಿ ಬರಬೇಕಾದೀತ? ಅಂದ್ರೆ ಇಷ್ಟು ಉದ್ದದ ಹೂವಿನ ಮಾಲೆ ಆ ದಿವಸ ಬಂತಲ್ಲ ಅಕ್ಷಯಾಂಬರ, ಈಗಲೂ ಬರಬೇಕಾದಿತ್ತು ಅಂತ ನಾನು ನಿರೀಕ್ಷೆ ಮಾಡ್ತೇನೆ ಅಂತ ತಿಳಿದಿದ್ಯೋ? ಮತ್ತೆ ಸ್ವೇಚ್ಛೆ ಸ್ವಾತಂತ್ರ್ಯ ಎರಡೂ ಉಂಟು ನನಗೆ ಅರಣ್ಯದಲ್ಲಿ. ಇದು ಕೌರವರೆಂಬ ಕುಹಕಿಗಳ ಸರಹದ್ದಲ್ಲ. ಎಲ್ಲೇ ಇರಲಿ
14 ಲೋಕದ ಮೂಲೆಯಲ್ಲಿ ಬಚ್ಚಿಡಲ್ಪಡಲಿ. ಸೌಗಂಧದ ಮೂಲಕವಾಗಿ ನಿನ್ನ ನಾಸಿಕಾಗ್ರವನ್ನು ಸೇರಿ ನಿನ್ನ ಮನದಲ್ಲಿ ಕಾಣಿಸಿಕೊಂಡ ಚಾಂಚಲ್ಯವನ್ನು ಸೃಷ್ಟಿಸಿ ಒಂದು ರೋಮಾಂಚನದ ಬಗೆಯಾಗಿ ನನ್ನಲ್ಲಿ ಮಾತಾಡಿಸುವುದಕ್ಕೆ ಪ್ರಯೋಜನ ಅವಕಾಶ ಮಾಡಿಕೊಟ್ಟಿದೆ ಅಲ್ಲ. ಹೌದು. ಅಂತ ಹೂವನ್ನು ನಾನು ಹುಡುಕಿ ತಂದು ನಿನಗೆ ಒಪ್ಪಿಸದೆ ಹೋದರೆ ಭೀಮಸೇನ ಅಲ್ಲ ನಾನು. ಅಂದರೆ ಏನು ಕುಳಿತಲ್ಲಿಂದ ಎದ್ದು ನನಗಾಗಿ ಹೂವನ್ನು ತರುವುದಕ್ಕೆ ಹೊರಟಿದ್ದೀರಿ. ನಿನಗಾಗಿ ನನ್ನ ಒಂದು ಮಾತು, ಒಂದು ಮಾತು, ನಂದನೆಗಾಗಿ ಒಂದೇ ಒಂದು ಮಾತು. ಏನೇ ಇನ್ನಲ್ಲಿ ತುಂಬಾ ಹೂವಿದ್ರೆ ಒಂದೇ ತರಬೇಡಿ, ಸಿಕ್ಕಿದಷ್ಟು ತಕೊಂಡು ಬನ್ನಿ. ಹಾಗೆ ಅಂತೇಳಿ ನನಗೆ ಹೂ ತರುವಾಗ ಹೆದರಿಕೆ ಆಗುತ್ತದೆ. ನನಗೆ ಯಾವುದನ್ನು ಮೃದುವಾಗಿ ಹಿಡಿದು ಅಭ್ಯಾಸ ಇಲ್ಲ. ಗೊತ್ತಾಯ್ತು. ಎಲ್ಲಾದರೂ ಹೊಸಕಿದ ರಭಸಕ್ಕೆ ಹೂ ಅಂತ ಕೊಯ್ಯುವಾಗ ಇದ್ದದ್ದು ಇಲ್ಲಿಗೆ ಬರುವಾಗ ಹೂವಿನ ದಂಟು ಉಳಿಬಾರದು, ಹಾಗಾಗಬಾರದು. ಹಾಗಾಗಿ ಎಚ್ಚರಿಕೆಯಿಂದ ಕೊಯ್ಯುವಾಗಲೂ ದ್ರೌಪದಿ 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 ಅಂತ ಹೇಳಿಯೇ ಕೊಯ್ತೇನೆ. ಅದು ಹೇಗೆ ಅರಳದೆ ಬರುತ್ತದೆ ನೋಡೋಣ. ಆ ದಿಕ್ಕಿಗೆ ಮುಖ ಮಾಡಿ ನಾನು ಕಾಯ್ತಾ ಇರ್ತೇನೆ. ಪ್ರಶ್ನೆಗೆ ಉತ್ತರ ಗದೆಯನ್ನು ಏರಿಸಿದ್ದೇನೆ. ನಡೆಯುವಾಗ ಭೀಮಸೇನ ಬರ್ತಾನೆ ಅಂತ ಗೊತ್ತಾಗಬೇಕು. ನನ್ನ ಕಾಲಿನ ಮೂಲಕವಾಗಿ ಭೂಮಿಯನ್ನು ಅಪ್ಪಳಿಸಿ ಕೈಯಲ್ಲಿರುವ ಗದಾದಂಡದಿಂದ ಎದುರಿಗೆ ಬಂದಂತಹ ಮೃಗಗಳಲ್ಲಿ ಸಾಧು ಭೀಕರ ಹಿಂಸಾ ಎನ್ನುವ ಹಾಗೆ ನೋಡದೆ ಎಲ್ಲವನ್ನೂ ಸದೆಬಡಿದು ಕೌರವರನ್ನು ಹೊಡೆಯುವುದಕ್ಕೆ ಸಾಧ್ಯವಾಗದ ಅಸಹಾಯಕತೆಗೆ ಇವುಗಳನ್ನು ಬಲಿಪಶುಗಳಾಗಿ ಸಮರ್ಪಿಸುತ್ತಾ ಮುಂದಕ್ಕೆ ಕಾನನ ಗರ್ಭ ನಡಗುವ ಹಾಗೆ ಹೆಜ್ಜೆ ಇಡುತ್ತಾ ಸಾಗುತ್ತೇನೆ. ಭೂಮಿಯೇಳು ಮಮ ಜೀವ ಜೀವನ ರಾಮಯೇನು ಭೂಮಿಯಲ್ಲಿ ಮಮ ಜೀವ ಜೀವನ ರಾಮಯೇನು ರಾಮ 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 ಶ್ರೀರಾಮಚಂದ್ರ ಪ್ರಭೋ, ನಿನ್ನ ದರ್ಶನಕ್ಕಾಗಿ ಹಾತೊರೆದ ಜೀವ ಇದು. ಬೇರೆ ಬೇರೆ ಸ್ಥಳಗಳಲ್ಲಿ ಉಪವೇಶನ ಮಾಡಿ ಪ್ರಭು ರಾಮಚಂದ್ರ ನಿನ್ನ ದರ್ಶನಕ್ಕಾಗಿ ಕಾದು ಕುಳಿತವನು. ಮೇಲಿನಿಂದಲೂ ಕಾದಿದೆ, ಕೆಳಗೂ ಕಾದಿದೆ, ಅಂತರಂಗದಲ್ಲಿ ನಾನು ಕಾದೆ. ಪ್ರಭು, ನೀನಾಗಾಗ ದರ್ಶನ ಕೊಟ್ಟಿದ್ದಿ. ನಿನ್ನ ದರ್ಶನ ಪಡೆದಾಗಲೆಲ್ಲ ನನ್ನ ಚಿರಂಜೀವಿತ್ವ ಸಾರ್ಥಕ ಅಂತ ನಾನು ಭಾವಿಸಿದವನು. ಲೋಕದಲ್ಲಿ ಎಲ್ಲ ಕಡೆಗೆ ರಾಮ ಧ್ಯಾನ ಬೆಳೆಯುವುದಕ್ಕೆ ಅಂಜನೇಯ ನೀನು ಕಾದಿರಬೇಕು ಅಂತ ಪ್ರಭು ನೀನು ಅಪ್ಪಣೆ ಕೊಟ್ಟಾಗ ಅದನ್ನು ಶಿರಸಾವಹಿಸಿ ರಾಮ ನಾಮ ಜಪವನ್ನು ಎಲ್ಲ ಕಡೆಗೆ ಮಾಡ್ತಾ ಅದನ್ನು ಪ್ರಸಾರ ಮಾಡ್ತಾ ರಾಮ ಕೈಂಕರ್ಯವನ್ನು ಮುಂದುವರಿಸ್ತಾ ಇದ್ದೇನೆ. ಏನೋ ವಿಚಿತ್ರವಾದಂತಹ ಪರಿವರ್ತನೆ ಕಾಣ್ತಾ ಇದೆ. ನೋಡ್ತಾ ಇದ್ದೇನೆ, ಯಾವುದೋ ಒಂದು ಝಂझಾವಾತ ಈ ಕಡೆಗೆ ಸುಳಿದಂತೆ ಮರಗಳೆಲ್ಲ ಕಡಚಿ ಬೀಳ್ತಾ ಇವೆ. ಮದ್ದಾನೆಗಳ ಹಿಂಡು ಚೀತ್ಕಾರವನ್ನ ಮಾಡುತ್ತಾ ದಿಕ್ಕು ದೆಸೆಗಟ್ಟು ಓಡ್ತಾ ಇವೆ. ಕ್ರೂರವಾದ ಮೃಗಗಳೆಲ್ಲ ಅವಿತುಕೊಂಡ ಗುಹೆಯನ್ನು ಪೊದೆಯನ್ನು ಬಿಟ್ಟು ಘೋರವಾದ ಗರ್ಜನೆ ಮಾಡ್ತಾ ಬರ್ತಾ ಇವೆ. ಅಂತಂದ್ರೆ ಗಾಳಿ ಎದ್ದಿದೆ ಅಲ್ಲ, ಗಾಳಿಯ ಮಗ ಸಿಡಿದೆದ್ದಿದ್ದಾನೆ. ಕುಳಿತು ಧ್ಯಾನ ಮಾಡುವ ಗಾಳಿಯ ಮಗನಿಗೆ ಪ್ರಬೋಧವನ್ನು ಕೊಟ್ಟಿದ್ದಾನೆ. ಒಳ್ಳೆಯದಾಯ್ತು. ಬರ್ತಾ ಇರುವ ಭೀಮ ಬಲವನ್ನು ನಂಬಿದ, ಜೊತೆಯಲ್ಲಿ ವಿವೇಕವನ್ನು ಕಳ್ಕೊಂಡ.
ಬಲದ ಜೊತೆಗೆ ವಿವೇಕ ಸೇರಿದರೆ ಅದೇ ವರ ಅಂತ ಭೂವರ ಕುಮಾರನಿಗೆ ತಿಳಿಸಬೇಕಲ್ಲ. ಅದಕ್ಕಾಗಿ ಒಂದು ಉಪಾಯವನ್ನು ಯೋಚನೆ ಮಾಡಿದ್ದೇನೆ. ಮಾರ್ಗ ಇಕ್ಕಟ್ಟಾದ ಸ್ಥಳದಲ್ಲಿ ದೇಹವನ್ನು ಕುಗ್ಗಿಸಿ ಕುನಿಸಿಕೊಂಡು ಬಾಲವನ್ನ ಮಾರ್ಗಕ್ಕೆ ಅಡ್ಡಿಯಾಗುವಂತೆ ತಡೆಯಾಗುವಂತೆ ಇಟ್ಟು ಕುಬ್ಜನಾಗಿ ಕುಳಿತುಕೊಂಡಿರ್ತೇನೆ. ಶ್ರೀರಾಮ ಪ್ರಭು, ಶ್ರೀರಾಮ ಶ್ರೀರಾಮ. ಧಾವಂತದಿಂದ ದಾಪುಗಾಲಿಟ್ಟು ಬಂದ್ರೆ ಏನಪ್ಪ ಇದು, ಏನು ಕಡುಗಲಿ ಭೀಮನು ನುಡಿದನು ನೋಡುತ್ತ ಬಡಗೋಡಗಲೀನು. ಕಡುಗಲಿ ಭೀಮನು ನುಡಿದನು ನೋಡುತ್ತ ಬಡಗೋಡಗಲೀನು, ಬಡಗೋಡಗಲೀನು. ನಡುದಾರಿಗೆ ನೀ ತಡೆಯಾಗಿಯ ನಡೆ, ನಡುದಾರಿಗೆ ನೀ ತಡೆಯಾಗಿಯ ನಡೆ, ನಡೆ ನಡೆ ಬಿಡುದಾರಿಯ ನಿನ್ನು, ನಡುದಾರಿಗೆ ನೀ ನಡೆಯಾಗಿಯ ನಡೆ, ಬಿಡುದಾರಿಯ ನಿನ್ನು, ನಡೆ 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 ನಡೆ. ಎಲ್ಲ ಬಡ ಕಪಿಯೇ, ಓ ನಿನ್ನ ನೋಡೆ ಎನ್ನುವಷ್ಟರ ಮಟ್ಟಿಗೂ ನೀನು ಕೃಶವಾಗಿ ಹೋಗಿದ್ದಿ. ಆದರೆ ನೀನೀಗ ನಿನ್ನ ಮೈಯನ್ನು ನಿಡಿದಾಗಿ ಚಾಚಿ ಈ ಬಾಲವನ್ನು ಹರಹಿಟ್ಟು ಬಹಳ ಸೊಬಗಿನಿಂದ ಇಲ್ಲಿ ಪವಡಿಸಿದ್ಯಲ್ಲ, ಅಥವಾ ಮಲಗಿದ ಹಾಗೆ ನಟಿಸುತ್ತಿದ್ದೀಯಲ್ಲ. ಬಂದವ ಯಾರು ಅಂತ ನಿನ್ನ ಮುಂದೆ ಪರಿಚಯ ಹೇಳುವುದಲ್ಲ. ನೀನು ದೊಡ್ಡ ಕಪಿಯಾಗಿದ್ದರೆ, ಅರ್ಥ ಮಾಡಿಕೊಳ್ಳಬಲ್ಲ ಕಪಿಯಾಗಿದ್ದರೆ ಪರಿಚಯ ಹೇಳಿ ನಿನಗೊಂದು ಆನಂದಾನುಭೂತಿಯನ್ನು ಕೊಟ್ಟಾದರೂ ಹೋಗಬಹುದಿತ್ತು. ಪ್ರಯೋಜನ ಇಲ್ಲದ ಕೆಲಸಕ್ಕೆಲ್ಲ ನಾನು ಹೊರಡುವುದಿಲ್ಲ. ಆದ ಕಾರಣದಿಂದ ಬಂದಿರುವ ಈ ನನ್ನ ವೇಗಕ್ಕೆ ಹಾರೈಸಿ ಒಲಿದು ದಾರಿ ಬಿಡು. ಆಚೆ ಹೋಗು. ದಾರಿಯನ್ನು ಬಿಡ್ಲಿಕ್ಕೆ ನಾನೇನು ಹಿಡ್ಕೊಂಡವ ಅಲ್ಲ. ದಾರಿಯಿದೆ ವಿಚಾರವೊಳಗೆ, ದಾರಿಯಿದೆ ವಿಚಾರವೊಳಗೆ, ಯೋಚನೆ ಮಾಡಿ ನೋಡು. ದಾರಿಯಿದೆ ವಿಚಾರವೊಳಗೆ. ನೋಡೆ ಮದ ವಿಕಾರಿಗೇನು ಜ್ಞಾನ ಪಥವಿದೆ, ನೋಡೆ ಮದ ವಿಕಾರಿಗೇನು ಜನಪಥವಿದೆ, ವಿಕಾರಿಗೇನು ಜನಪಥವಿದೆ. ನೋಡಿ ಮದ ವಿಕಾರಿಗೇನು ಜನಪಥವಿದೆ. ನಾನದೆಂಬುದು ಒಂದು ಭಾವ ಕಾಣಬಿಡದು ಜಗದ ನೋವ, ನಾನದೊಂದು ಎಂಬು ಭಾವ ಕಾಣಬಿಡದು ಜಗದ ನೋವ, ನಾನದೆಂಬುದೊಂದು ಭಾವ ಕಾಣಬಿಡದು ಜಗದ ನೋವ. ಇನ್ನು ನೀನೆ ನಿನ್ನೋಳು ಅರಿ ಪಥವಿದೆ, ಸಾನುರಾಗ ಇಟ್ಟು ನಿನ್ನ ನೀನೆ ನಿನ್ನೊಳಗೆ ಪಥವಿದೆ, ಪಥವಿದೆ, ಪಥವಿದೆ. ನಾನದೆಂಬುದೊಂದು ಭಾವ ಕಾಣಬಿಡದು ಜಗದ ನೋವ, ಕಾಣಬಿಡದು ಜಗದ ನೋವ. ಸಾರು ಇಟ್ಟು ನೀನೆ ನಿನ್ನೊಳಗೆ ಪದವಿಡಿ, ಪದವಿಡಿ ಜ್ಞಾನ ಪದವಿದೆ. ದಾರಿಯಿದೆ, ದಾರಿಯಿದೆ,
ಮಾನವ, ಓ ನೀನು ಮಾನವಂತ ಹೌದಾ ಅಲ್ವೋ ನನಗೆ ಗೊತ್ತಿಲ್ಲ, ಮಾನವ ಅಂತ ಗೊತ್ತಾಯ್ತು. ಬಹಳ ಹಳೆಯ ಪರಿಚಯ. ಹೌದಾಗಿದ್ರೆ ಮಾನವಂತನೋ ಇಲ್ವೋ ಅಂತ ಗೊತ್ತಾಗುತ್ತಿತ್ತು. ಭಾಷೆಯಲ್ಲಿ ಮಾತಾಡ್ತಿ, ಮನುಷ್ಯರೆಲ್ಲ ಮಾತಾಡ್ತಾರೆ, ಆ, ಮಂಗಗಳು ಮಾತಾಡುವುದಿಲ್ಲ. ಆದ್ರೆ ನೀನು ಮಾತಾಡ್ತಿ. ನಾನು ಮಾತಾಡಿದರೆ ಮಾತಾಡುವವರೆಲ್ಲ ಮಂಗಗಳು ಮಾತಾಡುವುದಿಲ್ಲ ಅಂತ ಹೇಳುವ ಮಂಗ ಮಾತಾಡ್ತದೆ. ಮಂಗ ಮಾತಾಡಿದರೆ ಮಾತಾಡುವವರೆಲ್ಲ ಮಂಗ ಆಗುತ್ತಾರೆ. ಈಗ ನಿನ್ನ ಜೊತೆಗೆ ಮಾತಾಡಿದ್ರು ನಾನು ಮಾನವ ಮಂಗನಾದೇನೋ ಅಲ್ಲ ಮಂಗ ಮಾನವನಾದೇನೋ. ನೀನು ಏನಾದರೂ ನೀನಾಗಿ ಉಳಿಯುವುದಿಲ್ಲ, ಅಂತೂ ಹೌದಾ? ನನ್ನನ್ನು ಹೀಗೆ ಹೋಗಲಿಕ್ಕೆ ಬಿಡುವುದಿಲ್ಲ. ನೀನು ಏನಾದರೂ ನೀನಾಗಿ ಉಳಿಯುವುದಿಲ್ಲ, ದಾರಿ ಬಿಡು ಅಂತ ಕೇಳ್ತಿ. ಅಬ್ಬಾ, ಬಹಳ ಆಳವಾಗಿದೆ, ಗಾಢವಾಗಿದೆ ನಿನ್ನ ವ್ಯಾಖ್ಯಾನ. ನಡೆದಾಡುವ ದಾರಿಯಲ್ಲಿ ನಡು ದಾರಿ ಅಂತ ಅಂದಿದ್ದೀನಿ, ಹೌದು. ಹೌದಾ? ಆ. ನಡೆ ದಾರಿ ಬಿಡು ಅಂತ ಏನು ಹೇಳಲಿಲ್ಲ. ನಡೆದಾಡುವ ನಡು ದಾರಿಯಲ್ಲಿ ನಾನಿದ್ದೇನೆ. ಈಗ ದಾರಿಯನ್ನು ಬಿಡು ಅಂತ ನಾನು ಹೇಳುವುದಕ್ಕೂ ಹೌದು, ದಾರಿ ಬಿಟ್ಟು ತೆರಳು ಅಂತ ಹೇಳುವುದಕ್ಕೂ ವ್ಯತ್ಯಾಸ ಉಂಟು. ಇರಬಹುದು. ದಾರಿಯನ್ನು ಬಿಡು ಅಂತ ಹೇಳಿದ್ರೆ ಹೌದು. ಈ ದಾರಿಗೆ ನೀನು ಒಡೆಯ ಅಂತ ಆಗುತ್ತದೆ. ಹ. ಬಲ್ಲಿರೇನಯ್ಯ, ಈ ದಾರಿಗೆ ಯಾರೆಂದು ಕೇಳಿದ್ದೀರಿ ಅಂದ್ರೆ ತಾನೆಂದುಕೊಳ್ಳಬಹುದು. ಹೌದು. ನಾನು ಹೇಳಿದ್ದು ಬಿಡು ಅಂತಲ್ಲ, ನಡೆ ಅಂತ ಹೇಳಿದ್ದು ನಾನು. ಅಲ್ಲ, ನೀನು ಹೇಳಿದ್ರು ದಾರಿ ಬಿಡದೆ ನಡೆಯುವ ಹಾಗಿಲ್ಲ. ದಾರಿ ಬಿಡು ಅಂತ ಹೇಳಲಿಕ್ಕೆ ದಾರಿಯೇ ನನ್ನನ್ನು ಹಿಡ್ಕೊಂಡ್ರೆ ದಾರಿ ಬಿಡು ಅಂತ ದಾರಿಯಲ್ಲಿ ಕೇಳಬೇಕು, ಹೌದಲ್ಲ? ಕೇಳೋಣ, ಸ್ವಾರಸ್ಯಕರವಾಗಿದೆ. ಸ್ವಲ್ಪ ದಾರಿಯಲ್ಲಿ ಇದ್ದವನಲ್ಲಿ ಬಿಡು ಅಂತ ಹೇಳುವುದಲ್ಲ, ದಾರಿ ಹಿಡ್ಕೊಂಡ್ರೆ ದಾರಿಯನ್ನ ಬಿಡು ಅಂತ ಹೇಳಬೇಕು. ಓಹೋ, ದಾರಿಯಲ್ಲಿ ಒಬ್ಬ ಇದ್ರೆ ದಾರಿ ಬಿಡು ಅಂತ ಹೇಳಬೇಕು. ಮಾತು ಒಂದೇ. ಈ ಮಾತು ಬರುವವರು ಜಾಣ ಅಲ್ಲ ಅಂತ ಗೊತ್ತಾಗುವುದೇ ಅಲ್ಲಿ. ದಾರಿ ಬಿಟ್ಟುಕೊಡ್ಬೇಕೋ ಅಥವಾ ನಿಂತವನು ದಾರಿಗೆ ಇಲ್ಲಿ ನಡೆದಾಡುವಕ್ಕೆ ಬಿಡಬೇಕೋ? ಕರ್ತೃಕರ್ಮಗಳ ವ್ಯತ್ಯಾಸ, ಹೌದಾ? ಎರಡೂ ಪ್ರತ್ಯಯ ಲೋಪ ಆದ್ರೆ ಆಗುವುದಿದೆ ಕೆಲಸ. ಎರಡೂ ವಿಭಕ್ತಿಗಳ ಪ್ರತ್ಯಯ ಲೋಪ ಆಯಿತು, ಯಾರಿಗೆ ಯಾರು ಹೊಣೆ ಎನ್ನುವುದು ಗೊತ್ತಾಗುವುದಿಲ್ಲ. ಅಂತೂ ತಪ್ಪು ನನ್ನದೇ ಅಂತ ಆಕ್ಷೇಪ ಅಲ್ವ? ಅಲ್ಲ, ನಿನಗೆ ಅಂದ್ರೆ ನಿನ್ನ ಮಾತು ತಪ್ಪು ಅಂತ ಹೇಳಿದ್ದು, ನಾನು ಜೊತೆಗೆ ನಿನ್ನ ಭಾವನೆಯೂ ತಪ್ಪು ಅಂತ. ಯಾಕೆ? ಯಾಕೆ? ದಾರಿ ಮಾಡುವ ಒಂದು ಪ್ರವೃತ್ತಿಯಲ್ಲಿ ನೀನು ಬಂದವ. ಹೌದು. ಇಲ್ಲಿಯವರೆಗೆ ಬರುವಾಗ ನಿನಗೆ ದಾರಿ ಇತ್ತು ಅಂತಲ್ಲ, ಬಹುಶಃ ಗುರಿ ಇದ್ದಿರಬೇಕು. ಗುರಿಗಾಗಿ ದಾರಿ ಮಾಡ್ತಾ ಬಂದವ ನೀನು. ನೀನು ಮಾಡಿದ ದಾರಿಯ ನಡುವೆ ನಾನಿದ್ದೇನೆ, ಹೌದಾ? ಸರಿ. ಆದ್ದರಿಂದ ದಾರಿ ಬಿಡು ಅಂತ ಹೇಳಲಿಕ್ಕಾಯ್ತು. ಈಗ ನಾನು ಬರುವ ದಾರಿಯ ನಡುವೆ ನೀನು ಇರುವುದರಿಂದ, ಹೌದು, ಒಂದೋ ಆಚೆಗೆ ಹೋದ್ರೆ ನಡು ಬಿಡ್ತಿ, ಹೌದು, ಒಂದೋ ಈಚೆಗೆ ವಾಲಿದ್ರೆ ನಡು ಬಿಡುತ್ತಿ. ಹೌದು. ನೀನು ಎಲ್ಲಿಗೆ ವಾಲು ಎಲ್ಲಿಗೆ ಸರಿ, ನಡು ಬಿಡಬೇಕು ನೀನು. ನಡು ಬಿಡು ಅಂತ ಕೇಳುವಾಗ ನಡು ಬಿಡುವವರೆಗೆ ನಿನಗೆ ಈ ವಾದ ಮಾಡುವ ಉಪದ್ವ್ಯಾಪ ತಪ್ಪಿಯೇ ಹೋಗುವುದಿಲ್ಲ. ನಡು ಬಿಡು ಅಂತ ಹೇಳುವಾಗ ನಿನ್ನ ಭಾವನೆ ಯಾವುದು? ತಾನೆಂಬ ಭಾವ. ಬರುವವನು ತಾನು ಅಂದ್ರೆ ಆನೆ ಬಂತು, ದಾರಿ ಬಿಡಿ ಅಂತ ಹೇಳುವ ಪದ್ಧತಿ ಉಂಟು. ಬಂದವ ಆನೆ, ಆನೆ ಬಂದೆ, ಆನೆ ಬಂತು, ಆನೆ ಬಂತೊಂದು ಆನೆ ಬಂತು, ದಾರಿ ಬಿಡು ಅಂತ ಹೇಳಿದ್ರೆ ಆನೆ ಬಂದ್ರೆ ದಾರಿ ಬಿಡುವ? ಆನೆ ಎಲ್ಲದೆ ಆನೆ ಬಂದೆ ಅಂತ ಹೇಳಿದ್ರೆ ದಾರಿ ಆನೆ ಆನೆ ಆನು ತಾನು ನೀನು ನಾನು, ಈ ನಾಲ್ಕರ ನಡುವೆ ದಾರಿ ಮಾಡಬೇಕು. ನಾಲ್ಕು ತಂತಿಗಳ ನಡುವೆ ಶ್ರುತಿಯನ್ನು ಹುಡುಕುವ ದಾರಿ ಗೊತ್ತಿರಬೇಕು. ಇಲ್ಲದೆ ಇದ್ರೆ ತಾನು ತಾನಾಗಿ ತಾನು ಹಾಸುವಾಗ, ನಾನು ನೀನು ಎಲ್ಲ ಬದುಕುದಾಗ ಎಲ್ಲ ವಿಚಿತ್ರವೇ. ತಾನು ತಾನಾಗಿ ತಾನು ಹಾಸದೆ ಇದ್ರೆ, ಜ್ಞಾನ ಪಥ ತೆರೀದೇ ಇದ್ರೆ ದಾರಿಯಲ್ಲಿದ್ರೂ ದಾರಿ ಕಾಣುವುದಿಲ್ಲ. ಆದದ್ದು ತಾನೆಂಬ ಭಾವ ಯಾರಲ್ಲಿ ಜಾಗೃತವಾಗಿದೆಯೋ ಅವರಿಗೆ ಜಗದ ನೋವನ್ನು ಗ್ರಹಿಸುವುದಕ್ಕಾಗುವುದಿಲ್ಲ. ನೀನು ಎಲ್ಲಿಂದ ಎಲ್ಲಿಗೆ ಹೊರಳಿ ಬಿಟ್ಟಿ ಮಾನವ. ದೊಡ್ಡದಾದ ಪಾದ, ಭಯಂಕರವಾದ ಪಾದ ಅದು. ಒಂದರ್ಥದಲ್ಲಿ ಭೀಮಪಾದ ಇಟ್ಟಲ್ಲಿ ಎಷ್ಟು ಸಾವು ನೋಡು. ಭೀಮಶಂಕರ ಭೀಮ ಪಾದ ಇಡುವಾಗ ಆದ ಸಾವುಗಳೆಷ್ಟು, ಕೈ ಎತ್ತುವಾಗ ಆದ ಸಾವುಗಳೆಷ್ಟು, ಗದೆ ತಿರುಗಿಸುವಾಗ ಆದ ಸಾವುಗಳೆಷ್ಟು. ಈ ಸಾವಿನ ಹಿಂದೆ ನೋವಿದೆ ಅಂತ ಗೊತ್ತಾಗಲಿಲ್ಲ. ಯಾಕೆ ಹೇಳು? ತಾನು ಎಂಬ ಭಾವ ಜಾಗೃತವಾದರೆ ಜಗದ ನೋವು ಹೇಗೆ ಗೊತ್ತಾಗ್ತದೆ? ಆದ್ದರಿಂದ ಜಗದ ನೋವನ್ನು ತಿಳಿದವ, ತಾನು ಎಂಬ ಭಾವವನ್ನು ಗೆದ್ದವ, ನಾನು ನೀನು ಎಂಬ ಭಾವವನ್ನು ದಾಟಿದವ, ತಾನು ಎಂಬ ಭಾವಕ್ಕೆ ತಾನ ಹಾಕಿದವ ದಾರಿ ಕಾಣ್ತಾನೆ.
ದಾರಿ ನೋಡಯ್ಯ ನೀನು. ಹಾಗಾದರೆ ವಿಚಾರವಂತಗೆ ಲೋಕ ಉಂಟು, ದಾರಿ ವಿಚಾರವಂತಗೆ ಲೋಕ ಉಂಟು. ಹೌದು, ದಾರಿ ಮಾಡಿಕೊಳ್ತದೆ. ಲೋಕದಲ್ಲಿ ದಾರಿಯೂ ವಿಚಾರವಂತಗೆ ಉಂಟು. ಹೌದು. ಹಾಗಾದರೆ ಈಗ ನಾನು ಬರುವ ದಾರಿಯ ಮಧ್ಯೆ ಬಿದ್ದುಕೊಂಡಿರುವ ನಿನ್ನನ್ನು ಆಚೆಗೆ ಹೋಗಯ್ಯ ಅಂತ ಹೇಳಿದ್ರೆ ನಾನಲ್ಲದ ನನ್ನೊಳಗಿನ ನಾನು ಅಧಿಕಾರಯುತವಾಗಿ ಆಜ್ಞಾಪಿಸಿದ್ದು ಅಂತ ನೀನು ಹೇಳುವುದಲ್ವೋ? ಹೌದು. ಯಾರು ಹೇಳಿದ್ದು ನಾನು ಬೇಡ ಅಂತ ಹೇಳಿ? ಬೇಕಯ್ಯ ನಾನು. ಹುಲು ಕವಿಯ ಕೇಳು ಮಾತ ಪದವಿರಲು ಗೆಲುವ ಪದವಿದೆ ಸರುವದ ಪದವಿರಲು ಗೆಲುವ ಪದವಿದೆ ಸರುವದ ಬಲವೇ ಮತ ಪಾರ್ಥಿವರಿಗೆ ಬಲವೇ ಮತ ಪಾರ್ಥಿವರಿಗೆ ಸಾಯದಿರು ತೊಲಗು ಬಟ್ಟೆಯ ಬಿಡನೆಗೆ ಹುಲು ಕವಿಯೇ. ಅಯ್ಯ, ಓಹ್, ಹುಲ್ಲು ಕಪಿಯೇ ನಿಕೃಷ್ಟವಾದ ಆಕ್ಷೇಪ ಅಲ್ಲ. ಯಾಕೆಂದ್ರೆ ಹುಲು ಹುಟ್ಟಬೇಕಿದ್ರೆ ನೆಲ ಅವನಿ ಪೃಥ್ವಿ ಎನ್ನುವವಳು ಸದಾ ಗಂಧವತಿಯೇ ಆಗಿರತಕ್ಕದ್ದು. ಅವಳ ಗಂಧವನ್ನು ಅಪಹರಿಸಿದ ಕಾಲದಲ್ಲಿ ಅವಳು ಬರಡಾಗುತ್ತಾಳೆ, ಕ್ಷಾಮ ಡಾಮರಗಳಿಗೆ ಈಡಾಗುತ್ತಾಳೆ. ಬಿತ್ತಿ ಬೆಳೆಯಬೇಕಾದ ಅಂಕುರಾರ್ಪಣದ ಮೂಲಕವಾಗಿ ವಿಶಾಲವಾಗಬೇಕಾದ ಎಲ್ಲವೂ ಮೊಗ್ಗಿನಲ್ಲೇ ಬಾಡಿ ಹೋಗುತ್ತದೆ. ಹಾಗಾದರೆ ಹೂಲು ಎನ್ನುವುದು ನಿಕೃಷ್ಟ ಅಲ್ಲ, ಅದುವೇ ಉಳಿದ ಜೀವಜಾಲಗಳಿಗೆ ಓ ಇಲ್ಲಿ ಹುಲು ಹುಟ್ಟಿದೆ, ಉಳಿದದ್ದು ಹುಟ್ಟೀತು ಎನ್ನುವ ಭರವಸೆಯನ್ನು ಹುಟ್ಟಿಸ್ತದೆ. ವಾನರನಾದಂತ ನೀನು ಮಾತನಾಡುವ ಕಾರಣದಿಂದಲೇ ನಿನ್ನನ್ನು ಮಂಗನೆಂದೋ ಕೋಡಗನೆಂದೋ ಪ್ಲವಂಗನೆಂದೋ ನಾನು ಸಂಬೋಧಿಸಲಿಲ್ಲ. ವಾನರರಿಗೆ ಮಾತ್ರ ಮಾತನಾಡುವಂತ ಸಾಮರ್ಥ್ಯ, ವಾಕ್ ಅಭಿವ್ಯಕ್ತಿಯ ಸ್ವಾತಂತ್ರ್ಯವು, ಅಧಿಕಾರವು, ಸ್ವರೂಪವು ಪ್ರದತ್ತವಾಗುತ್ತದೆ. ಆ ನೆಲೆಯಿಂದ ನೀನು ವಾನರನೇ ಇರಬೇಕು, ವಾನರನಾಗಿದ್ದಿ. ಭೀಮ, ನೀನು ಉದ್ದೇಶಿಸಿ ಆಡಿದ್ದೀಯೋ ಅನುದ್ದೇಶಿತವಾಗಿ ನಿನ್ನ ವೈಖರಿಯಲ್ಲಿ ಪ್ರಭಾವಶಾಲಿಯಾಗಿ ಹೊರಹೊಮ್ಮಿತೋ. ನನ್ನ ಹೆಸರು ಭೀಮಸೇನನೆಂದು, ನಾನು ಸಾಮಾನ್ಯನೆಂದು ತಿಳಿಯಬೇಡ. ನಿನ್ನ ಹೆಸರು ಭೀಮ. ನಾನು ಅಂತ ಹೇಳುವ ಭಾವವೊಂದನ್ನು ಬಿಟ್ರೆ ಏನೂ ಅಲ್ಲದ ಡಿಂಬವಾಗಿ ಉಳಿಯುತ್ತೇವೆ ನಾವು. ಸಾಧಾರಣವಾಗಿ ದೇಹೋ ದೇವಾಲಯ ಪ್ರೋಕ್ತೋ ದೇವ ಸದಾಶಿವ ಅಂತ ಒಪ್ಪಿದ್ದು. ಈ ದೇಹವನ್ನು ದೇವಾಲಯ ಅಂತ ಅಂಗೀಕರಿಸಿದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎನ್ನುವ ಅಂತಃಕರಣಗಳು ಅದನ್ನು ಜೀವಂತವಾಗಿರುವ ಧಾತುಗಳನ್ನು ನಾನಾ ಸ್ವರೂಪದಿಂದ ಪೂರೈಕೆ ಮಾಡುತ್ತಲೇ ಇರ್ತದೆ. ಹಾಗಾದರೆ ನಾನು ಎನ್ನುವುದೊಂದು ಅಸ್ತಿತ್ವದಲ್ಲಿ ಇಲ್ಲದೆ ಹೋದರೆ ಉಳಿದದ್ದು ಗೌಣ, ಉಳಿದದ್ದು ಹ್ರಸ್ವ, ಉಳಿದದ್ದು ಲಘು ಅಂತ ಅರ್ಥ. ಪ್ರಪಂಚದಲ್ಲಿ ನಾವು ನಾನು ಎನ್ನುವುದನ್ನು ನಾನಾ ಸ್ತರಗಳಲ್ಲಿ ವಿಭಜಿಸ್ತೇವೆ. ಕೆಲವರು ನಾನು ಸರಿ ನೀನು ಸರಿ ಅಂತ ವಾದ ಮಾಡ್ತಾರೆ. ಅವರು ಪ್ರಪಂಚದಲ್ಲಿ 100 ಕಾಲ ಬದುಕುತ್ತಾರೆ, 100 ಮಂದಿಗೆ ಬೇಕಾದ ಹಾಗೆ ಬದುಕುತ್ತಾರೆ. ಕೆಲವರು ಹಾಗಲ್ಲ, ನಾನೇ ಸರಿ ನೀನು ಸರಿ ಇಲ್ಲ ಅಂತ ವಾದ ಮಾಡ್ತಾರೆ. ಅವರನ್ನು ಚಿಕಿತ್ಸೆ ಮಾಡಲಿಕ್ಕೆ ವೈದ್ಯರ ಬಳಿಗೂ ತಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ, ಹೋದರೆ ವೈದ್ಯನಿಗೆ ಸರಿ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಹಾಗಲ್ಲ, ನಾನು ಸರಿ ಇಲ್ಲ ನೀನು ಸರಿ ಇದ್ದಿ, ಅವನು ಕೀಳರಿಮೆಯಿಂದ ಕೂಡಿದವನಾಗಿ ಮರಳಿ ಯತ್ನವ ಮಾಡುವಂತ ಪದೇ ಪದೇ ಉದ್ದೀಪಕವಾದಂತಹ ಧಾತು ಪುಷ್ಟಿ ಲೇಹವನ್ನು ಕೊಟ್ಟರೂ ಸೊರಗಿ ಹೋಗ್ತಾನವ, ಯಾವತ್ತೂ ಬೆಳೆಯುವುದಿಲ್ಲ. ನಾನು ಸಣ್ಣವ ಉಳಿದವರು ದೊಡ್ಡವ ಅಂತ ಭಾವಿಸ್ತಾನೆ. ಇನ್ನೊಂದು ವರ್ಗ ಉಂಟು, ನಾನು ಸರಿ ಇಲ್ಲ ನೀನು ಸರಿ ಇಲ್ಲ, ಅವನನ್ನು ಎಲ್ಲಿಗೆ ಸೇರಿಸಬೇಕು ಅಂತ ನಿನಗೆ ನಾನು ಹೇಳುವುದಿಲ್ಲ. ಹಾಗಾಗಿ ನಾನು ಎನ್ನುವುದು ನಮಗೆ ಪ್ರಧಾನ. ಮುಖ್ಯವಾಗಿ ನಾನು ರಾಜನ್ಯ ಕುಲದಲ್ಲಿ ಹುಟ್ಟಿದ ಸಾಹಸ ಸಿಂಹಗಳ ವರ್ಗ ಪ್ರಭೇದದಿಂದ ಸಂಯುಕ್ತನಾದ ಪುರುಷಾಗ್ರಣಿಯಾದ ಕ್ಷತ್ರಿಯೋತ್ಪನ್ನನಾಗಿದ್ದೇನೆ. ನಮಗೆ ನಾನು ಎನ್ನುವ ಭಾವ ಬೇಕೆ. ಸ್ವಲ್ಪ ಮದ ಇಲ್ಲದೆ ಹೋದರೆ ಮುದ ಎನ್ನುವುದನ್ನು ಕೊಡುವುದಕ್ಕೆ ಬರುವುದಿಲ್ಲ. ನಾನು ಎನ್ನುವುದರ ಮೊಗ್ಗನ್ನು ಚಿವುಟಿದ್ರೆ ನಾವು ಎನ್ನುವ ಸಮಷ್ಟಿಯ ಆಲದ ಮರದ ಬಹುಬಗೆಯ ವೈವಿಧ್ಯದ ಎಲೆಗಳನ್ನು ಕೊಡ್ಲಿಕ್ಕೆ ಆಗುವುದಿಲ್ಲ. ಆದ್ದರಿಂದಲೇ ನಾನು ಎನ್ನುವುದು ಬೇರು, ನಾನು ಎನ್ನುವುದು ಬೇರೆ ಅಲ್ಲ, ಜೀವನದ ಬೇರು. ನೀನು ನನಗೆ ಬಾಯಿಗೆ ಕೋಲ್ ಹಾಕಬೇಡ ನೀನು, ಮತ್ತೆ ನಾನು ಅಂತ ಹೇಳ್ತಾನೆ. ಹಾಗಾಗಿ ನಾನು ಎನ್ನುವುದೇ ಪ್ರಧಾನ ಪ್ರಪಂಚದಲ್ಲಿ. ಅದಿಲ್ಲದೆ ಬದುಕಿಲ್ಲ, ಬಾಳಿಲ್ಲ, ಜೀವನ ಇಲ್ಲ. ನಾನು ಎಂಬುದೇ ಸರ್ವಸ್ವ ಎನ್ನುವ ಬಲ ನಿನಗುಂಟು. ಬಲವೇ ಪ್ರಧಾನ, ಬಲವೇ ಪ್ರಧಾನ ಅಂತ ಒಪ್ಪಿಕೊಳ್ಳುತ್ತೀರಿ. ಬಲವೇ ಪ್ರಧಾನ ಎಮ್ಮೆ ಪ್ರಧಾನ ಎಮ್ಮೆ ನನ್ನೊಳಗಿರದೆ ಚಲಿಸದೆ ಬಿತ್ತುಕೊಂಡೇ, ನನ್ನೊಳಗಿರದೆ ಚಲಿಸದೆ ಬಿತ್ತುಕೊಂಡೆ ಬಿತ್ತುಕೊಂಡೆ ಬಿತ್ತುಕೊಂಡೆ
ನಮ್ಮಯ ಕುಲದ ಬಾಲ ಪ್ರತಿಷ್ಠೆ ಇದು. ನಮ್ಮಯ ಕುಲದ ಏಳಿಗೆಗಾಗಿರುವುದು, ಆದರೆ ಕೊನೆಗೆ ಬಾಲವೇ ಬಾರವದು, ಆದರೆ ಕೊನೆಗೆ ಬಾಲವೇ ಬಾರವದು. ಕೇಳುದರಿಂದಲೇ ಮೇಲಿನ ಬಲವನೆಯದು ಲೀಲೆಯಿಂದಲೇ ಹೋಗು. ಎನಗೆ ಬಲವೇ ಬಾರವದು, ಎನಗೆ ಬಲವೇ ಬಾರವದು. ಮಾತನ್ನ ಮುಂದುವರಿಸ್ತಾ ಹೇಳಿದೆ ನಾನು ಎಲ್ಲ ಅಂತ. ಆದರೆ ನಮಗರ್ಥ ಆಗ್ತದೆ, ನಾನು ಅಲ್ಲ, ನೀನು ಅಲ್ಲ, ಜಗವು ಅಲ್ಲ, ಆದರೆ ತಾನು ಮಾತ್ರ ಅಲ್ಲ. ಈ ಮಂತ್ರ ಕಲಿಬೇಕಿತ್ತು. ನೀನು ಹಾಗಲ್ಲ, ನಾನಲ್ಲ, ನೀನಲ್ಲ, ಅಲ್ಲಲ್ಲ ಎನ್ನುವುದನ್ನೇ ಮಂತ್ರ ಮಾಡಬೇಕಲ್ಲ ನೀನು. ಇದನ್ನ ಗ್ರಹಿಸುವಾಗ ತಾನು ಎಲ್ಲ ಅಂತ ಹೇಳುವವರು ಯಾರಾದ್ರೂ ನಾನು ನಾಡಿನಲ್ಲಿದ್ದರು, ಹೌದೌದು, ಕಾಡಿನಲ್ಲಿದ್ದರು, ಹೌದು, ನಾಡು ಕಾಡಾದರು, ಹೌದು. ಕಾಡು ನಾಡಾದರು, ಹ. ಅದೊಂದನ್ನು ಬಿಡುವ ಹಾಗಿಲ್ಲ. ಅಲ್ಲ ನೀನು ಯಾವುದು? ಬಿಡದೆ- ಅಲ್ಲ ಇಲ್ಲ ಎನ್ನುವ ಹುಡುಕಾಟವೇ ನೇತಿ ನೇತಿ ಎನ್ನುವ ಸ್ಥಾಯಿ ಭಾವವನ್ನು ಮೀರಿ ಹ. ಹೊಸತಂದರ ಶಿಖರವನ್ನು ಕಾಣಿಸ್ತದೆ ಅಂತ ನಮಗೆ ಗುರು ಕಳುಹಿಸಿದ್ದು. ಎರಡೆರಡು ಗುರು, ಸಾಧಾರಣ ಗುರು ಅಂತ ತಿಳಿಬೇಕು. ಅಲ್ಲಲ್ಲ. ಎರಡು ಗುರು. ನಾನು ಎಲ್ಲ ಅಂತ ಹೇಳ್ತಾ ನಾನು ಅಲ್ಲ ಅಂತ ಹೇಳಿದ್ರೆ ನಮ್ದು ಆಕ್ಷೇಪ ಇಲ್ಲ. ಯಾಕೆ ನಿರಾಕರಿಸ್ತಿ? ನಾನೇ ಎಲ್ಲ ಅಂತ ಹೇಳಿದ್ರೆ ಹ. ಅಂಥವರಿಂದ ಪ್ರಪಂಚಕ್ಕೆ ಭಯ ಆಗುತ್ತದೆ ಅಂತ. ಅದಿರ್ಬೋದು. ಆದ್ರಿಂದ ಅದಿರ್ಬೋದು. ಅಲ್ಲ ಇಲ್ಲ ಅಂತ ಹೇಳುವವರೆಲ್ಲ ಲೋಕಕ್ಕೆ ಭಯ ಕೊಡುವವರು ಆಗಬಾರದು. ಅಲ್ಲ ವೈಚಾರಿಕವಾಗಿ ಅದೇ ನಾನು ಹೇಳ್ತಾ ಇದ್ದೀನಿ. ವೈಚಾರಿಕವಾಗಿ ಹೌದು. ಆರೋಗ್ಯಪೂರ್ಣವಾಗಿ ಹೌದು. ಸಾಧುತರವಾಗಿ ಹೌದು. ಅಲ್ಲ ಎನ್ನುವ ಹುಡುಕಾಟದಲ್ಲಿ ಹೌದು. ಒಂದು ನಿಯಮ ಉಂಟು ಅಂತ ಆದ್ರೆ, ಲೋಕನಿಷ್ಠೆ ಉಂಟು ಅಂತಾದ್ರೆ, ನೀನು ವಿರೋಧಿಸ್ತಿ ಅಂತ ಆದ್ರೆ, ನಿನ್ನೊಳಗೂ ಸಣ್ಣ ಪೂರ್ವಾಗ್ರಹದ ಮೊಳೆ ಉಂಟು ಅಂತ ಇಲ್ಲ ಹಾಗಲ್ಲ. ಮತ್ತೆ ಹೇಗೆ? ಪೂರ್ವಾಗ್ರಹದ ಹ. ಭಾವನೆಯಿಂದ ಬಂದದ್ದಲ್ಲ, ಮತ್ತೆ ಪರಿಣಾಮವನ್ನು ಕಂಡು ಆಡಿದ ಮಾತಿದು. ಅದು ಹಳತ್ತು. ಅದು ಪರಿಣಾಮ ಕಂಡು ಈಗ ಆಡಿದ ಮಾತು. ದಾರಿಯ ನಡುವಿನಲ್ಲಿರುವ ನಿನ್ನ ಹೊಸ್ತೆ ಏನು ಅಂತ ಎಲ್ಲ ಪ್ರಶ್ನೆ. ಹೊಸ್ತು ಇನ್ನೇನಿಲ್ಲ. ಆ, ಬಲವೇ ಪ್ರಧಾನ ಅಂತ ನೀನು ನಂಬಿದ್ದಿ. ನಾನು ಅದನ್ನೇ ವಾದಿಸ್ತೇನೆ. ನಾವು ಹಾಗಲ್ಲ, ಪ್ರಧಾನವಾದದ್ದು ಬಲ ಅಂತ ನಂಬಿದವರು. ಹ? ಪಲ್ಲಟಗೊಂಡಿದೆ ನಿನ್ನ ಆಲೋಚನೆ. ಬಲ ಪ್ರಧಾನ ಅಲ್ಲ, ಆ. ಪ್ರಪಂಚದಲ್ಲಿ ಯಾವುದು ಪ್ರಧಾನವೋ ಆ. ಅದು ಬಲ ಅಂತ. ಅದನ್ನ ನಾವು ನಂಬಿದ್ರೆ ಅಲ್ಲಿ ಶರಣಾಗತಿ ಉಂಟು. ಬಲವೇ ಪ್ರಧಾನ ಅಂತ ನಂಬಿದ್ರೆ ಅಲ್ಲಿ ಅಹಂಕಾರ ಮಾತ್ರ ಉಂಟು, ಶರಣಾಗತಿ ಇಲ್ಲ. ಅದಕ್ಕೆ ನಿನಗೆ ಹೇಳುವುದು, ಈಗ ಬಲ ಪ್ರಧಾನ ಅಂದ್ರೆ ನಾನು ಸ್ವಲ್ಪ ಬೆಳೆಸಿ ಹೇಳ್ತೇನೆ, ಬಲ ಅಲ್ವೇ ಅಲ್ಲ, ಬಾಲ ಪ್ರಧಾನ. ಬಲ ಪ್ರಧಾನ ಅಲ್ಲ, ಬಾಲ ಪ್ರಧಾನ. ಆ ವಿಭಾಗದಲ್ಲಿ ನಾನು ಸೋತೆ. ಅಲ್ಲಲ್ಲ ಹಾಗಲ್ಲ. ನಾನು ಬಾಲ ಇಲ್ಲದ ಬಲಭೀಮ. ಅಲ್ಲ, ಆದ್ರೂ ನೀನು ಒಂದು ಬಾಲ ಇರುವ ಮರ್ಕಟ. ಅಲ್ಲ, ಆದ್ರೂ ಒಂದು ಬಾಲ ಇಲ್ಲ ಅಂತ ಹೇಳ್ತಿ, ಹೋದಲ್ಲೆಲ್ಲ ಬಾಲ ಬಿಚ್ಚುತ್ತೀನಿ. ಯಾಕೆಂದರೆ ಅದಿರುವುದು. ಯಾಕೆಂದರೆ ನನಗೆ ಗುರುಗಳು ಹೇಳಿದ್ದಾರೆ, ಯಾವುದನ್ನು ನೀನು ಬಚ್ಚಿಟ್ಟರು ಹೌದು. ಬಾಲವನ್ನು ಬಚ್ಚಿಡಬಾರದು, ಅದನ್ನು ಬೆಳೆದ್ರೆ ವೃದ್ಧಿ ಆಗುವುದು. ಆದ್ರೆ ಬಾಲ ಬಚ್ಚಿಡ್ಲಿಕ್ಕೆ ಆಗುದಿಲ್ಲ, ಅದು ವೃದ್ಧಿಗೆ ಒಯ್ತದೆ. ಪುಣ್ಯಾತ್ಮ ನಮ್ಮನ್ನು ನೋಡು, ನಾನೆಷ್ಟು ಕೃಷ್ಣನಾಗಿದ್ದೇನೆ, ಬಲಹೀನ ಆಗಿದ್ದೇನೆ. ಆದ್ರೆ ಬಾಲ ನೋಡು, ಬಾಲದ ಪ್ರತಿಷ್ಠೆ. ಓ ಹೌದಲ್ಲ. ಬೇಡ ಅಂತ ಹೇಳಿದ್ರೆ ನಿಲ್ಲೋದಿಲ್ಲ, ಚಾಚೆ ಎಷ್ಟು ಬೇಕು ಅಂದ್ರೆ ಮಲಗೋದಿಲ್ಲ. ಹಾ. ಕೆಲವೊಮ್ಮೆ ಬಂದು ನನ್ನ ಮುಖಕ್ಕೆ ಮುತ್ತನ್ನು ಕೊಡ್ತದೆ ಬಾಲ. ಬಾಲ. ಹೌದು, ಓ ಬಾಲದ ಆಟ. ನೀನು ಹೊಸ ಪ್ರಸಂಗ ಅಲ್ಲ, ಏನು ನಾನು ಕೇಳುವುದು ಅಲ್ಲ, ಅಲ್ಲ ನಾನು ಕೇಳುವುದು ಈಗ ನಿನ್ನ ಬಾಲವೋ ಅಲ್ಲ ಬಾಲದ ನೀನು ಎರಡು ಬುದ್ಧಿವಂತ ಆದ್ರೆ ನೀನು ಯೋಚನೆ ಮಾಡು. ಅಲ್ಲ, ಬುದ್ಧಿವಂತ ಆದ್ರೆ ಯೋಚನೆ ಮಾಡು. ಸರಸಕ್ಕೆ ಅಲ್ಲ ಮಧ್ಯಾಹ್ನದ ಸುಡು ಅಲ್ಲ, ನಿನ್ನ ಸರಸದಲ್ಲಿಯೇ ಸೂತ್ರ ಉಂಟು. ನನ್ನದು ಬಾಲದ ನೀನು, ನನ್ನ ಬಾಲದ ಮುಂದೆ ಬಾಲ ನೀನು ಅಂತ ಹೇಳಿದ್ದು. ಹಾಗಾದರೆ ನನ್ನನ್ನು ನಿನ್ನನ್ನು ಈಗ ಸಂಬಂಧಿಸುವುದು ಬಾಲ ಅಂತ ಆಯ್ತು. ಅಂದ್ರೆ ಈ ನನ್ನ ಬಾಲ ಗಾಳಿಗೆಲ್ಲ ಆಡುವುದಲ್ಲ, ಆಗ ನಿನ್ನ ಬಾಲ ಗಾಳಿಗೆ ಆಡ್ತಾ ಇದೆಯಲ್ಲ. ಈಗ ನೋಡಪ್ಪ, ನಾನಂತೂ ಒಂದು ಆವೇಗದಿಂದ ಗಮ್ಯದ ಕಡೆಗೆ ಹೊರಟವ. ನೀನು ಅಂತ ಹೇಳಿ ನನ್ನ ಇಲ್ಲ, ದಾರಿ ಹಾಗೇನಿಲ್ಲ. ತಪ್ಪಿಸಬೇಡ. ಅಲ್ಲ, ನಿನಗೆ ದಾರಿ ಈಗ ಬೇಕಾದ. ನನಗೆ ನೀನು ದಾರಿ ಬಿಟ್ಟು ಹೋಗದೆ ಹೋದ್ರೆ ಏನಾದ್ರೂ ಮಾಡ್ತೇನೆ ಅಂತ ಹೇಳೋದನ್ನ ಬಾಯಿ ಬಿಟ್ಟು ಹೇಳ್ತೇನೆ. ಅಲ್ಲ. ಈಗ ನಿಷ್ಠುರ ಅಂತ ತಿಳಿಬೇಡ. ಅಲ್ಲ ಹುಡುಗ, ನೀನು ದಾರಿ ಹುಡುಕಿದ್ದಿ ಅಂತ ಆದ್ರೆ ದಾರಿ ತಪ್ಪಿದ್ದಿ ಅಂತ ಅರ್ಥ. ನಾನು ಹೌದು,
ನಡೆದು ಬಂದ ದೂರ ಎಷ್ಟೇ ಆದರೂ ಸರಿಯಾದ ಸಂದರ್ಭದಲ್ಲಿ ದಾರಿ ತಪ್ಪಿದೆ ಇದು. ನಾನು ದಾರಿ ತೋರಿಸ್ತೇನೆ ನಿನಗೆ. ಹೇಗೆ? ಏ ಬಾಲ ತೊಂದರೆ ಕೊಡ್ತಾ ಇದೆ. ಈ ಬಾಲದ ಮೇಲೆ ನಿನಗೆ ಯಾವುದೇ ಸ್ವಾಮಿತ್ವ ಇಲ್ಲ ಅಂತ ಏನಿಲ್ಲ. ಅಂದರೆ ಅಷ್ಟು ಜರಠನಾಗಿ ಹೋಗಿದ್ದೀನಿ. ಹೌದು, ಅಷ್ಟು ಕೃಷಕಾಯನಾಗಿ. ಹೌದು, ಆಗಿದ್ದೇನೆ. ಇದನ್ನು ಮೊದಲೇ ಹೇಳಿದ್ರೆ ಈ ಬಾಲವನ್ನು ಹೇಳಿ ಈಗಾಗಲೇ ನಿನ್ನ ಬಾಲವನ್ನು ಎತ್ತಿ ಮಾರ್ಗದಿಂದ ಸರಿಸಿ ನಾನು ನನ್ನ ಗುರಿಯನ್ನು ಸೇರುತ್ತಿದ್ದನಲ್ಲೋ ಪುಣ್ಯಾತ್ಮ. ಬಾಲ 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 ಸರ್ಸೋ ಬಾಲ ಇದನ್ನೆತ್ತಬೇಕಾ? ಬಾಲ ಬಾಲ ಸರ್ಸೋ. ಛೀ, ನಾನು ನಿನ್ನನ್ನೆಲ್ಲ ಕೈಯಲ್ಲಿ ಮುಟ್ಲಿಕ್ಕೆ ಇಲ್ಲ. ಈಗ ಗದೆಯ ತುದಿಯಿಂದ ಸ್ವಲ್ಪ ಭಾರ ಉಂಟು. ಇದು ಬಾಲವೇ ಅಲ್ವಾ? ಬಾಲವೇ ಅಲ್ವಾ ಇದು ಬಾಲ. ಈಗ ಗದೆಯನ್ನು ಆಚೆಗಿಟ್ಟಿದ್ದೇನೆ. ಮಂಡಿ ಊರಿ, ಈ ಮಂಡಿ ಊರಬೇಕು ಅಂತ ಆದರೆ ಕ್ಷತ್ರಿಯರಿಗೆ ಸಾಧಾರಣ ಸಂದರ್ಭ ಅಲ್ಲ. ಉಳಿದವರನ್ನು ಮಂಡಿ ಊರಿಸಿಯೇ ನಮಗೆ ಗೊತ್ತು. ನಾವು ಮಂಡಿ ಊರುತ್ತೇವೆ ಅಂತ ಆದರೆ ಎಂಥದ್ದನ್ನಾದರೂ ಕೆದಕಿ ತೆಗಿತೇವೆ ಅಂತ ಅರ್ಥ. ಮಂಡಿಯನ್ನು ಊರಿ ಭೀಮ ಪರಾಕ್ರಮವನ್ನು ತೋಳುಗಳಿಗೆ ಸೇರಿಸಿ ನನ್ನಕ್ಕೆ ಆಗ ನೆನಪಿಸಿದ ಆ ತೀರ್ಥಕ್ಕೆ ಮಡುವಿಗೆ ನನ್ನನ್ನು ಕೈಕಾಲು ಕಟ್ಟಿ ವಿಷ ಕೊಟ್ಟು ಹಾಕಿದ ಕಾಲದಲ್ಲಿ ಅಮೃತ ಉಂಡಾಗ ಬಂದ ಆನೆಯ ಬಲಗಳನ್ನು ಸೇರಿಸಿ ಎತ್ತುತ್ತೇನೆ. ಅಯ್ಯೋ, ಆಯ್ತಲ್ಲ. ದ್ರೋಣಸುತ ಸುದ್ರೋಣಿ ಭೀಮನ ದ್ರೋಣಗುಂದಿತು ನಿರದ ಯತ್ನವ ಮಾಡದಿರೆ ಕಣ್ಣಾಲಿ ಭಕ್ತಿತು ಮುಗದಿ ಬೆವರ್ಣಿದು ತಾನು ಕಾಣುತ್ತ ನಗುತ್ತಯ್ಯಂದ ತಾನು ಕಾಣುತ್ತ ನಗುತ್ತ ಎಂದನು ಹನುಮ ಹಂಗಿಸುದ ಹನುಮ ಹಂಗಿಸುದ ಕಲಿನಿನ ಗಸದಳ ಎಂದಾದೆ ಕಲಿನಿನ ಗಸದಳ ಎಂದಾದೆ ಬಲ ಬಲ ಬಲನೆಯ ಗೆಲ್ಲಬಹುದೆನ್ನುತ್ತ ಬಲದೆವು ಎಲ್ಲವ ಗೆಲ್ಲಬಹುದೆನ್ನುತ್ತ ನೆಲಗೆ ಬಿದ್ದು ಬಲು ನೋವಾಯ್ತೆ ನೆಲಗೆ ಬಿದ್ದು ಬಲು ನೋವಾಯ್ತೆ ನೆಲಗೆ ಬಿದ್ದು ಬಲು ನೋವಾಯ್ತೆ ಹುಲುಕಪಿ ಅಂತ ಹೇಳಿ ನನ್ನನ್ನ ಹೇಳಿಸಿದೆ. ಅಂತೂ ನಿನಗೆ ಬೆವರು ಬರುವ ಹಾಗಾಯ್ತಲ್ಲ. ನನ್ನನ್ನು ಎತ್ತುವುದಿರಲಿ, ಬಾಲದ ಒಂದು ರೋಮವನ್ನು ಎತ್ತಲಿಕ್ಕಾಗಲಿಲ್ಲ. ಅಬ್ಬ, ಏನು ಬಲ, ಏನು ಬಲ! ಬಲ ಎಲ್ಲ ಬಾಲದ ಮುಂದೆ ಹೋಯ್ತಲ್ಲ. ಓ ಮಹಾಮೈ, ಯಾರು ನೀನು ವೀರಧೀರ ವಾನರೇಂದ್ರನೇ, ಓ ವಾನರೇಂದ್ರ, ಯಾರು ನೀನು ವೀರಧೀರ ವಾನರೇಂದ್ರನೇ, ತವ ವಿಚಾರೆಯರು ಬೇಡಿಕೊಂಬೆ ವಾನರೇಂದ್ರನೇ, ತವ ವಿಚಾರವನು ನೀನು ವಾನರೇಂದ್ರನೇ, ಪೋರಿ ಶಕ್ತಿ ವಂದನಗುದು ವಾನರೇಂದ್ರನೇ, ಭಾರಿ ಶಕ್ತಿವಂತ ನೀನು ವಾನರೇಂದ್ರ
ನಿಜವ ತೋರುದಲ್ಲೇ ಹರಸಬೇಕು ವಾನರೇಂದ್ರನೇ ನಿಜವ ತೋರಬೇಕು ಹರಸುತ್ತಲ್ಲ ವಾನರೇಂದ್ರನೇ ಭೂರಿ ಶಕ್ತಿವಂತನಹುದು ವಾನರೇಂದ್ರನೇ ಓ ವಾನರೇಂದ್ರ, ನಿಜವ ತೋರುದಲ್ಲೇ ಹರಸಬೇಕು ವಾನರೇಂದ್ರನೇ ಯಾರು ನೀನು ಯಾರು ನೀನು ಯಾರು ನೀನು ವೀರಧೀರ ವಾನರೇಂದ್ರನೇ ಅಯ್ಯ ಓ ನೀನು ವೀರನೆಂದು ಧೀರನೆಂದು ಪ್ರಕಟಗೊಂಡಿದ್ದಿ. ಪುನಃ ನಾನು ಆಧಾರಗಳನ್ನು ಹುಡುಕಬೇಕಾದ ಪ್ರಮೇಯ ಇಲ್ಲ. ಓಹೋ ಚಂದನದ ಶೀತಲತೆ ಸಂಸ್ಪರ್ಶದ ಅನುಭವವನ್ನು ಕೊಟ್ಟೀತು. ಅದು ಹೀಗೆ ಅಂತ ವಿವರಿಸುವುದಕ್ಕೆ ಸಾಧ್ಯವೇ? ಗಂಧದ ಕೊರಡಿನ ಒಳಗಿರಬಹುದಾದಂಥ ಪರಿಮಳ, ಅದನ್ನು ಆಘ್ರಾಣಿಸಿ ಆಸ್ವಾದಿಸಿ ಮನೋವಿಕಾಸವನ್ನು ಮಾಡಿಕೊಳ್ಳಬಹುದು. ಅದು ಹೀಗೆ ಅಂತ ತಟ್ಟಿ ಮುಟ್ಟಿ ರೇಖೆಯಿಂದ ವಿವರಿಸುವುದಕ್ಕೆ ಸಾಧ್ಯವೇ? ಹೂವಿನ ಮಕರಂದದ ಒಳಗಿರುವ ಸವಿಯನ್ನು ಚೀಪುವುದರ ಮೂಲಕ ರಸನೇಂದ್ರಿಯವಾದಂಥ ಜಿಹುವೆಗೆ ತಾಗಿಸಿ ಆಸ್ವಾದಿಸುವ ಮೂಲಕವಾಗಿ ಆಮೋದಕರವಾದ ಅನುಭವವನ್ನು ಹೊಂದಬಹುದು. ವಿವರಿಸುವುದಕ್ಕೆ ಹೇಗೆ ಸಾಧ್ಯ? ಪ್ರಚ್ಛನ್ನವಾಗಿ ಪ್ರಬಲವಾದಂಥ ಶಕ್ತಿಯನ್ನು ತುಂಬಿಕೊಂಡು ಸ್ಥೂಲಾಕೃತಿಗೆ ಕೇವಲ ಕೃಶನಾಗಿ ನನ್ನ ಮುಂದೆ ಸಾಕ್ಷಾತ್ಕಾರಗೊಂಡು ಸೂಕ್ಷ್ಮದಲ್ಲಿ ಗಹನವಾದಂಥ ಗಾಢವಾದಂಥ ಗೂಢವಾದಂತಹ ಇಚ್ಛಾಶಕ್ತಿಯನ್ನು ಮೈಗೂಡಿಸಿಕೊಂಡ ನೀನು ಸಾಮಾನ್ಯನಲ್ಲ, ದಿವ್ಯನಿದ್ದಿ ಅಂತ ಅರ್ಥ ಮಾಡಿದ್ದೇನೆ. ಕೇವಲ ಭೌಮವಾದಂಥ ಆಲೋಚನಾ ಪ್ರಕ್ರಿಯೆಯ ಮಿತಿಯ ಒಳಗೆ ಸಿಕ್ಕು ಬಿದ್ದು ನಲುಗುತ್ತಿರುವ ನನಗೆ ನೀನೀಗ ಮೋಕ್ಷವನ್ನು ಕೊಡಬೇಕು. ಭಾವದ ಮೋಕ್ಷ, ವಿಚಾರದ ತಾಕಲಾಟಗಳ ಆ ಕಡಿವಾಣಕ್ಕೆ ಸಿಲುಕಿದಂಥ ನನ್ನ ಗ್ರಹಿಕೆಯ ಆ ವಿಚಾರದ ಮೋಕ್ಷವನ್ನು ನೀನು ಮಾಡಬೇಕು. ಹಾಗಾಗಿ ಪ್ರಾರ್ಥನೆ, ಯಾರು ನೀನು? ನಿನ್ನ ಒಳಗನ್ನು ತೋರಿಸಿದ ಹಾಗೆ ಹೊರಗನ್ನು ತೋರಿಸು, ನಿಜವಾದ ಅರ್ಥದಲ್ಲಿ ನನಗೆ ವಿವರಿಸು. ಯಾರು ಮಹಿಮಾ ನೀನು? ಯಾರು? ಭೀಮಸೇನ, ಆಪ್ತನಾಗಿ ಆಪ್ತತೆಯಿಂದ ಮಾತಾಡಿಸ್ತೀನಿ ನನ್ನನ್ನು ನೀನು. ಆರ್ದ್ರತೆ ಇರುವಲ್ಲಿ ಆಪ್ತತೆ ವ್ಯಕ್ತವಾಗ್ತದೆ. ಅಂದ್ರೆ ನೀನೀಗ ಆರ್ದ್ರನಾಗಿದ್ದಿ, ಹೌದು. ನಾನು ನಾನು ಎಂಬ ಭಾವವನ್ನು ಕಳ್ಕೊಂಡಿದ್ದಿ. ಅರ್ಥ ಮಾಡಿಕೊಂಡೆ. ನೀನು ನಾನುಗಳನ್ನ ಕಳೆದು ತಾನು ಯಾವುದು ಅಂತ ಹುಡುಕ್ತಾ ಇದ್ದಿ. ಓಹೋ, ದಾರಿ ತೋರಿಸಬೇಕು ಅಂತ ಹೇಳ್ತಾ ಇದ್ದಿ. ಹಾ, ಲೋಕಮಾತೆಯಾದಂತಹ ಜಾನಕಿ ಎಲ್ಲಿದ್ದಾಳೆ ಅಂತ ಗೊತ್ತಿತ್ತು. ಅವಳನ್ನ ಕಾಣುವುದಕ್ಕೆ ದಾರಿ ಗೊತ್ತಿರಲಿಲ್ಲ. ಆಕಾಶದಲ್ಲಿ ಹಾರಿ ಪರ್ವತವನ್ನ ಏರಿ ಅರಣ್ಯದ ಒಳಗೆ ಸಂಚಾರ ಮಾಡಿ ಲೋಕಮಾತೆ ಪ್ರಕೃತಿ ಮಾತೆ ಇರುವಲ್ಲಿಗೆ ದಾರಿ ಹುಡುಕಿದ, ಗುರಿಯನ್ನ ಸೇರಿಸಿದ ಆಂಜನೇಯನ ಅಣ್ಣಯ್ಯ, 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 ನಾನು ಹಾಳಾಗಿ ಹೋದೆ ನಿನ್ನ ಮುಂದೆ. ನಿನ್ನ ಅಣ್ಣಯ್ಯ ಮಹನೀಯ ಮನ್ನಿಸೋದಪ್ಪ, ಅಪರಾಧಗಳ ಮನ್ನಿಸೋ. ಅಣ್ಣಯ್ಯ ಮಹನೀಯ ಮನ್ನಿಸೋದಪ್ಪ, ನಿನ್ನನು ನಿಂದಗೈದೆ ನಿಂದೆಗೈದೆ, ನಿಂದೆಗೈದೆ, ನಿನ್ನನು ನಿಂದೆಗೈದೆ. ನಿಂದಗೈದೆ ನಿನ್ನಂತ ಬಾಬಿಗಳು ಇರುವರೆ ಜಗದಲ್ಲಿ, ನನ್ನಂತ ಪಾಪಿಗಳಿರುವರೇ ಜಗದಲ್ಲಿ. ಎನ್ನಂತ ಪಾಪಿಗಳು ಇರುವರೆ ಜಗದಲ್ಲಿ, ಸಣ್ಣದಾರಿನು ಗುಣದ ಸಣ್ಣದಾರಿನು ಗುಣದ ಅಣ್ಣಯ್ಯ ಮನೆಯ ಮನ್ನಿಸು ತಪ್ಪನು, ನಿನ್ನನು ನಿಂದೆಗೈದೆ ನಿಂದೆಗೈದೆ. ಅಣ್ಣಯ್ಯ ಮಹನೀಯ, ನಿನ್ನನ್ನು ಅರಿಯದೆ ನಿಂದೆಗೈದೆ. ಅತ್ಯಂತ ನಿಕೃಷ್ಟ ಸ್ಥಿತಿಗೆ ನಾನು ಬಂದು ನಿನ್ನನ್ನು ನಿಕೃಷ್ಟನೆಂದು ತಪ್ಪಾಗಿ ಗ್ರಹಿಸಿದೆ. ಎನ್ನ ಅಪರಾಧಗಳ ಪ್ರಾಯಶ್ಚಿತ್ತವಿಲ್ಲದ ತಪ್ಪುಗಳ ಮನ್ನಿಸೋ ಅಣ್ಣಯ್ಯ, ಮನ್ನಿಸೋ, ಹರಸೋ, ಹಾರೈಸೋ. ತಮ್ಮ, ಅಣ್ಣ, ಭ್ರಾತೃತ್ವ ಇರುವಲ್ಲಿ ಅಪರಾಧ ಇಲ್ಲ, ಶಿಕ್ಷೆ ಇಲ್ಲ. ಓಹೋ, ಭಾವದ ಸಮೀಕರಣ ಮಾತ್ರ ಬೇಕಾದದ್ದು. ಧನ್ಯನಾದೆ.
ಈ ದಾರಿಯಲ್ಲಿ ಬರ್ತಾ ಇದ್ದೀಯಲ್ಲ, ಎಲ್ಲಿಗೆ ಹೊರಟಿದ್ದೀಯ? ಏನಾಗಬೇಕು ನಿನಗೆ? ನಾನು ಸುಗಂಧವನ್ನು ಸೂಸುವ ಹೂವೊಂದನ್ನು ಅರಸುತ್ತಾ ಬಂದವನು. ಓಹೋ. ಬರುವಾಗ ಭೀಮ ಸಹಜವಾದ ನಡಿಗೆಯಲ್ಲಿ ಬಂದೆ. ಆಹಾ. ಆಚೆ ಈಚೆ ಶಬ್ದ ಸ್ವಲ್ಪ ಹೆಚ್ಚಾಯಿತು ಓಹ್. ಅಂತ ಕಾಣ್ತದೆ. ಈ ವಾಸನಾ ಬಲ ನಿನ್ನನ್ನು ಸೆಳೀತಾ ಇದೆ ಅಂತ ಗೊತ್ತಾಯಿತು. ಹೌದು. ಯಾವ ಸೌಗಂಧ್ಯ ಅಂತ ಯೋಚನೆ ಮಾಡಿದರೆ ಯಾವುದು? ಅಪೂರ್ವವಾದಂತಹ ಸೌಗಂಧಿಕ ಶುಭವನ್ನ ತರುವುದಕ್ಕೆ ನೀನು ಹೊರಟವ. ನೀನು ಅದನ್ನು ಬಲ್ಲೆಯ? ಗೊತ್ತು, ಓಹೋ, ಗುರಿ ಗೊತ್ತಾಯ್ತು ನಿನಗೆ, ಆದರೆ ದಾರಿ ದುರ್ಗಮವಾಗಿದೆ. ಈ ದಾರಿ ಸಾಕಾಗುವುದಿಲ್ವೇ? ಅದಕ್ಕಾಗಿ ಒಂದು ಸಿದ್ಧತೆ ನೀನು ಮಾಡಿ. ಏನನ್ನಯ್ಯ? ಅದಕ್ಕಾಗಿ ಎನ್ನ ಕಿವಿಯೊಳಗೆ ನೀ ಹೊಂಚು, ಓಹೋ, ಅದಕ್ಕಾಗಿ ಎನ್ನ ಕಿವಿಯೊಳಗೆ ನೀ ಹೊಂಚು, ಕದನಕ್ಕೆ ವಜ್ರ ದೇಹವನು, ಕಾಲಕ್ಕೆ ವಜ್ರ ದೇಹವನು, ಒದಗಿದು ಮನಗಣಿಗೆಗಳ ನೋಡಿ ಮುದದಿಂದ ನಿನ್ನ ಹರಸುವಿ. ನೀನು ಅರಸುತ್ತಾ ಹೋಗುತ್ತಾ ಇರುವಂತಹ ಆ ಪುಷ್ಪ ಪುಷ್ಪ ಕುಬೇರನ ವಶದಲ್ಲಿರುವಂತಹದ್ದು. ಹ? ಅದನ್ನ ನೀನು ಪಡ್ಕೊಳ್ಬೇಕು ಅಂತಂದ್ರೆ ಈ ಭೌತಿಕವಾದ ಕಾಯ ಸಾಲದು. ಓಹೋ, ಅದಕ್ಕಾಗಿ ಅದಕ್ಕಾಗಿ ನಿನ್ನ ಕಾಯಕಕ್ಕೆ ಕಾಯ ಸಜ್ಜಾಗಬೇಕು ಅಂತ ಆದ್ರೆ ಆ, ನನ್ನ ಬಲಗಿವಿಯ ಒಳಗೆ ಪ್ರವೇಶ ಮಾಡಬೇಕು. ಓಹೋ, ಪ್ರವೇಶ ಮಾಡಿ ನೀನು ಪುನಃ ಬಂದ್ರೆ ಆ, ವಜ್ರ ಶರೀರ ಆಗುತ್ತೀಯೇ. ಅಣ್ಣ ನಿನ್ನ ಆಜ್ಞೆಯನ್ನು ಅನುಷ್ಠಾನಗೊಳಿಸುವ ಹಾಗೆ ಹೊಕ್ಕು ಹೊರ ಬಂದಿದ್ದೇನೆ. ಹೊಸ ಬಲವನ್ನು ಸಂಪಾದಿಸಿಕೊಂಡಿದ್ದೇನೆ. ಒಳ್ಳೆಯದಾಯ್ತು. ಆಶೀರ್ವಾದ ಮಾಡು. ಗುರಿ ಸಂಗ್ರಹಿಸು. ಬಹಳ ದೊಡ್ಡದು, ದಾರಿ ಬಹಳ ದೂರದ್ದು. ಕ್ರಮಿಸುವಾಗ ತಾನು ಮುಂದಾಗಿರಲಿ, ತಾನ ಬೆಳೀತಾ ಇರಲಿ. ಧನ್ಯೋಸ್ಮಿ. ನೋಡೋಣ, ಹೊರಡ್ತೇನೆ ಹೊರಡ್ತೇನೆ ಹೊರಡ್ತೇನೆ. ಹೋದೆ, ಒಳಕ್ಕಿಳಿದೆ, ಹೂವಿಗೆ ಕೈ ಹಾಕಿದೆ, ಕೀಳ್ತೇನೆ 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 ಕೀಳ್ತೇನೆ. ನಡೆದ ಮಾರದೆ ಜೈಲಗದ ನಮಸ್ಕಾರ ಸ್ವಾಮಿ. ನನ್ನ ಪರಿಚಯ ಆಯ್ತಾ? ಇಲ್ಲಪ್ಪ, ನಿಮ್ಗೊಂದು ಮಾತು ಗೊತ್ತುಂಟಾ? ಹೇಳಿ. ಕಾಗೆ ತಿನ್ನದ ವಸ್ತಿಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ. ಈ ಊರಲ್ಲಿ ನನ್ನ ಪರಿಚಯ ಇಲ್ಲ ಅಂತ ಹೇಳಿದವರೇ ಇಲ್ಲ. ಹೌದು. ಏನು ಮಾಡುದು ಸ್ವಾಮಿ? ನಿಮಗೆ ಪರಿಚಯ ಸಿಗುವುದು ಹೇಗೆ? ಯೋಗ ಇದ್ದವರಿಗೆ ಯೋಗ್ಯತೆ ಇಲ್ಲ, ಯೋಗ್ಯತೆ ಇದ್ದವರಿಗೆ ಯೋಗ ಇಲ್ಲ. ಯೋಗ ಯೋಗ್ಯತೆ ಎರಡು ಇದ್ದವರಿಗೆ ಅನುಭವಿಸುವ ಭಾಗ್ಯವೇ ಇಲ್ಲ. ನನ್ನ ಸ್ಥಿತಿ ಹಾಗಾಗಿದೆ. ಏನು ಮಾಡುದು ಹೇಳಿ? ಬ್ರಹ್ಮದೇವರು ಮಾಡಿದ ಒಂದು ತಪ್ಪಿಂದ ನನ್ನ ಬದುಕು ಹೀಗಾಗಿದೆ. ಎಲ್ಲರನ್ನು ಸೃಷ್ಟಿ ಮಾಡಿದ ಮೇಲೆ ಕೊನೆಗೆ ನಾನು ಉಳಿದೆ ಅವರ ಸೃಷ್ಟಿಗೆ. ಹಾಗಾಗಿ ನಾನು ಇಷ್ಟು ಗಿಡ್ಡಾದದ್ದು. ಎಲ್ಲರದ್ದು ಆದ್ಮೇಲೆ ಕೊನೆಗೆ ನನ್ನ ಸೃಷ್ಟಿ ಆದದ್ದು. ಹಾಗೆ ನನಗೆ ಉದ್ಯೋಗ ಕೊಡೋದು ಯಾವುದು ಅಂತೇಳಿ ಯೋಚನೆ ಮಾಡ್ತಾ ಕೂತಿದ್ರು. ಆಗ ಶ್ರೀಮತಿ ಶ್ರೀ ಲಕ್ಷ್ಮೀದೇವಿಯರ ಆಗಮನ ಆಯಿತು. ಲಕ್ಷ್ಮೀದೇವಿ ಬ್ರಹ್ಮದೇವರಿಗೆ ಒಂದು ಚಿಟಿಕೆ ಪುಡಿ ಕೊಟ್ಟರು. ತೆಗೆದು ಬ್ರಹ್ಮದೇವರು ಮೂಗಿಗೆ ಹಾಕಿದರು. ಮೂಗಿಗೆ ಹಾಕಿದಾಗ ಒಂದು ಸೀನ್ ಬಂತು, ಸೆಲೆಕ್ಷನ್ ಅಂತೇಳಿ. ನಿಜವಾಗಿಯೂ ನನಗೆ ಧನಪಾಲ ಅಂತ ಬರೀಲಿಕ್ಕೆ ಅಂದಾಜು ಮಾಡ್ತಿದ್ದ ಬ್ರಹ್ಮದೇವರು ಸೀನು ಬಂದಾಗ ಅರ್ಧ ತುಂಡಾಗಿ ಅದು ವನಪಾಲ ಅಂತ ಆಯಿತು. ಈಗ ವನಪಾಲಕಾದದ್ದು ನಾನು. ಏನು ಮಾಡೋದು ಸ್ವಾಮಿ? ಈ ವನದ ಸಂರಕ್ಷಣೆಯನ್ನು ನನಗೆ ಕೊಟ್ಟಿದ್ದಾರೆ. ಇದು ವಿಶಿಷ್ಟವಾದಂತಹ ವನ. ಇದಕ್ಕೆ ಚೈತ್ರವನ ಅಂತ ಹೆಸರು. ವಿಶಿಷ್ಟವಾದಂತಹ ಪುಷ್ಪರಾಶಿಗಳು ಇಲ್ಲಿದೆ. ಈ ವನದ ಸೊಬಗಿನ ಬೆಳಗಿಗೆ ಮರುಳಾಗದವರಾರುಂಟು. ಚಾರು ಲತೆಗಳ ಚಂದ ವೃಕ್ಷಗಳ ಮನೋಹರ ದೃಶ್ಯ ಮನಸ್ಸಿಗೆ ಆನಂದವನ್ನು ಉಂಟು ಮಾಡ್ತಾ ಇದೆ. ಜಂಬು, ಚೂತ, ಪಾಲಾಶ, ವಟ, ದಾಳಿಂಬ, ತಮಾಳ, ಶಿಂಶುಪ, ಚಂಪಕ, ನೇರಳೆ, ಹೊನ್ನೆ, ತಾಳ, ಹಿಂತಾಳ, ಕೃತಮಾಲ, ಮಕುಚ, ವಿಕುಚ, ಮಾತಲಿಂಗ, ಬಿಲ್ವ, ಚಂದನ, ಕುಂದನ, ಚಾಂಪೇಯ, ಅಶ್ವತ್ಥ, ಕದಂಬ ಮೊದಲಾದಂಥ ವೃಕ್ಷರಾಜಿಗಳು ನಮ್ಮ ಕುಬೇರನು ಭೂಲೋಕಕ್ಕೆ ಬರುವಾಗ ಅವನಿಗೆ ಗೌರವ ರಕ್ಷೆಯನ್ನು ಕೊಡಲಿಕ್ಕೆ ಬೇಕಾಗಿ ಸೈನಿಕ ಪಟಲಾಮಗಳಂತೆ ತಲೆ ಎತ್ತಿ ನಿಂತಿದೆ. ಇದು ವಿಶಿಷ್ಟವಾದಂಥ ವೃಕ್ಷರಾಜಿಗಳು. ಇನ್ನು ಮಲ್ಲಿಗೆ, ಸಂಪಿಗೆ, ಸೇವಂತಿಗೆ, ಇರುವಂತಿಗೆ, ಜಾಜಿ, ಸೋರಗೆ, ಕೇದಗೆ, ಸಂಕಪುಷ್ಪ, ಕರವೀರ, ಸೂರ್ಯಕಾಂತಿ, ನವಮಲ್ಲಿಕ, ನೀಲೋತ್ಪಲ ಮೊದಲಾದಂತಹ ಸುಮ ಸೌರಭಗಳು ದಾರಿ ಹೋಕರ ತಲೆಗೆ ಮತ್ತನ್ನು ಭರಿಸುವೆ ಎನ್ನುವಂತೆ ಭಾಸವಾಗುತ್ತಾ ಇದೆ. ಹಾಗಾಗಿ ಅಲ್ಲೂ ಇದನ್ನು ಕವಿಗಳು ವರ್ಣನೆ ಮಾಡಿದ್ದು. ಆಲರ್ಧ ಅದಿರ್ಮುತ್ತೆ ಪೂತ ಹೊಸಮಲ್ಲಿಗೆ ಕಂಪನ ಔಂಕು ತಿರ್ಪ ತಂಬೆಲರು ಇದಂ ಗೆಲಲ್ ಬಗೆಯ ದುಂಬಿ ಗಳಧ್ವನಿಯಂ ಕುಕಿಲ್ವ ಕೋಗಿಲೆ ನೆನೆದವರಿ ನುಣ್ಪೆಸೆವ ಮಾಮರ ವರ್ಮದಲ್ಲದೆ ಉಣ್ಮ ಉಯ್ಯಲ ಫಸಗಾವರಂ ಏನು ಬೆಸೆದಿತ್ತೋ ಈ ವನಪ್ರದೇಶ ಅಂತೇಳಿ. ಹಾಗೆ
ಬೇಕಾದಂತಹ ಸೌಲಭ್ಯಗಳು ನಮಗಿದೆ ಇಲ್ಲಿ. ಕುಬೇರ ದೇವರು ಖರ್ಚಿಗೆ ಏನು ಕಮ್ಮಿ ಮಾಡುವುದಿಲ್ಲ, ಬೇಕಾದಾಗೆ ಬಟವಾಡಿ ನಮಗಾಗ್ತದೆ. ಹೀಗೆ ಎಲ್ಲ ರಕ್ಷಣೆ ಮಾಡ್ತಾ ನಾನು ಮುಂದೆ ಬರ್ತಿರುವಾಗ ಯಾವನೋ ಒಬ್ಬ ಬಂದು ಆ ವಿಶಿಷ್ಟವಾದಂತಹ 1000 ದಳವುಳ್ಳಂತ, ಅದು ಸಾಹಸ ಮಾತ್ರದಿಂದಲೇ ಪಡೀಲಿಕ್ಕೆ ಸಾಧ್ಯ ಇರುವಂತ, ಇನ್ನೊಬ್ಬರಿಗೆ ಕೇವಲ ಯಾವುದೇ ಕೆಡುಕನ್ನು ಮಾಡದಂತ 1000 ದಳವುಳ್ಳಂತ ಈ ವಿಶಿಷ್ಟವಾದಂತಹ ಪುಷ್ಪಕ್ಕೆ ಕೈ ಹಾಕ್ತಾ ಇದ್ದಾನಲ್ಲ, ಹೋಗಿ ಇವನನ್ನು ತಡೀತೇನೆ. ನಿಲ್ಲು. ಯಾರು? ನಿಲ್ಲಲ್ಲಿ. ಒಂದು ಹೆಜ್ಜೆ ಮುಂದಿಟ್ರೆ ಜತನ. ನಾನು ನಿಂತಿದ್ದೇನೆ. ನಿನ್ನನ್ನು ನೋಡುವಾಗ ನೀನು ನಿಲ್ಲುತ್ತೇಳಿ ನಿಂತದ್ದಲ್ಲ, ಹೂ ಕೊಯ್ದು ಸಾಕಾಗಿ ಆಯಾಸ ಆಗಿ ನಿಂತದ್ದು. ಹಾಗಲ್ಲ, ನನ್ನ ಧ್ವನಿ ಕೇಳಿ ನಿಂತದ್ದು. ಅದೆಲ್ಲ ಬೇಡ ನಿಂದು. ನೀನು ನಿಲ್ಲುತ್ತ ಹೇಳುವುದು ನನಗೆ ಸೊಂಟ ನೋವಾಗಿ ನಾನು ನಿಲ್ಲುವುದು ಒಟ್ಟಿಗೆ ಆಯ್ತು. ಹಾಗಾದ್ರೆ ಪರಸ್ಪರ ಹೊಂದಾಣಿಕೆ ಆಯ್ತು. ಇರ್ಲಿ. ನಿನ್ನ ನೋಡುವಾಗ ನೀನು ವಿಶೇಷವಾದ ವ್ಯಕ್ತಿಯಾಗಿ ಕಾಣ್ತಾ ಇದೆ. ಭುಜದವರೆಗೆ ಸುಳಿ ಬಿದ್ದ ಕೇಶರಾಶಿ, ಮದ್ದಾನೆಯ ಸೌಷ್ಠವನ್ನು ಗೆಲ್ಲುವ ಬಾಹುಯುಗ್ಮ, ಪ್ರಕಾಶಮಾನವಂತಹ ಕುಂಡಳಗಳು, ಹರವಾದಂತಹ ಹಣೆ, ವಿಶಾಲವಾದಂತಹ ಎದೆ, ಮೇಲ್ತುಟಿಯ ಮೇಲ್ಮಂಚಲ್ಲಿ ರಾರಾಜಿಸುತ್ತದೆ ವೀರಸ್ಪರ್ಶು. ಇದನ್ನೆಲ್ಲ ನೋಡುವಾಗ ನೀನೊಬ್ಬ ಧೀರೋದಾತನಾಗಿ ಕಾಣ್ತಾ ಇದ್ದಿ. ಉತ್ತಮ ಅಪ್ಪಮ್ಮನಿಗೆ ಹುಟ್ಟಿದವನಿಗೆ ಕಾಣ್ತಾ ಇದ್ದಿ. ಆದ್ರೆ ಚಿಲ್ಲರೆ ವ್ಯವಹಾರ ಮಾಡ್ತಾ ಇದೆಯಲ್ಲ. ಮಾತನಾಡುವಾಗ ನಿನಗೂ ಬೃಹಸ್ಪತಿಗೂ ಅಜ್ಜ ಮೊಮ್ಮಗನ ಸಂಬಂಧ ಇದ್ದಾಗೆ ಕೆಟ್ಟವನೇ. ಯಾಕೆ? ನಾನಯ್ಯ ಏನು ವೇಗವಾಗಿ ನೀನು ಮಾತ್ರ ನಾನು ಕೊಟ್ಟ ಸಮಯದಲ್ಲಿ ನಿನಗೆ ಗೌರವ ಕೊಟ್ಟದ್ದು. ಬೃಹಸ್ಪತಿಯ ಮೊಮ್ಮಗನಾಗುವುದು ಸಾಧಾರಣ ಭಾಗ್ಯವೋ? ಬಹಳ ದೊಡ್ಡ ಭಾಗ್ಯ ಅದು. ಬಹುಶಃ ಶುಕ್ರಾಚಾರ್ಯರ ಮೊಮ್ಮಗ ಅಂತ ಹೇಳಿ ಆದ್ರೂ ಅಡ್ಡಿ ಇಲ್ಲ, ತೊಂದರೆ ಇಲ್ಲ. ಶುಕ್ರಾಚಾರ್ಯರಿಗೂ ಬೃಹಸ್ಪತಿಗೂ ಒಳಗೆ ಚೆನ್ನಾಗಿ. ನಮ್ಮ ಗುರುಗಳಿದ್ದದ್ದು ಹಾಗೆ ಶಿಲೆಯನ್ನು ಕೆತ್ತಿ ಶಿಲ್ಪವಾಗಿ ಪರಿವರ್ತಿಸಬಲ್ಲ ಸಾಮರ್ಥ್ಯ ಇದ್ದವರು ಅವರು. ಹಾಗಾಗಿ ಇಷ್ಟು ವೇಗವಾಗಿ ನಾನು ಮಾಡ್ತಾ ಇದ್ದೀನಿ. ನಿನ್ನ ಗುರುಗಳಾಗೆಲ್ಲ ನನ್ನ ಗುರುಗಳು. ನನ್ನ ಗುರುಗಳು ಯಾವುದೇ ಒಂದು ವಿಷಯವನ್ನು ಸಿದ್ಧ ಮಾಡಿಕೊಂಡು ಅದಕ್ಕೊಂದು ಕಟ್ಟೆ ನಿರ್ಮಾಣ ಮಾಡಿ ಸಿದ್ಧ ಕಟ್ಟೆಯೊಳಗೆ ಮಾತಾಡ್ತಿದ್ದವರು. ಅದು ವಿಚಿತ್ರವೇ. ನೀನು ಉತ್ತಮ ಕುಲದವನಾಗಿ ಕಾಣ್ತಾ ಇದ್ದಿ, ಆದ್ರೆ ಚಿಲ್ಲರೆ ವ್ಯವಹಾರ ಮಾಡ್ತಾ ಇದೆಯಲ್ಲ. ಒಂದು ಉತ್ತಮ ಅಪ್ಪಮ್ಮನಿಗೆ ಹುಟ್ಟಿದವನಾಗಿದ್ರಿ ಒಂದು ಸೌಜನ್ಯ ಆದ್ರೂ ಬೇಕಿತ್ತಲ್ಲ ನಿನಗೆ. ಓ ರಾಯರೇ, ನಾನು ಹೂ ಕೊಯ್ಯಲೆ, ಇದರ ಒಳಗೆ ಪ್ರವೇಶ ಮಾಡಲೆ, ನನಗೆ ಪ್ರವೇಶ ಮಾಡೋದಕ್ಕೆ ಅಧಿಕಾರ ಉಂಟಾ ಅಂತ ಒಂದು ಸೌಜನ್ಯ ಮಾತಾದ್ರೂ ಕೇಳಲಿಲ್ಲ ನೀನು. ಹಾಗಾಗಿ ನಿನ್ನನ್ನು ಬಂದು ತಡೆದಿದ್ದೇನೆ ನಾನು. ನನಗೆ ಕೊಟ್ಟ ಸಮಯದಲ್ಲಿ, ಕ್ಲಪ್ತ ಸಮಯದಲ್ಲಿ ನಾನು ಇಷ್ಟು ವ್ಯವಹಾರ ಮಾಡ್ತಾ ಇದ್ದೇನೆ. ಎರೆಹುಳು ನಮ್ಮಲ್ಲಿ ಎರೆಹುಳು ಎಂದೇ ಕರೆಯಲ್ಪಡ್ತದೆ. ಹಾವು ನಮ್ಮಲ್ಲಿ ಹಾವು ಎಂದೇ ಕರೆಯಲ್ಪಡ್ತದೆ. ಎರೆಹುಳು ಎಷ್ಟೇ ಕೊಬ್ಬುಲಿ, ಎಷ್ಟೇ ಉಬ್ಬಲಿ, ಅದು ಹಾವಾಗುವುದಿಲ್ಲ. ಒಮ್ಮೆ ಎರೆಹುಳು ನಾಗರ ಹಾವಿನ ಜೊತೆಗೆ ಕೇಳಿತಂತೆ, ಯಾವಾಗ ಮಳೆಗಾಲದಲ್ಲಿ ಹೇಗೆ ನನ್ನ ಮಗನಿಗೆ ನಿನ್ನ ಮಗಳನ್ನು ಕೊಡಬಹುದು ಅಂತ. ಬೇಸಿಗೆ ಬರ್ಲಿ ಅಂತ ಹೇಳಿತಂತೆ ಹಾವು. ಬೇಸಿಗೆ ಬರುವಾಗ ಎರೆಹುಳು ಎಲ್ಲಿ ಉಂಟು? ಎರೆಹುಳಿಯಾದ ಜಾತಿಯ. ಆದ್ರೆ ಒಂದು ನೆನಪಿಟ್ಟುಕೋ, ಹಾವು ಹಾವಿನ ಗೊಬ್ಬರ ಯಾವುದೇ ಗೊಬ್ಬರ ಆಗುದಿಲ್ಲ. ಎರೆಹುಳ ಸಣ್ಣದಾದ್ರೂ ಗೊಬ್ಬರ ಆಗ್ತದೆ, ನೆನ್ಪಿಟ್ಟುಕೋ. ಅದೇ ಹೇಳುದು ನಾನು. ನೀನು ಎರೆಹುಳುವೇ ಆದರೆ ಅಡ್ಡಿ ಇಲ್ಲ. ನೀನು ಎರೆಹುಳುವಿಗೆ ಅಪಮಾನವಾಗುವ ಹಾಗೆ ತೆವಳಿ ನನ್ನ ಮೇಲೆ ಹಲ್ಲೆ ಮಾಡ್ತಿ. ಹಾಗಾಗಿ ಎರೆಹುಳು ಉಬ್ಬಿದ್ರೆ ಕೊಬ್ಬಿ ಹಾವಾಗುವುದಿಲ್ಲ ಅಂತ ಹೇಳುವಲ್ಲಿ ನೀನೇನು ನಿನ್ನ ಒಡೆಯನಲ್ವಲ್ಲ. ನಿನ್ನ ಒಡೆಯನನ್ನು ನೋಡಬೇಕು ನಾನು. ಹೊಡೆದು ಕಳಿಸಿದ್ದೇನೆ, ಹೋಗು. ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಇದೋ ವಜ್ರ ಮುಷ್ಟಿಯನ್ನು ತೆಗೆದು ನಿನ್ನ ಬ್ರಹ್ಮರಂಧ್ರಕ್ಕೆ ಬಡಿದೆ ಅಂತಂದ್ರೆ ನೀನು ಮುಸುಡಿಗೆ ಬರ್ತಿದ್ದೇನೆ, ಹೋಗಿ. ರಾಯ್ರೇ ರಾಯ್ರೇ ರಾಯ್ರೇ, ನಮ್ಮ ವನಪಾಲಕ ಓಡೋಡಿ ಬರ್ತಾ ಇದ್ದಿ. ಈ ಕಾಲಕ್ಕಾಗುವಾಗ ಈ ಎತ್ತರವಾದಂತಹ ಈ ಅಲಕೆಯಲ್ಲಿ ನಾನು ಯಾವ ಒಂದು ಸ್ಥಾನಮಾನವನ್ನು ಅಲಂಕರಿಸಿದ್ದೇನೆ ಎನ್ನುವುದನ್ನು ನೀನು ತಿಳ್ಕೊಂಡವನು ತಾನೆ. ಸರಿ ಒಡೆಯ. ಈ ಊರಿನಲ್ಲಿದ್ದುಕೊಂಡೇ ಸಾಧನೆ ಮಾಡುವವರು ಅವರ ಜೀವನದಲ್ಲಿ ಸೋತು ಹೋದಾಗ ಮತ್ತೆ ಎಲ್ಲಿಗೋ ಹೋಗಿ ಅಭೇದ್ಯವಾದಂತಹ ಒಂದು ಊರಿಗೆ ಹೋಗಿ ಸಾಧನೆ ಮಾಡಿದರೆ ಅದರಲ್ಲಿ ವಿಶೇಷತೆ ಉಂಟು ಅಂತ ಹೇಳಿದರೆ ಹೌದು, ಅದು ಸಾಧನೆ ಹೌದು ತಾನೆ. ಈ ಕಾಲಕ್ಕಾಗುವಾಗ ಲಂಕೆಯನ್ನು ಬಿಟ್ಟು ಇಲ್ಲಿ ಬಂದು ಈ ಎತ್ತರದಲ್ಲಿ ನಿಂತು ಈ ಅಳಕಾವತಿಯಲ್ಲಿದ್ದವ ನಿನ್ನನ್ನು ನೋಡಿದ್ರೆ ಓಡಿ ಓಡಿ ಬರ್ತಾ ಇದ್ದಿ. ಏನೋ ಹೆದರಿಕೆ ಆಗಿದೆ ಅಂತ ಕಾಣ್ತದೆ. ಏನಾಯ್ತು ನಿನಗೆ? ಈ ಅಳಕೆಗೆ ಬರ್ಲಿಕ್ಕೆ ಕಾರಣ ಉಂಟು.
ಚರಣಾರವಿಂದಗಳಿಗೆ ಎರಗಿಕೊಂಡಿದ್ದೇನೆ. ಆ. ನೀವು ಹೇಳಿದ್ದೀರಿ ಮನದಲ್ಲಿ ಕ್ಷೇಮವಾಗಿ ರಕ್ಷಣೆ ಮಾಡಬೇಕು, ಯಾವುದೇ ತೊಂದರೆ ಆಗದ ಹಾಗೆ ಆ. ಜಾಗ್ರತೆ ವಹಿಸಬೇಕಂತೇಳಿ ಆ. ನಿಮ್ಮ ಅಪ್ಪಣೆಯ ಪ್ರಕಾರ ಒಳ ಪ್ರದೇಶದಲ್ಲಿ ನಾನು ಕಾಯ್ತಿರುವಂತಹ ಸಂದರ್ಭದಲ್ಲಿ ಆ. ಒಬ್ಬ ವಿಶೇಷವಾದಂತಹ ವ್ಯಕ್ತಿ ಆ. ನಮ್ಮ ವನ ಪ್ರವೇಶ ಮಾಡಿದ. ಓಹೋ ಮಾಡಿದವನೇ ಇರ್ಲಿ, ಏನೋ ವಿಶಿಷ್ಟವಾದಂತ ದೃಶ್ಯವನ್ನು ನೋಡಲಿಕ್ಕೆ ಬಂದಿದ್ದಾನಂತ ನಾವು ತಿಳ್ಕೊಂಡ್ರೆ ಆ. ನಿಮ್ಮಿಂದಲೇ ಕೊಡಲ್ಪಟ್ಟ, ನಮ್ಮಿಂದ ಸಂರಕ್ಷಿಸಲ್ಪಟ್ಟಂತ 1000 ದಳವೆಲ್ಲ ವಿಶೇಷವಾದಂತ ಆ. ಕೇವಲ ಸಂಕಲ್ಪ ಮಾತ್ರದಿಂದ ಇನ್ನೊಬ್ಬರಿಗೆ ಕೆಡುಕನ್ನು ಉಂಟಲ್ಲ, ಆ. ಇನ್ನು ಕೇವಲ ಸಾಹಸ ಮಾತ್ರದಿಂದ ಪಡೆಯುವುದಕ್ಕೆ ಸಾಮರ್ಥ್ಯವುಳ್ಳಂತ ಆ. ವಿಶಿಷ್ಟವಾದಂತಹ 1000 ದಳವುಳ್ಳಂತ ಆ. ಆ ಸೌಗಂಧಿಕ ಪುಷ್ಪಕ್ಕೆ ಅವ ಕೈ ಹಾಕಿದ. ಹಾ ಒಂದು ಸಂಸ್ಕಾರ ಇದ್ದವನಾದ್ರೆ ಹೋಗಿ ಕೈ ಹಾಕುದ? ನಿನ್ನಲ್ಲಿ ನಿಯೋಜಿಸಿದಂತಹ ಉದ್ದೇಶ ಏನು ಅಂತ ಕೇಳಿದ್ರೆ ಅದನ್ನು ರಕ್ಷಣೆ ಮಾಡ್ಲಿಕ್ಕೆ ಹೌದು ತಾನೆ? ಯಾರು ಕೈ ಹಾಕ್ಲಿಕ್ಕೆ ಬಂದ್ರೆ ಅವರ ಕೈಯನ್ನು ಕಡಿಬೇಕು ಅಂತ ಅಪ್ಪಣೆ ಮಾಡಿದಿರಿ ನೀವು. ಹೌದು. ಇವನೇನು ಒಳ್ಳೆ ಸಂಸ್ಕಾರವಂತನಾದ್ರೆ ಹೋದಲೆಲ್ಲ ಕೈ ಹಾಕುದಾ? ಹಾ. ಅದಕ್ಕೊಂದು ಅರ್ಥ ಇಲ್ವಾ? ಅಲ್ವಾ? ಹಾಗಾಗಿ ನಾನು ಹೋಗಿ ತಡೆದೆ. ಹಾ. ತಡೆದಾಗ ರಾಯ್ರೆ ಹಾ 2 ಬಿತ್ತ. ಹಾ ಅವ ಮಾತಿನಲ್ಲೂ ಭಯಂಕರ, ಇದ್ರಲ್ಲೂ ಭಯಂಕರ. ಒಟ್ಟು ಅವನ ಅಬ್ಬರಕ್ಕೆ ನೀನು ಹೆದರಿದೆ. ಅವನ ಅಬ್ಬರಕ್ಕೆ ಎದಿರಲಿಲ್ಲ, ಜಬ್ಬರಿಗೆ ಎದಿರಲಿಲ್ಲ, ನಾನು ಯಾವುದಕ್ಕೂ ಎದಿರಲಿಲ್ಲ. ಅರ್ಥ ಇಲ್ಲ. ಆದ್ರೆ ಏನು ಮಾಡುದು, ಹಾ. ಮಾತಾಡ್ಲಿಕ್ಕೆ ವ್ಯವಧಾನ ಇಲ್ಲ, ಸಮಯ ಇಲ್ಲ. ಅವಾಗ ಅವಕಾಶ ಕೊಟ್ಟಿದ್ದಾನೆ, ಆದ್ರೂ ತಗೊಳ್ಳಿಕ್ಕೆ ನನಗಾಗ್ಲಿಲ್ಲ. ಹಾ. ಹಾಗಾಗಿ ಅವಸರವಾಗಿ ನಾನು ಓಡೋಡಿ ಬಂದಿದ್ದೇನೆ. ರಾಯರೇ, ಹಾ. ಅವನ ಮುಸುಡಿಗೆ ಒಂದು ನಾನು ಕೊಟ್ಟಿದ್ದೇನೆ. ನನ್ನ ಕೈಗಂಟೆ ಮುರಿದು ಹೋಯಿತು. ಹಾ. ಬಹುಶಃ ಏನೋ ಉದ್ದೀಪನ ವಸ್ತು ತಕೊಂಡೇ ಅವನು ಬಂದಿದ್ದಾನೆ. ಇರಬೇಕು. ಇಲ್ಲದ್ರೆ ನನ್ನ ಪೆಟ್ಟು ಅವನಿಗೆ ನಾಟುವುದಿಲ್ಲ ಅಂದ್ರೆ ಅವನು ಭಯಂಕರ ಅಲ್ವಾ? ಹಾ. ರಾಯರೇ, ಹಾಗಾಗಿ ಅವನು ನಿಂತಿದ್ದಾನೆ, ನಾನು ಓಡಿ ಬಂದಿದ್ದೇನೆ. ಹಾ. ರಕ್ಷಣೆ ಮಾಡಬೇಕಾದ ಹೊಣೆಗಾರಿಕೆ ನಿಮಗೆ ಬಿಟ್ಟು. ಭಯ ಬಿಡಬೇಡ. ಯಾವ ಕಾರಣಕ್ಕೂ ಭಯ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ನಿಮ್ಮಿಂದ ಆಗುವುದಿಲ್ಲ ಅಂತ ಆದ್ರೆ ನಿಮ್ಮನ್ನು ರಕ್ಷಿಸುವ ಹೊಣೆ ಹೊತ್ತಂತಹ ನಾನೇ. ಸರಿ. ಆ ಕಾರ್ಯಕ್ಕಾಗಿ ಮುಂದಾಗಬೇಕಾದ ಅನಿವಾರ್ಯತೆ ಉಂಟು. ಹಾ. ಎಲ್ಲಿದ್ದಾನೆ? ಪ್ರಭು, ಚೈತ್ರವನದಲ್ಲಿ. ಹಾಗಾದ್ರೆ ನಾನು ಹೋಗುದಲ್ವೇ? ಹೌದು. ಇನ್ನು ಈ ಪ್ರಸಂಗದಲ್ಲಿ ನನ್ನ ಅಗತ್ಯ ಇಲ್ಲ ಅಂತ ಕಾಣುತ್ತದೆ. ಬೇಕು ಅಂತ ಇದ್ರೆ ಕರೆಸುವ, ಸದ್ಯಕ್ಕೆ ನಿನ್ನದು ಸಾಕು ವಿಶ್ರಾಂತಿ. ನಿಲ್ಲಲ್ಲ. ಭೀಮಸೇನ, ಚಂದ್ರವಂಶಕ್ಕೆ ಒಂದು ಮರ್ಯಾದೆ ಉಂಟು ಅಂತ ಕೇಳಿದ್ದೇನೆ. ಚಂದ್ರವಂಶೀಯರ ಬಗ್ಗೆ ಗೌರವವು ನಮಗುಂಟು. ಆ ಚಂದ್ರವಂಶದ ಮರ್ಯಾದೆ ತೆಗೆಯುವ ಕೆಲಸ ಮಾಡ್ತಾ ಇದೆಯಲ್ಲ, ಕಳ್ಳನ ಹಾಗೆ ವ್ಯವಹಾರ ಮಾಡ್ತಾ ಇದೆಯಲ್ಲ. ಎತ್ತರದ ಈ ಪ್ರದೇಶಕ್ಕೆ ಬರಬೇಕು ಅಂತ ಇದ್ರೆ ಅದಾವುದು ಅಚಿಂತ್ಯವಾದ ಶಕ್ತಿಯ ಒಂದು ಬಲ ಇರಬೇಕು. ಅದಲ್ಲದೆ ಇದ್ದರೆ ಮಾನುಷ ಮಾತ್ರರಾದವರಿಗೆ ಇಲ್ಲಿಗೆ ಪ್ರವೇಶ ಇಲ್ಲ. ಹೇಗೋ ಬಂದಿದ್ದೇನೆ. ದಿವ್ಯಾಂಶ ಸಂಭೂತನಾದದ್ದರಿಂದ ನಿನಗೆ ಅದು ಸಾಧ್ಯವಾಯಿತೋ ಏನೋ ಆಗ್ಲಿ. ನಿಮ್ಮದ್ದನ್ನು ಉಳಿಸಿಕೊಳ್ಳುವ ಯೋಗ್ಯತೆ ಇಲ್ಲ. ಈಗ ಕಳ್ಳರ ಹಾಗೆ ವ್ಯವಹಾರ ಮಾಡಿ ಈ ಹೂ ಕೊಯ್ಯುವುದಕ್ಕೆ ಮುಂದಾಗಿದ್ದೀರಿ ಅಂತಾದ್ರೆ ಏನು ನಾವು ಕೇಳುವವರಿಲ್ಲ ಅಂತ ಭಾವಿಸಿದ್ಯೋ? ಏನು ವ್ಯವಹಾರ? ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಇದು ವಿಕಾರಗಳು ಅಂತ ಕರೆಯಲ್ಪಡ್ತದೆ. ಅರಿ ಷಡ್ವರ್ಗಗಳು ಅಂತ ನಮ್ಮಲ್ಲಿ ಗುರುತಿಸಲ್ಪಡ್ತದೆ. ಆದರೂ ಮೋಹ ಎನ್ನುವುದರ ಪಾಶಕ್ಕೆ ಒಳಗಾದವನು ಬಿಡುಗಡೆಗಾಗಿ ಎಷ್ಟು ಪ್ರಯತ್ನ ಪಟ್ಟರೂ ಸಫಲತೆಯನ್ನು ಹೊಂದುವುದಿಲ್ಲ. ಮೋಹ ಎನ್ನುವುದು ಕೆಲವೊಮ್ಮೆ ಆಪ್ತವಾದಂತ ವಿಷಯವೇ ಆಗುತ್ತದೆ. ಅಲಕೇಶನಾದಂತ ನೀನು ನವನಿಧಿಗಳಿಗೆ ಒಡೆಯ. ಹೌದು. ಪ್ರಪಂಚದಲ್ಲಿ ಅಲಭ್ಯವಾದ, ಅನ್ಯತ್ರವಾದ, ಅತ್ಯುತ್ತಮವಾದ, ಅಪೂರ್ವವಾದ, ಅತ್ಯಪೂರ್ವವಾದ ಆಭರಣಗಳು ಸಾಲೇ ಸಾಲು ನಿನ್ನಲ್ಲಿ ಉಂಟು. ಚೈತ್ರ ರಥ ಎನ್ನುವುದು ಸಾಧಾರಣವಾದಂತಹ ವನ ಅಲ್ಲ. ಅಲ್ಲವೇ ಅಲ್ಲ. ಇದು ಸಾಧಾರಣರಿಗೆ ಗಮ್ಯವಲ್ಲ, ಸುಲಭ ಸಾಧ್ಯವಲ್ಲ. ಇದು ಅಗಮ್ಯವಾದಂತಹ, ಅಭೌಮವಾದಂತಹ, ವಿಶಿಷ್ಟವಾದಂತಹ 1000 ದಳಗಳುಳ್ಳಂತಹ ಸುಗಂಧ. ಅದನ್ನು ಹೊಂದಿಕೊಂಡಿರಬಹುದಾದಂತಹ ಚೈತ್ರರಥ ವನ. ಈ ವನದಲ್ಲಿ ನಿನಗೆ ವಿಶೇಷವಾದ ಸುಮಗಳ ರಾಶಿ ಉಂಟು ಅಂತ ಆದರೆ ಇದನ್ನು ಸಂಗ್ರಹಿಸುವಲ್ಲೂ ನಿನಗೊಂದು ಮೋಹ ಅಂತ ನಾವು ತಿಳಿಯಬಹುದಾಗುತ್ತದೆ. ಒಬ್ಬನಿಗೆ ಬದುಕುವುದಕ್ಕಾಗಿ ಕೇವಲ ಮುಷ್ಟಿ ಗಾತ್ರದಲ್ಲಿ ಅನ್ನ ಸಾಕಾಗುತ್ತದೆ. ಮಲಗುವುದಕ್ಕೆ ಕೇವಲ ಹರ ಇಟ್ಟ ಸಣ್ಣದಾದಂತಹ ಹಾಸುಗೆ ಸಾಕಾಗುತ್ತದೆ. ನೆತ್ತಿಯ ಮೇಲೆ ತನ್ನೆಳಲನ್ನು ಕೊಡಬಹುದಾದಂತಹ 1000 ಎಲೆಗಳಿಂದ ತುಂಬಿದಂತಹ ಕೊಂಬೆ ಒಂದು ಸಾಕಾಗುತ್ತದೆ. ಅಲ್ಪತೃಪ್ತ ಅಂತ ಅವನಿಗೆ ಹೆಸರು. ನೀನು ಅಗಾಧ ತೃಪ್ತನಿದ್ದಿ, ನಿನ್ನ ಬಗ್ಗೆ ಆಕ್ಷೇಪ ಅಲ್ಲ ದೇವರೇ. ನೀನೊಂದು ದಿಕ್ಕಿಗೆ, ಉತ್ತರ ದಿಕ್ಕಿಗೆ ಒಡೆಯನಾಗಿದ್ದಿ ಎನ್ನುವ ಗೌರವ, ಆದರ, ಪ್ರಮಾಣ ಪೂರ್ವಕವಾದ ನಂಬುಗೆಯಿಂದ ನಾನು ಮೋಹ ಎನ್ನುವ ಶಬ್ದವನ್ನು ಮಾತ್ರ ಕೈಗೆ ತಗೊಳ್ತೇನೆ.
ಕೊಡ್ತೇನೆ. ಹಾ. ಮೋಹ ವಶನಾದುದರಿಂದಲೇ ಇಷ್ಟರ ಸಂಗ್ರಹ ನಿನ್ನಲ್ಲಿ ಉಂಟು. ಹಾ. ಕುಬೇರನಿಗೆ ದಿನವೂ ಇಷ್ಟು ಬೇಕೇ ಅಲ್ಲ, ಅಷ್ಟನ್ನು ಉಪಯೋಗಿಸಿ ಸಾಕೆ. ಯಾರಾದ್ರೂ ಬಂದು ಹೀಗೂ ಬೇಕೋ ಧನಾಧಿಪನೆ ಅಂತ ಕೇಳಿದ್ರೆ ಹಾ. ಅದೆಲ್ಲ ಬೇಕು ಅಂತ ಇಟ್ಟುಕೊಂಡದ್ದಲ್ಲ, ಒಂದು ಮೋಹ ಅಂತ ಹೇಳ್ತಿ. ಆಹಾ. ಹಾಗೆ ನನಗೊಬ್ಬಳು ಪ್ರೀತಿಯ ಮಡದಿ ಇದ್ದಾಳೆ. ಹಾ. ಅವಳಿಗೆ ಬೇಕಾಗಿ ಏನನ್ನೋ ಹೇಗಾದರೂ ಯಾಕಾದರೂ ಸಾಧಿಸಬಲ್ಲಂತ ಯೋಗ್ಯತೆ ನನಗೆ. ಹಾ. ಎನ್ನ ಮೋಹದ ಮಡದಿಯ ಮಾನಸಿಕ ಅಭಿಪ್ಸೆಯನ್ನು ಈಡೇರಿಸುವುದಕ್ಕೆ, ಚಾಂಚಲ್ಯಗೊಂಡಂತ ಅವಳ ಮನಸ್ಥಿತಿಯನ್ನು ಸಮಸ್ಥಿತಿಗೆ ತರುವುದಕ್ಕೆ ನೀನು ಬೈಯುವುದಿದ್ರೆ, ಆಕ್ಷೇಪಿಸುವುದಿದ್ರೆ ಗಾಳಿಗೆ ಬೈಬೇಕು. ಓ. ಆ ಮಾರುತನೇ ಈ ದ್ರೋಹವನ್ನು ಮಾಡಿದ್ದು. ಹಾ. ಏನು ಮಾಡಿದ್ದಾನೆ? ಹಾ. ಈ ನಿನ್ನದ್ದಾದಂತಹ ಚೈತ್ರರಥ ವನದೊಳಗಿರುವ ಸೌಗಂಧಿಕ ಪುಷ್ಪದ ಹಾ. ವಾಸನೆಯನ್ನು ನಿಮ್ಮ ಮೂಗಿಗೆ ಮಾತ್ರ ತರಬೇಕಾಗಿತ್ತು. ಹಾ. ಆದರೆ ಗಾಳಿ ಮಾಡಿದ ದ್ರೋಹದ ಕಾರಣದಿಂದ ಅದು ಮೆಲು ಗಾಳಿಯ ಜೊತೆಗೆ ನನ್ನ ಹೆಂಡತಿಯ ನಾಸಿಕಾಗ್ರವನ್ನು ತಲುಪಿ ಆ ಮೂಲಕ ಅವಳಲ್ಲಿ ಹೆಬ್ಬಯಕೆಯನ್ನು ಮೂಡಿಸಿದುದರಿಂದ ಮೋಹದ ಮಡದಿಗಾಗಿ ಪಡೆಯುವುದಕ್ಕೆ ಬಂದೆ. ಹಾ. ಕಳ್ಳ ಅಂತ ನನ್ನನ್ನು ಯಾಕೆ ಬೈತಿ? ಮೋಹದ ಮಡದಿಗೆ ಬೇಕಾಗಿ ಅಂತ ಹೇಳ್ತಾ ಇದ್ದಿ. ಹೆಂಡತಿಯ ಮಾನ ರಕ್ಷಣೆ ಮಾಡುವಂತಹ ಸಂದರ್ಭ ಬಂದಾಗ ಸುಮ್ಮನೆ ತಲೆಗೆ ಅಡಿಗೆ ಹಾಕಿ ಕೂತಂತಹ ವ್ಯಕ್ತಿತ್ವ ನಿಮ್ಮದ್ದು. ಅದ್ಯಾವುದು? ಈ ಕಾಲಕ್ಕಾಗುವಾಗ ನಮ್ಮ ಈ ವನಕ್ಕೆ ಬಂದು ಈ ಹೂವನ್ನು ಕೊಯ್ಯುವಲ್ಲಿ ನಿನ್ನ ಗಂಡಸುತನವನ್ನು ತೋರಿಸ್ತಿ ಅಂತಾದ್ರೆ ಹೆಂಡತಿಗೆ ಸರಿಯಾದಂತಹ ಗಂಡನಾಗಿದ್ದೀಯೋ ನೀನು? ನಾಲ್ಕು ಅಪಮಾನ ಆಯಿತು ಅಂತಾದ್ರೆ ಒಬ್ಬ ಭಿಕ್ಷುಕಾದರೂ ಸಹ ತನ್ನ ಹೆಂಡತಿಯ ಮಾನ ರಕ್ಷಣೆ ಮಾಡುವುದಕ್ಕೆ ಮುಂದಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ನೀವು ಇಷ್ಟು ಜನ ಇತ್ತು ಕೂಡ ಹೆಂಡತಿಯ ಮಾನ ರಕ್ಷಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ಬೇರೆ ಗತಿ ಇಲ್ಲ. ಈಗ ಹೆಂಡತಿ ಹೂ ತರ್ಲಿಕ್ಕೆ ಹೇಳುವಾಗ ಹೂ ಕೊಯ್ಯುವ ಕೆಲಸ. ಶ್ರೀಕೃಷ್ಣ ಹೇಗಿದ್ದಾನೆ, ಯಾಕಿದ್ದಾನೆ ಪ್ರಪಂಚದಲ್ಲಿ ಅಂತ ನೀನು ಬಲ್ಲೆ. ಆ ಉಳಿದ ಅವತಾರಗಳಲ್ಲಿ ಎಲ್ಲೂ ತಾನು ಸ್ವಯಂ ದೇವರು ಅಂತ ಹೇಳಲಿಲ್ಲ. ಆಹಾ. ಕೃಷ್ಣಸ್ತು ಭಗವನ್ ಸ್ವಯಂ ಎನ್ನುವ ಧಿಕಾರಯುತವಾದಂತಹ ಅರ್ಹ ನುಡಿಗಳನ್ನು ಹೇಳಿಯ ಪ್ರಪಂಚದಲ್ಲಿ ಕಾಣಿಸಿದವನು. ಅವನ ಲೀಲೆಯನ್ನು ಪ್ರದರ್ಶನ ಮಾಡುವುದಕ್ಕೆ ಅನೇಕ ಆಯಾಮಗಳನ್ನು, ಅನೇಕ ಮಾಧ್ಯಮಗಳನ್ನು ಆಯಾಯ ಕಾಲದಲ್ಲಿ ಅವನ ಇಚ್ಛೆಗನುಗುಣವಾಗಿ ಬಳಸ್ತಾನೆ. ಪಾಂಡವರ ಬದುಕನ್ನು ವೇದಿಕೆ ಮಾಡಿಕೊಂಡು ಧರ್ಮ ಎನ್ನುವುದು ಅಖಂಡವಾಗಿ ಅಕಳಂಕಿತವಾಗಿ ಪ್ರಪಂಚದಲ್ಲಿ ಉಳಿಯುತ್ತದೆ. ಅದರ ಹಿಂದೆ ಯಾವುದೇ ಸೆಣಸನ್ನು ಕಟ್ಟಿದ್ರು ಅಸತ್ಯ, ಅನ್ಯಾಯ, ಅಧರ್ಮ ಸೋಲುತ್ತದೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ಆ ಪ್ರಸಂಗವನ್ನು ಮಾಡಿದ. ಅದಕ್ಕೆ ಪಾಂಡವರ ಸೋಲು ಆತ್ಮಹತ್ಯಾ ಪ್ರಯತ್ನ ಅಂತ ಹೆಸರು ಇಲ್ಲಲ್ಲ, ಅಕ್ಷಯಾಂಬರ ವಿಲಾಸ ಅಂತ ಪ್ರಸಂಗಕ್ಕೆ ಹೆಸರು. ಹಾಗಾಗಿ ಶ್ರೀಕೃಷ್ಣ ಲೀಲೆಯನ್ನು ತೋರುವುದಕ್ಕಾಗಿ ಆ ಪ್ರಸಂಗ ನಡೆದದ್ದು. ಹಾಗಾಗಿ ನಮ್ಮನ್ನು ನೀನು ಹಾಗೆಲ್ಲ ಸಣ್ಣ ಮಾತಿನಿಂದ ಭಂಗಿಸಕೂಡದು ದೇವರೇ. ನಮ್ಮ ಜೀವನದಲ್ಲಿ ಸಾಧನೆಯನ್ನು ಮಾಡಿಯೇ ನಿಮ್ಮ ಪಾಲಿಗೂ ಬರ್ಲಿಲ್ಲೋ. ನಿನ್ನದ್ದಾದಂತಹ ಅದ್ಭುತವಾದಂತಹ ತ್ರಿಕೂಟಾಚಲ ಬೆಟ್ಟದ ಮೇಲೆ ನಿಂತಿರುವಂತಹ ಲಂಕೆ ಒಂದು ಕಾಲದಲ್ಲಿ ನಿನ್ನ ಒಡೆತನದ್ದು ಆಗಿರ್ಲಿಲ್ವೇ? ನಿನ್ನದ್ದೇ ಆದಂತಹ ವಶದಲ್ಲಿದ್ದಂತಹ ಪುಷ್ಪಕ ವಿಮಾನ ಎಷ್ಟೇ ಮಂದಿ ಕೂತುಕೊಂಡ್ರು ಇನ್ನೊಬ್ಬ ಕೂತುಕೊಳ್ಳುವುದಕ್ಕೆ ಅದರಲ್ಲಿ ಜಾಗ ಇರ್ತದಂತೆ. ಆದ್ದರಿಂದ ಅದಕ್ಕೆ ಪುಷ್ಪಕ ವಿಮಾನ ಎನ್ನುವಂತಹ ವಿಶಿಷ್ಟಪೂರ್ಣವಾದ ಅರ್ಥ ಇದೆ ಅಂತ. ಪುಷ್ಪದಷ್ಟು ಹಗುರವಾಗಿ ಸ್ಥಾನವನ್ನು ವಿಸ್ತರಿಸಬಲ್ಲುವುದು. ಅದು ಒಂದು ಕಾಲದಲ್ಲಿ ನಿನ್ನಲ್ಲಿದ್ದದ್ದು ರಾವಣನ ಕೈಗೆ ಹೋಗ್ಲಿಲ್ವೇ? ಹಾಗಾದ್ರೆ ದೇವತೆಗಳಾದಂತಹ ಪುರಂದರನ ನೇತೃತ್ವದ 33 ಕೋಟಿ ದೇವತೆಗಳಿಗೆ ರಾಕ್ಷಸರ ಕಾರಣದಿಂದ ಸೋಲು ಬರ್ಲಿಲ್ವೇ? ಅದೆಲ್ಲ ತಾತ್ಕಾಲಿಕ ಅಲ್ವೇ? ಆದ ಕಾರಣದಿಂದ ನಮ್ಮದು ತಾತ್ಕಾಲಿಕ. ಈಗ ಹೂ ಸಿಕ್ಕಿದ್ರೆ ಅದನ್ನು ಪೂರ್ಣ ಮಾಡ್ಕೊಳ್ತೇವೆ ನಾವು. ಜೀವನದಲ್ಲಿ ಒಬ್ಬನು ಸಾಧನೆಯಿಂದ ಮೇಲೆ ಇರಬೇಕು. ನನ್ನದ್ದಲ್ಲದ ಲಂಕೆಯಲ್ಲಿ ಇರುವಂತಹ ಸ್ಥಿತಿ ನನಗಿಲ್ಲ ಅಂತ ಹೇಳುವುದನ್ನು ತಿಳಿದಾಗ, ನಮ್ಮ ಜನಕನಲ್ಲಿಯೇ ಹೋಗಿ ಮುಂದೇನು ಅಂತ ಕೇಳಿಕೊಂಡಾವಾಗ ನಿನ್ನ ಸ್ವಂತ ಸಾಧನೆಯಿಂದ ಸಾಧಿಸು ಮಗನೆ ಅಂತ ನನಗೊಂದು ಆಶೀರ್ವಾದ ಮಾಡಿದರು. ಹಾಗೆ ದಕ್ಷಿಣದಿಂದ ಉತ್ತರಕ್ಕೆ ಬಂದವ ಈ ಕಾಲಕ್ಕಾಗುವಾಗ ಎತ್ತರಕ್ಕೆ ಏರಿದ್ದೇನೆ. ಯಥಾರ್ಥಕ್ಕಾಗಿ ಹೇಳಬೇಕು ಅಂತ ಇದ್ರೆ ಇವತ್ತು ಮನೆ ಕಟ್ಟುವಾಗ ಎಲ್ಲರೂ ನೋಡುವುದು ನನ್ನ ದಿಕ್ಕನ್ನು, ಉತ್ತರಕ್ಕೆ ದಿಕ್ಕು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ. ಹಾಗಾದರೆ ಅದು ನನ್ನ ಜೀವನದ ಸಾಧನೆ. ಮತ್ತೆ ಇನ್ನೊಂದು ಹೇಳ್ತೇನೆ, ನಾನು ನನ್ನ ಸಾಧನೆಯಿಂದಲೇ ಮಾಡಿದ್ದು, ಇನ್ನೊಬ್ಬರದ್ದಕ್ಕೆ ನಾನು ಕೈ ಹಾಕಲಿಲ್ಲ. ಪುಷ್ಪಕ ವಿಮಾನದ ಪ್ರಕರಣವನ್ನು ಹೇಳಿದೆ. ಯಥಾರ್ಥಕ್ಕಾದರೂ ಯಾವಾಗ ನನ್ನ ಪುಷ್ಪಕ ವಿಮಾನವನ್ನು ರಾವಣ ಅಪಹರಿಸಿದರು ಆವತ್ತೇ ಅವನಿಗೆ ಪತನ ಯೋಗ ಆರಂಭ ಆಗಿದೆ. ಯಾವ ಪುಷ್ಪಕದಲ್ಲಿ ಸೀತೆಯನ್ನು ಒಯ್ದನೋ ಆ ಮಗ ಹೋದ ಅಲ್ಲಿಗೆ ಮುಗಿದದ್ದವನ ಜೀವನದ ಆಯುಷ್ಯ. ನಮ್ಮ ವಸ್ತುವಿಗೆಲ್ಲ ಕೈ ಹಾಕಿದವರು ಅಂತ್ಯಕ್ಕೆ ಕೈ ಹಾಕುವುದು. ಅವ ಪುಷ್ಪಕ ಕೊಂಡೋಗಿ ಸೋತ ಪುಣ್ಯಾತ್ಮ, ನೀನೀಗ ಹೂ ಕೊಂಡೋಗಿ ಸಾಯ್ತೀನಿ. ನಿನ್ನ ಮುಂದೆ ಭರವಸೆ ಮಾತು ಹೇಳ್ತೇನೆ. ಈ ಸಲ ಈ ಹೂ ತಕೊಂಡು ಹೋಗಿ ನಾವು ಕಳ್ಕೊಂಡದ್ದನ್ನು ಸಂಪಾದನೆ ಮಾಡದೆ ಹೋದ್ರೆ ರಾವಣನ ಪರಂಪರೆ ಆದರ್ಶವಾಗಿ ರಾವಣ ನಿಂತಿದ್ದಾನೆ. ಅವನ ಸಾಲಿನಲ್ಲಿ ನಿನಗೂ ಗತಿ ಬಂದೀತು. ಉಭಯರೀಬರಿಗಾದುದೆರೆಯು ಗಣನವರಿ ನುಡಿ ಕೇಳಿಸಿದು. ಧನಬರಿ ಅಭಯವಿಲ್ಲ, ಸಂಗ್ರಾಮ ನಿಲ್ಲಿರು. ಅಭಯವಿದು ಸಂಗ್ರಾಮ ನಿಲ್ಲಿರು, ನಿನಗೆ ತರವಲ್ಲ.
ಅಂಬರದ ನುಡಿಯೊಂದನ್ನು ಕೇಳು. ಆ? ಯಾವ ಕಾರಣಕ್ಕೂ ನಿನಗೆ ಸೋಲುವವನಲ್ಲ. ನನಗೆ ಕೇಳಿಸೋದು ನಿನಗೆ ಕೇಳಿಸಿತು. ಹೌದು, ಆ, ನಿನಗೆ ತೋರಿಸುವಾಗ ಅಪ್ಪನ ದಾರಿ ಹೌದು ಅಂತ ಆದ್ರೆ, ನಾನು ಬಹುಮಾನಲ್ವೇ ಆ ದಿವೌಸಕ ವರ್ಗದಲ್ಲಿ ಸಂದಂತಹ ಅವ ನಿನಗೆ ದಾರಿ ತೋರಿಸಿದ್ದಾನೆ ಅಂತ ಆದ್ರೆ, ಓಹೋ. ಅವ ತೋರಿಸಿದ ದಾರಿ ಕವಲು ದಾರಿಯಾಗಿರುವುದಕ್ಕೆ ಸಾಧ್ಯವಿಲ್ಲ. ಆ? ಹಾಗಾಗಿ ಹೇಳ್ತಾ ಇದ್ದೇನೆ, ಈ ಕಾಲಕ್ಕಾಗುವಾಗ ಅರ್ಹನಿದ್ದಿ, ಆ. ಹೆಂಡತಿಗೆ ಬೇಕಾಗಿ ಕೊಂಡು ಹೋಗುತ್ತಿ ಅಂತ ಆದರೂ ಕೂಡ ಜ್ಞಾನ ಚಕ್ಷುವಿನಿಂದ ನಾನೇ ಕಂಡಿದ್ದೇನೆ. ನಿನಗೆ ಅನುಗ್ರಹಗಳೆಲ್ಲ ಸಿದ್ಧಿಸಿದೆ ಈ ಕಾಲಕ್ಕಾಗುವಾಗ ಎನ್ನುವುದನ್ನು ನಾನು ಗ್ರಹಿಸಿದ್ದೇನೆ. ಹಾಗಾದರೆ ಮುಂಬರುವ ಯಾವ ಒಂದು ನಿಮ್ಮ ಜೀವನದ ಘಟನೆಗಳಿದ್ದಾವೆಯೋ ಅದಕ್ಕೆಲ್ಲ ಇದು ಪೂರಕವಾಗಿ ಒದಗುತ್ತದೆ. ಅತ್ಯಂತ ಸೂಕ್ಷ್ಮವಾಗಿ ನಿರೂಪಿಸ್ತೇನೆ. ಇದು ಸಾಮಾನ್ಯವಾದಂತಹ ಪುಷ್ಪವಾಗಿರುವುದಿಲ್ಲ. 1000 ದಳಗಳುಳ್ಳಂತಹ ಈ ಪುಷ್ಪ ಇದು ಸೌಗಂಧಿಕ ಎನ್ನುವ ಹೆಸರನ್ನು ಪಡೆದಿದೆ. ಈ ಕಾಲಕ್ಕಾಗುವಾಗ ನಿನ್ನ ಮೂಗಿಗೆ ಬಡಿದ ವಾಸನೆ, ಇಲ್ಲಿಯವರೆಗೆ ಒಂದು ಬಗೆಯ ವಾಸನೆಯನ್ನು ಹೊತ್ತು ಬಂದವ ನೀನು. ಈಗ ಇಲ್ಲಿಯವರೆಗೆ ವಾಸನೆಯನ್ನು ಹಿಡ್ಕೊಂಡು ಆ ಜಾಡು ಹಿಡಿದು ಬಂದದ್ದಲ್ವ, ಈಗ ಹಿಂದೆ ಹೋಗುವಾಗ ಆ ವಾಸನೆ ಬದಲಾಗುತ್ತದೆ. ಏನು ಅಂತ ಹೇಳುವುದನ್ನು ಅಲ್ಲಿ ಹೋದಾಗ ಗೊತ್ತಾಗುತ್ತದೆ. ನಾನೇ ಕೈಯಾರೆ ಎತ್ತಿ ಕೊಟ್ಟಿದ್ದೇನೆ. ದ್ರೌಪದಿ ಎಲ್ಲಿದ್ದಿ? ಬಾ ದ್ರೌಪದಿ, ಬಾ ದ್ರೌಪದಿ, ನಿನ್ನ ಮುಡಿಗೆ ಮುಡಿಸ್ತೇನೆ, ಬಾ ಮುಡಿಸ್ತೇನೆ. ದ್ರೌಪದಿ ಹೀಗ ಬಾ. ಮನದ ಮಡದಿಯ ಬಳಿಯೊಳೆಯಿರುದ ನಿಲಜನು ಸಮತೋರಿಸಲುದ ಬೇಗ 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 ಬೇಗ. ಒನಿದೆ ಮುಟ್ಟದೆ ನಗುದ ತನ್ನಯ ಮುಡಿಯ ತೋರಿಸುತ್ತ ಅಯ್ಯೋ, ಎಲ್ಲಿಗೆ ಮುಡಿಸಲಿ ಇದನ್ನು? ಎನಗೆ ಬಯಕೆಗಳಿಲ್ಲ, ಅದರಲ್ಲಿ ಮನದ ನೋವುಗಳನ್ನು ತಣಿಸುವ ಮನದ ನೋವುಗಳನ್ನು ತಣಿಸುವ ಎಣಿಕೆಗಳು ಬೇರೆನುದ ಬಾಗುತ್ತ ನುಡಿದ ಇನೆಯಂಗೆ ಹೂವಿನಿನ್ ಎನ ಅಧಿಕ ಜನಗದಿಗ ನೀವೇ ನನ್ನ ಜೀವನ ಸೌಗಂಧಿಕ, ನೀವೇ ನನ್ನ ಜೀವನ ಸೌಗಂಧಿಕ, ಸೌಗಂಧಿಕ ಸೌಗಂಧಿಕ ಭಾವದ ಶೃಂಗಾರ ಜೀವನವಿಲ್ಲ, ಭಾವದ ಶೃಂಗಾರ ಜೀವನವಿಲ್ಲ. ನೀವೇ ಹೂವಿದು ಸೈನಿಕ, ನೀವೇ ಹೂವದು ಕ್ಷಣಿಕ. ನೀವೇ ಉಳಿದು ಕೆಣಿಗ, ನೀವೇ ಉಳಿದು ಕೆಣಿಗ, ಜೀವನ ಸೌಗಂಧಿಕ ಸೌಗಂಧಿಕ ಸೌಗಂಧಿಕ. ಸ್ವಾಮಿ, ದ್ರೌಪದಿ ಹೋಗಿದ್ದೀರಿ, ಹೂವನ್ನು ತಂದಿದ್ದೀರಿ, ಆದರೆ ದಿಗ್ಮೂಢನಾಗಿ ನಿಂತಿದ್ದೆ. ಎಲ್ಲಿಗೆ ಮುಡಿಸಬೇಕು ಅಂತ ಕೇಳ್ತಾ ಇದ್ದೀರಿ. ಮುಡಿ ತೋರಿಸ್ತಿ, ಮುಡಿಸಲೊಲ್ಲೆ ನಾನು. ಅಲ್ಲವೇ ಅಲ್ಲ, ಮುಡಿ ಸೊಲ್ಲೆತ್ತಿ ಆಡುತ್ತದೆ, ಆ. ಇದು ಮುಡಿಸುವುದಕ್ಕೆ ಯೋಗ್ಯವಾಗಿಲ್ಲ. ಈಗ ನನ್ನ ಒಳಗಿರುವಂತಹ ಒಗಟನ್ನು ಬಿಡಿಸು ದ್ರೌಪದಿ. ಸ್ವಾಮಿ, ಹೂವಿನ ಆಸೆ ದೊಡ್ಡದೋ ಸಣ್ಣದೋ, ಒಮ್ಮೆ ಒಗಟಿನ ಅಲ್ಲವೇ ಅಲ್ಲ. ಹೂವಿನ ಆಸೆ ದೊಡ್ಡದೇ, ಆದರೆ ಈ ಹೂವಲ್ಲ. ಮತ್ತೆ ನೀವು ಔದಾಸೀನ್ಯದಿಂದ ಬಂಡೆಗೆ ಹೊರಗೆ ಕೂತದ್ದನ್ನು ನೋಡಿದಾಗ ನೋಡಿ. ನಿಮ್ಮಲ್ಲಿ ಮತ್ತಷ್ಟು ಉತ್ಸಾಹವನ್ನು ಹುರುಪನ್ನು ತುಂಬಬೇಕು ಅನ್ನುವಂತಹ ಸಂಕಲ್ಪದಿಂದಲೇ ನನ್ನ ಹೆರಳಿಗೆ ನೀವು ಮುಡಿಸಬೇಕಾದ್ದು ಸಮರ ಸೌಗಂಧಿಕ ಅಂದ್ರೆ ದುಶಾಸನನ ಕರುಳನ್ನೇ ಹೂವನ್ನಾಗಿ ಮುಡಿಸ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿದವರು ನೀವು. ಗದೆಯನ್ನು ಎತ್ತುವುದಕ್ಕಾಗುವುದಿಲ್ಲ, ಜೀವನದಲ್ಲಿ ಯಾವ ಉತ್ಸಾಹವೂ ಇಲ್ಲ ಅಂತ ಕುಳಿತ ನಿಮ್ಮನ್ನು ಎಬ್ಬಿಸುವುದಕ್ಕೆ ಬೇಕಾಗಿ. ಮೂಗಿಲ್ಲದವರಿಗೆ ವಾಸನೆ ಯಾಕೆ ಅಂತ ಕೇಳಿ, ಅಂದ್ರೆ ಹೂವಿಗಿಂತಲೂ ಅಧಿಕ ನೀವು. ನನ್ನ ಜೀವನದ ಸೌಗಂಧಿಕ ಯಾರು ಅಂತ ಕೇಳಿದ್ರೆ ನೀವು. ಹಾಗಾಗಿ ಇಷ್ಟು ನಾಟಕ ಮಾಡಿದೆ ದ್ರೌಪದಿ. ಪ್ರತಿಯೊಬ್ಬ ಸಾಧಕ ಪುರುಷನ ಹಿಂದೆ ಮೌನದಿಂದ ಉತ್ಕ್ರಾಂತಿಯನ್ನು ಸಾಧಿಸುವ
ಹೆಣ್ಣೊಬ್ಬಳು ಇರ್ತಾಳಂತೆ. ಹೌದು. ಅಲ್ಲ, ನಾನದಕ್ಕೆ ಹೊಸ ಭಾಷ್ಯದ ಸ್ವರೂಪ ಕೊಡ್ತೇನೆ. ಹೇಗೋ? ಕತ್ತಲಡರಿದ ತಮದ ಅಂಧಕಾರ ಅಡರಿದ ಎಲ್ಲ ಭಾಗಗಳಲ್ಲೂ ಸೋತ ಪುರುಷನಿಗೆ ಅಕಾಲಿಕವಾಗಿ ಜ್ಞಾನದ ಮುಪ್ಪು ಬಂದಾಗ ಜ್ಞಾನದ ತಾರುಣ್ಯವನ್ನು ಕೊಡುವ ಹೃದಯದ ಪ್ರಕಾಶ ಹೆಣ್ಣು ಅಂತ ಹೇಳ್ತೇನೆ. ನೆನಪು ಮಾಡ್ತೇನೆ. ಈ ಗದೆಗೆ ಸುತ್ತಿರುವುದು ಸರಿ, ಈ ಬಳ್ಳಿಯಿಂದ ಬೆಳೆದಂತಹ ಸುಗಂಧಭರಿತವಾದಂತಹ ಈ ಸಮರ ಸೌಗಂಧಿಕೆ. ಇದು ಸಮರಕ್ಕೆ ಸೌಗಂಧಿಕೆ ಆಗಲಿ ನಾಂದಿ ಆಗಲಿ, ಈ ವಾಸನೆಯನ್ನು ಇಟ್ಟುಕೊಂಡು ಇಲ್ಲಿಯವರೆಗೆ ನನ್ನ ಕನಸಿನಲ್ಲಿ, ನನ್ನ ನಿದ್ದೆಯಲ್ಲಿ ಯಾವ ದುಶ್ಯಾಸನನ ಹೊಟ್ಟೆಯನ್ನು ಬಗೆದು ಅವನ ಕರುಳನ್ನು ಸೆಳೆದು ಅವನ ದವಡೆಯನ್ನು ಮುರಿದು ವಾಚಣಿಕೆ ಮಾಡಿ ರುಧಿರ ಧಾರೆಯಿಂದ ನಿನ್ನ ಕಟ್ಟಲ್ಪಡದ ಕಬರಿಯನ್ನು ತೋಯಿಸಿ ಕಟ್ಟುತ್ತೇನೆ ಅಂತ ಕನಸಿನಲ್ಲಿ ಕಾಣುತ್ತಿದ್ದೇನೋ, ಯಾವ ದುರುಳ ದುಷ್ಟನಾದಂತ ದುರ್ಯೋಧನ ಪುಷ್ಪವತಿಯಾಗಿದ್ದಿ ಫಲವತಿ ಆಗುವಂತ ಕರ್ಣ ನಿರ್ದೇಶನದಿಂದ ಆನೆಯ ಶುಂಡಾಲ ದಂಡಗಳ ಹಾಗಿರುವ ತನ್ನ ಜಂಘೆಯನ್ನೇ ತಟ್ಟಿಕೊಂಡನು. ಆ ತೊಡೆಯನ್ನು ಮುರಿತೇನೆ ಅಂತ ಕನಸಿನಲ್ಲಿ ನಿದ್ರೆಯಲ್ಲಿ ಮಂಡಿಗೆ ತಿಂದಿದ್ದೆ. ಈಗ ವಾಸ್ತವ ಮುಂಬರುವ ಸಮರಾಂಗಣದಲ್ಲಿ ಇದನ್ನೇ ಸಮರ ಸೌಗಂಧಿಕೆ ಅಂತ ಭಾವಿಸಿ ಈ ಎರಡು ಪ್ರತಿಜ್ಞೆಗಳನ್ನು ರೋಷ ಭೀಷಣನಾಗಿ ಪ್ರಪಂಚ ನನ್ನನ್ನು ಕ್ಷುದ್ರ, ಹೀನ, ಹಿಂಸ್ರ ಪಶು, ರಾಕ್ಷಸ, ಸ್ವಪಚ ಎನ್ನುವ ಹಾಗೆ ಕರೆದರೂ ಅಡ್ಡಿ ಇಲ್ಲ. ಅದನ್ನು ಈಡೇರಿಸದೆ ಹೋದರೆ ನಾನು ಮೃಗೋದರ ಅಲ್ಲ, ಎಪ್ಪೋದರ ಅಲ್ಲ ಅಂತ ಧನ್ಯಳಾದೆ. ನಿರೀಕ್ಷೆಯಲ್ಲಿರ್ತೇನೆ, ನಿರೀಕ್ಷೆಯಲ್ಲಿ.